ಸರಸ್ವತಿ ಸ್ವಾಮೀಜಿಯರು ಕ್ಷೇತ್ರದ ಈ ಒಂದು ದ್ವಾರ ಉದ್ಘಾಟನೆಗೆ ಬೈದರು. ಅರೇನು ಮಾತಿರಲ ಹೊರಗಡೆ ಭಕ್ತಿ ಗೌರವಡು ಎತ್ಕೊಂಡು ದ್ವಾರ ಉದ್ಘಾಟನದ ಲೇಸಿ ಇತ ಒಂತ ಬರ್ತಡೆ ನಡೆದಿರುವುದು ಮಂಗಳ ವಾದ್ಯಗಳು ಮಂಗಳ ಘೋಷಗಳು ಮಂಗಳ ಕಲಶನ ಪಟ್ಟದು ಅರೇನು ಮಾತಿರಲ ಎತ್ಕೊಂಡಿಲ್ಲ. ಅವರಿಗೆ ಭಕ್ತಿ ನಮನದ ಗೌರವವನ್ನು ಸಂದ ಒಂದು ಅರೇನು ಎದುಕೊಂಡು ಮಾತಾ ಬಿನ್ನರ್ ನಕ್ಲೆಲ್ಲ ಎದುಕೊಂಡು ದ್ವಾರ ಉದ್ಘಾಟನದ ಕಾರ್ಯಕ್ರಮವನ್ನು ನಡೆಸುವುದಿಲ್ಲ. ಪೂಜ್ಯ ಸ್ವಾಮೀಜಿಗಳು ಅಂಚನೆ ಮಾತಾ ಬಿನ್ನರ್ ನಕ್ಲೆ ಒಟ್ಟು ಸೇರಿದು ಈ ದ್ವಾರನ್ನು ಉದ್ಘಾಟನೆ ಮಾಡಿಕೊಂಡು ಬಂದು ಮಾತಾಡೋಣ. ಮಾತಾ ಬಿನ್ನರ್ನಕು ಕ್ಷೇತ್ರದ ಪ್ರಮುಖರು ಹಿರಿಯರು ಸೇರೊಂದು ತುಡಲ್ ಬೆಳಗನ್ನು ತೊಟ್ಟಿಗೆ ಪಲ್ಲಕಂಠದ ಹೊಸ ದ್ವಾರದ ಉಡುಪನ ಆಗುವುದುಂಡು.
ಒಟ್ಟಿಗೆ ಸೇರಿದು ಹೊಸ ದ್ವಾರದ ಉದಿಬನದ ಆ ಟೊಡರ್ ಬೆಳಗಾವಿನ ಕಾರ್ಯಕ್ರಮವನ್ನು ನಡೆಪಡಿಸಿಕೊಂಡು ಬಂದಿದ್ದೇವೆ.
ಅದು ಶ್ರೀ ದೈವಲದ ಭಂಡಾರ ಹಿಡ್ದು ಶ್ರೀ ದೈವಲದ ನೇಮೋತ್ಸವ ಐತ ಉದಿಪನ ಅದು ಇತ ಆ ಉದಿಪನ ಅಂಗವಾದ ಸಭೆಲೇಸು ನಡತೊಂದುಂಡು ಸಂಪ್ರದಾಯದ ಲೆಕ್ಕ ಸಭೆಲೇಸನ್ನು ಸುರುಮಂತದಲ್ಲ ಒಬ್ಬೆ ಕಾರ್ಯಕ್ರಮ ನಿರ್ವಿಘ್ನವಾದ ಪೊರ್ಲುಡೆ ನಡಪೊಡಾಂಡ ದೇವರನ ಸುಗಿಪು ಅಗತ್ಯ ಇತ ಪ್ರಾರ್ಥನೆಗೆ ವಿನೋದ್ ಆರ್ ರಕ್ತೇಶ್ವರಿ ಬಳಗದ ಕೋಶಾಧಿಕಾರಿಗಳು ವಿನೋದ್ ಆರ್ ಇಮೇರ್ ಬತ್ತದ ಪ್ರಾರ್ಥನೆಯನ್ನು ನಡಪಾದ ಕೊರಡು ಮಾಡೋದಕ್ಕೆ ಏನಂದಿಲ್ಲ ಇದು ಮಾತೆಲ್ಲ ಲಕ್ಕದಂಥದ್ದು ಸಹಕಾರ ಕೊರಡು ಮಾಡೋದು ಗಣಪತಿ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮಹಾದೇವಸುತಂ ಮಹಾದೇವಸುತಂ ಗುರು ಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕದಿ ಪ್ರಿಯಂ ಮಹಾಕಾವ್ಯ ನಾಟಕದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಕಾವ್ಯ ನಾಟಕದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ 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 ಮಹಾಗಣಪತಿನ ಸುಗಿತೊಂದು ಮಾಗಣೆ ದೇವರು ಕೈಕಲ್ದ ಎತ್ತರದ ಬೆಟ್ಟೊಡುಕಲು ಪುನಂಚಿನ ಶ್ರೀ ಸೋಮನಾಥನ ಸಾನ್ನಿಧ್ಯಗೂ ನಲಿತೊಂದು ಮುಲ್ಪ ಕಾತೊಂದು ಕಾರಣಿಕತೆಗೆ ಬೆಳಗೊಂದು ಬರ್ಪಣ ಅಪ್ಪ ರಕ್ತೇಶ್ವರಿಗೆ ಅಂಚನೆ ಗುಳಿಗ ದೈವ ಗಡ್ಡ ಬೂರೊಂದು ಪರಿಸರದ ಮಾತ ದೈವ ದೇವರೇನು ನಮಿತೊಂದು ಎಣ್ಣೆಯೊಂದು ಕಾರ್ಯಕ್ರಮವನ್ನು ದುಂಬರಿಸೋದಿಲ್ಲ ಪೊರ್ಲಕಂಠದ ಒಂಜಿ ಸ್ವಾಗತ ದ್ವಾರ ಅಪ್ಪನ ಎದುರು ನಿರ್ಮಾಣ ಆದ ಇನಿ ಉದಿಪನ ಆಂಡು ವರ್ಷೋರ್ಧ ವರ್ಷ ಎಕಡೆ ಬಂಡ್ಲೆಕಣ್ಣಿ ಬೆಳಗೊಂದು ಬತ್ತಿನಂಚಿನ ಕ್ಷೇತ್ರ ಹೊಸ ಮುಖಮಂಟಪ ಹೊಸ ದ್ವಾರ ಇಂಚ ಒಂದೊಂದು ವರ್ಷಡು ಒಂದೊಂದು ರೀತಿಯ ಅಭಿವೃದ್ಧಿ ಬೇಲೆಲು ಆದ ನಿರಂತರವಾದ ಧಾರ್ಮಿಕ ಸೇವಾ ಕಾರ್ಯಕ್ರಮ ಸಾಮಾಜಿಕ ಸೇವಾ ಕಾರ್ಯಕ್ರಮ ಚಟುವಟಿಕೆಗಳನ್ನು ರಕ್ತೇಶ್ವರಿ ಬಳಗದ ಒಟ್ಟಿಗೆ ನಡಪವನ್ನು ಬರ್ತದೆ. ರಕ್ತೇಶ್ವರಿ ಬಳಗಲ ಈ ಸರ್ತಿ 25ನೇ ವರ್ಷದ ಬೊಳ್ಳಿ ಪರ್ವದ ಸಂಭ್ರಮಕ್ಕೆ ತಯಾರಾವನುಂಡು. ಎಲ್ಲದ ದಿನ ವಾರ್ಷಿಕೋತ್ಸವದ ನೇಮೋತ್ಸವಾಂಡ ಎಲ್ಲಂಜಿದ ದಿನ ರಕ್ತೇಶ್ವರಿ ಬಳಗದ ವಾರ್ಷಿಕೋತ್ಸವದ ರಜತ ಸಂಭ್ರಮದ ದಿನ ಇಂಚ ಮಾತೆಲ್ಲ ಒಟ್ಟು ಸೇರಾವೊಂದು ಈ ಒಂಜಿ ರಜತ ಸಂಭ್ರಮದ ಸಂದರ್ಭಡೆ ಅಪ್ಪೆಗೊಂಜಿ ಹೊಸ ಸ್ವಾಗತ ದ್ವಾರಲ್ಲ ಅವಳು ನಿರ್ಮಾಣ ಮಂತದ ಇತ ಉದಿಪನಲ್ಲಿ ನಡತಲು ಇತ ಈ ಒಂಜಿ ಧಾರ್ಮಿಕ ಕಜ್ಜುಗು ಬತ್ತಿಂಚಿ ಮಾತ ಭಿನ್ನರೆಲ್ಲ ಎದ್ಕೊಂಡ್ರೆ ಒಳ್ಳೆಯರು. ರಕ್ತೇಶ್ವರಿ ದೈವಸ್ಥಾನದ ಕೋಶಾಧಿಕಾರಿಗಳು ರಕ್ತೇಶ್ವರಿ ಬಳಗದ ಅಧ್ಯಕ್ಷರಲ್ಲ ಅದು ಪುರಂಚಿನ ಶ್ರೀ ರವಿಶಂಕರ್ ಸೋಮೇಶ್ವರ್ ಮಾಗಣದ ದೇವರಾಂಚಿನ ಸೋಮನಾಥ ದೇವರನ್ನು ಭಕ್ತಿಗೆ ಅಡ್ಡಬಹುದು ಅಂಚನೆ ಇಂದಿನ ಸ್ಥಳ ಸಾನ್ನಿಧ್ಯ ಅತ್ತ ರಕ್ತೇಶ್ವರನು ಭಕ್ತಿಗೆ ವಂದನೆ ಮಂತೊಂದು ಹಿರಿಯ ಕ್ಲೀಲ ವಂದನೆ ಮಂತೊಂದು ವಿಶೇಷವಾದ ವಿದ್ಯೆಯನ್ನು ಪಲ್ಲಕನೆ ಕರ್ಣ 20 ವರ್ಷ ತುಂಬು ಒಂಜಿ ಕಂಡದ ಪುನಿಟ್ಟು ಹೋದು ಅತ್ತನ ಒಂದು ಇಲ್ಲಿಯ ಬಿಟ್ಟಿದ್ದು ಅಪ್ಪೆ ನೆಲೆಯಾದ ಭಕ್ತರಿಗೆ ಭಕ್ತನ ಸಕಲ ಇಷ್ಟರನ್ನ ನೆರವೇರಿಸಿನ ಶಕ್ತಿ ದಿನ ಕ್ಷೇತ್ರ ಐದು ಪಕ್ಕ ಅಪ್ಪನ ಆಶೀರ್ವಾದ ಸೋಮನಾಥ ಕ್ರಿಕೆಟ್ ಭಕ್ತನ ಸಾಕಾಡು ಬಾರಿ ಪೊರ್ಲುಡು ವರ್ಷ ವರ್ಷ ಓಜಂಜಿ ಬೇಲೆ ಮಂತೊಂದು ರಾಜಗೋಪುರ ಆದಪ್ಪು ಅನ್ನಪೂರ್ಣಿಸಿ ಸಭಾಂಗಣ ಆದಪ್ಪು ಅಂಚನೆ ಈ ವರ್ಷ ಬಾರಿ ಈಗ ಆಸೆ ಕೆಲವು ವರ್ಷ ಒಂದು ನೂತನ ದ್ವಾರ ಅಪ್ಪೆಗೆ ಆವಡು ಬಂದು ವರ್ಷ ದುಂಬು ಪಾಡ್ದು ಈ ವರ್ಷ ಈಗ ಬೆಳಗದ 20ನೇ ವರ್ಷ ಅನ್ನಾಗ ಇನ್ನು ಖಂಡಿತವಾದ ಮನ್ಪೋಡು ಬಂದ ಸಂಕಲ್ಪ ಅಪ್ಪನ ಆಶೀರ್ವಾದಗಳು ಈ ಸಲ ನೆರವೇರ್ತದೆ. ಬಾರಿ ಪೊರ್ಲದ ಸ್ವಾಗತ ದ್ವಾರ ನಿರ್ಮಾಣ ಆದ ಸ್ವಾಮಿನ
ಪಾದಾರ್ಪಣೆ ದಿವ್ಯ ಹಸ್ತಡ್ ಉದಿಪನಾದ ಇನಿ ಉದ್ಘಾಟನೆ ಇಲ್ಲ ಕಾಂಡ್ ಈ ನಮ್ಮ ಕ್ಷೇತ್ರಗೆ ಕರ್ನ ಒಂದು ವರ್ಷ ತುಂಬದ ವರ್ಷ ಬ್ರಹ್ಮಕಲಶ ಸಂದರ್ಭ ಆ ಸಂದರ್ಭಡ್ ಐದಿಂತ ಕಾರ್ಯಕ್ರಮ ಮಲ್ತ ಪುನಗ ಕೊಂಡೋಡದ ಸ್ವಾಮಿಲಿಗೆ ಎಂಗ್ಲಿಗೆ ಒಂದು ಬಾರಿ ಒಂದು ಆತ್ಮೀಯ ಸಂಬಂಧ ವಿಶೇಷ ಪ್ರೀತಿ ಅರ್ಣವಿತ್ತು ಆರು ಪ್ರೌಢ ಬಂಪನ ಒಂದು ದಿನ ಎತ್ತಿನಾಗ ಅಲ್ಪ ಕಟೀಲ್ದ ಹಸರಣ್ಣನಾಗ ಬತ್ತು ಒಂದು ವಿಶೇಷ ಕಾರ್ಯಕ್ರಮ ಅಲ್ಪ ಆಯರೆತ್ತಂಡು ಅವು ಕಾರಣ ಇತ್ತನದವರ ಅರೆಗೆ ಕರ್ನಸಲ ಬ್ರಹ್ಮಕಲಶ ಸಂದರ್ಭಡು ಈ ಕ್ಷೇತ್ರಕ್ಕೆ ಬರ್ರೆ ಅಸಾಧ್ಯ ಅಂಡ ಕಾರಣ ಅಂದ್ರೆ ಆ ಕಾರ್ಯಕ್ರಮ ಕೊನೆಕ್ಷಣ ಅಲ್ಪ ರತ್ತಾನಗ ಸ್ವಾಮಿಲಿ ಖುದ್ದು ಅದನ್ನ ಶಿಕ್ಷಣ ಮಕ್ಕಳಿಗೆ ಕೇಳ್ತಾರೆ ನಿಖಲ್ನ ಕಾರ್ಯಕ್ರಮ ಇನ್ವಿಟೇಷನ್ ಆತನ ಎಂಗ್ಲ ಕಾರ್ಯಕ್ರಮ ರದ್ದು ಆತಂದು ಬರೋಲ್ಲಿ ಅಣ್ಣ ಅಪ್ಪ ಇನ್ವಿಟೇಷನ್ ಆದಿತ್ತಂಡು ಅಣ್ಣ ಆತ ಪ್ರೀತಿ ನಿಂಗಳ ಕೇಂದಿನಾರು ಏನು ಬರ್ರೆ ಅದಕ್ಕೆ ಅಪ್ಪ ಸಾಧ್ಯ ಇತ್ತಲ್ಲ ಏನಪ್ಪ ಬಂಡೆ ದೇವರ ತಂಡ ತುಂಬ ಸಲ ಖಂಡಿತ ಲೆಪ್ಪ ಆ ಸಂದರ್ಭ ಇನ್ನು ಒದಗದು ಬೇಯ್ದು ಮುರಂದ ಒಂದು ಸಂದರ್ಭಡು ಕಟೀಲ್ದ ಹಸರಣ್ಣ ಅಲ್ಪ ಒಂದು ಕಾರ್ಯಕ್ರಮ ಮಾಡಲ ಅದು ಕೊಂಡವರದ ಸ್ವಾಮಿಗಳು ವಿಶೇಷವಾದ ಅಲ್ಪ ಉಲ್ಲೇಖ ಅಂತೀರಿ ಕೊಂಡವರದ ಸ್ವಾಮಿಗಳು ಪಾಪದ ಒಟ್ಟಿಗೆ ಪುನಃ ಪಾಪದ ಸ್ವಾಮಿ ವಿಶೇಷವಾದ ಯಾಗನ ಮಂತ್ರದ ತೋಜ್ಪಾಯಂಚಿನ ಸ್ವಾಮಿಯರಿಗೆ ನಾವು ಕೊಂಡವರದ ನಮ್ಮ ನಿತ್ಯಾನಂದ ಯೋಗೇಶ್ವರ ನಿತ್ಯಾನಂದ ಸ್ವಾಮಿಗಳು ಯಾಗಗಂಡಿ ಬುಧರಾತನ ಸ್ವಾಮಿಗಳು ನಮ್ಮ ಕೊಂಡವರದ ಸ್ವಾಮಿಗಳು ಆರು ಇಂಗ್ಲ ಕಾರ್ಯಕ್ರಮ ಯಾನ ಫೋನ್ ಮಂತದಕ್ಕೆ ಇಂಚಿಂಚು ಉಂಡಾರ ಬರೋಲಿ ಆರು ಬಾರಿ ಪ್ರೀತಿ ಖಂಡಿತ ಆ ಸಲ ಬರ್ರೆ ಹಾಕಿಸಿ ಖಂಡಿತ ಈ ಸಲ ನಿಕ್ನ ಆ ಕಾರ್ಯಕ್ರಮ ಬರ್ತಾ ಬಂದದು ಇನಿ ನಮ್ಮ ಕ್ಷೇತ್ರ ಬರ್ತದ ಈ ಕಾರ್ಯಕ್ರಮನ ಬಾರಿ ತುರ್ಲುಡು ಆ ದ್ವಾರನ ಉದ್ಘಾಟನೆ ಅಂತ ಕೊರಿಯರು ಅರೆಗೆ ನಮ್ಮ ಮಾತನ ಬರೋದ ಪ್ರೀತಿಯುದ ಸ್ವಾಗತನ ಬಯಸೋದಿಲ್ಲ ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಯರಿಗೆ ಕ್ಷೇತ್ರದ ಅಧ್ಯಕ್ಷರು ಶ್ರೀಯುತ ರಾಮದಾಸ್ ಪಕ್ಕ ಕ್ಷೇತ್ರದ ಒಟ್ಟಿಗೆ ಪದಾಧಿಕಾರಿಗಳು ರವಿಶಂಕರ್ ಬೆಲೆ ಅವರಿಗೆ ಸ್ವಾಗತದ ಗೌರವಾರ್ಪಣೆ ಮಂತ್ಕೊಡ್ಕೊಳ್ಳೋದಕ್ಕೆ ಏನೊಂದಲ್ಲ. ಇನ್ನಿತ ಈ ಕಾರ್ಯಕ್ರಮನ ಕೂಳೂರು ಕನ್ಯಾನ ಸದಾಶೇಖರ್ ಬತ್ತು ಉದ್ಘಾಟನೆ ಮಲ್ಪರಿತ್ತೇರು ಕಾರಣ ಅಂತ ಹೇಳಿದ್ರೆ ಯಾರು ಊರಿಡಿದ್ದೇರು ಎಲ್ಲ ದಿನ ನಮ್ಮೊಟ್ಟಿಗೆ ಬತ್ತು ಸೇರಿ ಬಂತೇರು ಇಂದು ಖುಷಿತ ವಿಷಯ ಎಲ್ಲ ದಿನ ಬತ್ತು ಸೇರಿ ಅಂಡಲ ಆರು ಅರ್ನ ಇಜ್ಜರ್ನಲ್ಲ ಅರಿಗೆ ಇಲ್ಲ ಭಕ್ತಿದ ಪ್ರೀತಿಯ ಒಂದು ಸ್ವಾಗತನ ಈ ಸಂದರ್ಭ ಬಯಸೋದಿಲ್ಲ. ವಿಶೇಷವಾದ ನಮ್ಮೊಟ್ಟಿಗೆ ಉಪನಾರು ಸುರೇಶ್ ಭಟ್ನಗರ ಧಾರ್ಮಿಕ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಲ್ಲ ಅಂದು ಸುರೇಶ್ ಅನ್ನಗ್ಲ ಅರ್ನ ಪಪ್ಪ ಶಕ್ತಿಶೇಖರನಾಗ್ಲ ಈ ಒಂದು ಭಾಗಗಳ ಎನ್ನ ಪಪ್ಪ ಅದು ಬೆಂಗಳೂರಿನ ಒಂದು ವಿಶೇಷವಾದ ಸಂಬಂಧ ಅವು ತುಂಬುಡಿಂಚುಂಡು ಆ ಸಂಬಂಧ ಅಕಲ್ ಕರೆದುಕೊಂಡಲ್ಲ ಎಂಗ್ಲ ಒಡನಾಟ ಇತ್ತಲ್ಲ ಆ ಸಂಬಂಧ ಅದನ್ನ ಭಗವಂತ ತಿಪ್ಪಿಟ ಒರಿದು ಬೈದಲು ಸುರೇಶನ್ನೇ ಬಾರಿ ಪ್ರೀತಿದಾರ ಧಾರ್ಮಿಕ ಮುಂದಾಳು ಚಿರುಮ ಕ್ಷೇತ್ರ ನಮ್ಮ ಮಲ್ಲ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಲ್ಲಿ ಅರ್ಹವಾದ ಜಿಲ್ಲಾ ಪರಿಷತ್ದ ಸದಸ್ಯರಾದ ಈ ಬಾರಿ ಆಯ್ಕೆ ಆದಿರಿ ನಮ್ಮ ಮಿತ್ರ ಪ್ರೀತಿ ನಮ್ಮ ವಾ ಕಾರ್ಯಕ್ರಮ ಫಂಡಲ್ಲ ಆರು ವಾರ ಬಿಸಿ ಇತ್ತಲ್ಲ ಖಂಡಿತವಲ್ಲ ಪ್ರೀತಿ ಬರ್ತೀರಿ ಅವರಿಗೆ ನಮ್ಮ ಎಲ್ಲ ಬಾರಿ ಪ್ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮಾತಿನ ಬರೋದು ಸ್ವಾಗತ ಬಂದಲ್ಲ ನಮ್ಮ ಮಾತೇರಲ್ಲ ಪ್ರೀತಿದ ಸುರೇಶ್ ಅಣ್ಣೆ ಅರೆಗೆ ಶ್ರೀಯುತ ಪುರುಷೋತ್ತಮ ಸೋಮೇಶ್ವರ ಇಮೇಲೆ ಬರ್ತದೆ ಸ್ವಾಗತದ ಗೌರವಾರ್ಪಣೆ ಕೊರಡು ಬಣದ ವಿನಂತ ಬಂದಲ್ಲ ಶ್ರೀಯುತ ಪುರುಷೋತ್ತಮ ಸೋಮೇಶ್ವರ ನಮ್ಮ ಮಾತೇರಲ್ಲ ಪ್ರೀತಿದ ಶ್ರೀಯುತ ಸುರೇಶ್ ಅಣ್ಣೆ ಸುರೇಶ್ ಭಟ್ನಗರ ಈ ಸರ್ತಿ ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಆಯ್ತ ಒಟ್ಟೊಟ್ಟಿಗೆ ಜಿಲ್ಲಾ ಧಾರ್ಮಿಕ ಪರಿಷತ್ತದ ಸದಸ್ಯರಾದ ಕಾರ್ಯನಿರ್ವಹಣೆ ಮಂತೊಂದುಲೇರು ಅರೆಗೆ ಮಾತೇರ್ನಲ ಪರವಾದ ಶಾಲೆ ಪಾಡ್ದು ಮೋಕ್ಯದ ಸ್ವಾಗತ ಸೊಲ್ಮೆಲು ಪುರುಷೋತ್ತಮ ಸೋಮೇಶ್ವರ. ನಮ್ಮ ಈ ದ್ವಾರ ಆಯರಾನಾಗ ಶಿಲಾನ್ಯಾಸ ಸಂದರ್ಭಡು ಉದ್ಘಾಟನೆ ಮಂತ್ರ ಬರ್ತದೆ ನಮಗೆ ಬಾರಿಮಲ್ಲ ಸಹಾಯ ಮಂತ್ರಿನಾರು ಸಾಯಿ ಸಂಗಮ್ ಫೈನಾನ್ಸ್ ನೇತ ಮುಖ್ಯಸ್ಥರು ವಿಜಯನ್ನೇ ಈಗಲೂ ಪ್ರತಿ ವರ್ಷ ಎಲ್ಲ ಎಂಗಳ ಕಾರ್ಯಕ್ರಮ ವಿಜಯ ನಡೆಯಬಹುದು ಅವರ 1 ಗಂಟೆ ಅದರ ತುಂಬದ ಕಥೆ ನೋಡ ಪಂಡ ಅದರ ಫೋನ್ ಎಂಗ್ಲು 1 ಗಂಟೆ ತೀರೆ ಬೋದು ಪಂಡಾರ ಬಾರಿ ಪ್ರೀತಿ ಪಾಡ್ಬೋದು ತುಂಬದ ಕಥೆನ ಪೂರ ಮೆಲುಕು ಪಾಡು ಒಲ್ಲಗನೆ ಮೆಲುಕು ಪಾಡೋದು ಎಂಗ್ಲೆ
ಎಡ್ಡ ರೀತಿಯ ಸಹಾಯ ಪ್ರತಿ ಸರ್ತಿಲ ವಿಜಯಣ್ಣೆ ಅರ್ಲ ಈ ಉದ್ಘಾಟನಾ ಕಾರ್ಯಕ್ರಮಗಳ ನಮ್ಮೊಟ್ಟಿಗೆ ಬಾರಿ ಪ್ರೀತಿ ಬಸ್ ಸೇರಿದ್ರು ಅರೆಲ್ಲ ನಮ್ಮ ಮಾತನಾಡುವುದು ಪ್ರೀತಿಯನ್ನು ಸ್ವಾಗತ ಅಂತಂದಿಲ್ಲ. ನಮ್ಮ ಪ್ರೀತಿದ ಶ್ರೀಯುತ ವಿಜಯಕುಮಾರ್ ಶೆಟ್ಟಿ ಇಮೇರೆಗೂ ಶ್ರೀಯುತ ಚಂದ್ರಶೇಖರ್ ಪೆರುಬೈಲ್ ಇಮೇರು ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡ್ಕೊಳ್ಳೋದಕ್ಕೆ ಏನೊಂದಿಲ್ಲ. ಉದ್ಯಮಿಲಾದ ಸಾಯಿ ಸಂಗಮ್ ಫೈನಾನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕೊಡ್ಲದ ಆ ಒಂದು ಸಂಸ್ಥೆಯನ್ನು ನಡಪ ಒಂದು ಪುನಃ ಶ್ರೀಯುತ ವಿಜಯಕುಮಾರ್ ಶೆಟ್ಟಿ ಹೇಳಿಕೆದ ಮೌನೆಡು ಮಾತಿರೆಗಳ ಪ್ರೋತ್ಸಾಹ ಕೊಡ್ತಿನಾರು. ಅವ್ರನ್ನ ಪ್ರೋತ್ಸಾಹ ಈ ಕ್ಷೇತ್ರಗಳ ವರ್ಷ ಪ್ರತಿಯೊಂದು ಅವರಿಗೆ ಮೌಕ್ಯದ ಸ್ವಾಗತ ಶ್ರೀಯುತ ಚಂದ್ರಶೇಖರ್ ಪೆರುಬೈಲ್ ಇಮೇರೆಡ್ದು ಸೊಲ್ಮೇಲು ಚಂದ್ರಶೇಖರ್ ಕೊಂಡಾನ ಕ್ಷೇತ್ರ ಬಂದಾಗ ಅಲ್ಪ ಫಸ್ಟ್ ನೆನಪಾಪಡಿ ಮುತ್ತನ ಶೆಟ್ಟರಿನ ಕೊಂಡಾನ ಕ್ಷೇತ್ರ ಬಂದಾಗನೇ ಮುತ್ತನ ಶೆಟ್ಟರಿಂದ ಅಲ್ಪ ಮನಸ್ಸು ಬರ್ಕೊಂಡು ಕೆಳಗಿನ ಕೋಟಾರಿ ಗೊತ್ತದ ಶ್ರೀ ಮುತ್ತಣ್ಣ ಶೆಟ್ಟರು ಕೊಂಡಾನ ಕ್ಷೇತ್ರದ ಅದಕ್ಕೂ ಅವೇತು ಧಾರ್ಮಿಕ ಕ್ಷೇತ್ರ ವಿವಿಧ ರೀತಿಯ ತನ್ನ ಸೇವೆಯನ್ನು ಮಲ್ತು ಬರ್ತಿನಾರು. ಎಂಕಲ ಈ ಕ್ಷೇತ್ರದ ಅಪಾರ ಪ್ರೀತಿ ಭಕ್ತಿ ಇತ್ತಿನಾರು. ಅಂಚನೆ ಈ ನಮ್ಮ ದ್ವಾರದ ನಿರ್ಮಾಣಕ್ಕೆ ವಿಶೇಷ ರೀತಿಯ ಸಹಕಾರ ಮಾಡ್ತಿನಾರು. ನಮ್ಮ ನೆಚ್ಚಿನ ಶ್ರೀ ಮುತ್ತಣ್ಣ ಶೆಟ್ಟರು ಅರೆಲ್ಲ ನಮ್ಮ ಮಾತನಾಡುವ ಪ್ರೀತಿದ ಸ್ವಾಗತವನ್ನು ಬಯಸೋದಿಲ್ಲ. ನಮ್ಮ ನಂಚಿನ ಶ್ರೀಯುತ ಮುತ್ತಣ್ಣ ಶೆಟ್ಟರು ಇವರಿಗೆ ಶ್ರೀಯುತ ಅಜಿತ್ ಕುಮಾರ್ ಶೆಟ್ಟಿ ಕ್ಷೇತ್ರದ ಉಪಾಧ್ಯಕ್ಷರು ಭತ್ತದ ಗೌರವಾರ್ಪಣೆ ಮನ್ಪಡ್ಕೊಳ್ಳೋದಕ್ಕೆ ಏನೊಂದಿಲ್ಲ. ಕೆಳಗಿನ ಕೋಟೆಗಾರ ಗುತ್ತದ ಶ್ರೀಯುತ ಮುತ್ತಣ್ಣ ಶೆಟ್ಟರು ಶ್ರೀ ಕ್ಷೇತ್ರ ಕೊಂಡಾಣದ ವಂಜನೆ ಗುರುಕರಾದ ಒಳ್ಳೆ ರೀತಿಯ ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು ಆ ಪರಿಸರ ನಡೆತನ ಆಯ್ತ ಮುಂದಾಳತ್ವವನ್ನು ವಹಿಸೊಂದು ಈ ಕ್ಷೇತ್ರದ ಪ್ರೀತಿ ಕರಿವರ್ಷಲ ಈ ಕ್ಷೇತ್ರದ ವಾರ್ಷಿಕೋತ್ಸವದ ಸಂದರ್ಭಗಳು ತುಡರ್ ಬೆಳಗಾರ ದಂಪತಿ ಬತೀತರು ಅವರಿಗೆ ಮೌಕ್ಯದ ಸ್ವಾಗತ ಸೊಲ್ಮೇಲು ಶ್ರೀಯುತ ಅಜಿತ್ ಕುಮಾರ್ ಶೆಟ್ಟಿ ಕುಡಂಜಿ ಅತಿಥಿಲಾದಪ್ಪನಾರು ನಮ್ಮಾರೆ ಅರಣ ಅತಿಥಿ ಮನೆಯಲ್ಲ ಇಂಗ್ಲೆ ಒಂಚೂರು ಮುಜುಗಾರ ಹರೀಶನ್ನೆ ಏಳುವೇರು ಸಿರಿಕುಲು ಶ್ರೀ ಕೊರಗಜ್ಜ ಕ್ಷೇತ್ರ ಮನಪಿನ ಬಾರಿಮಲ ಕ್ಷೇತ್ರದ ನಿರ್ಮಾಣ ಹೊಂದಿತ ಮುಖ್ಯಸ್ಥರು ನಮ್ಮ ಹರೀಶನ್ನೆ ಅಂಚನೆ ರಕ್ತೇಶ್ವರ ದೇವಸ್ಥಾನದ ಮುಖ್ಯವಾದ ರಕ್ತೇಶ್ವರ ಬಳಗದ ಆ ಒಂದು ಜವನಿಯರಿಗೆ ಒಂದು ಬೆರಿಸಾಯ ಬೆನ್ನೆಲು ಬಲ್ಲ ಕಡೆ ಉಪ್ಪನಾರು ನಮ್ಮ ಹರೀಶ್ ಕುತ್ತಾರು ಬೇತವಲ ಕಾರ್ಯಕ್ರಮಗಾರ ಪೋಪನ್ ಮಾರಿ ಕಮ್ಮಿ ಅಂಡ ನಮ್ಮ ರಕ್ತೇಶ್ವರದಾಗ ಬಂದಿರೋದ ಅಂಡ ಒಂಚೂರಿಗೆ ಬರಂದಪ್ಪಾರ್ಲ ಒಂಚೂರು ಮುಜುಗರ ಆ ರೀತಿ ನಮ್ಮ ಮೆತ್ತೆ ಪ್ರೀತಿ ಇದು ಬೈದರು ಹರೀಶನ್ನೆ ಅದೆಲ್ಲ ನಮ್ಮ ಮಾತಿನ ಪರವಾದ ಪ್ರೀತಿದ ಸ್ವಾಗತವನ್ನು ಬಯಸೋದಿಲ್ಲ. ಶ್ರೀಯುತ ಹರೀಶ್ ಕುತ್ತಾರ್ ಇಮೇರೆಗೂ ಶ್ರೀಯುತ ಚಿತ್ತರಂಜನ್ ಶೆಟ್ಟಿ ಇಮೇರು ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡ್ಕೊಳ್ಳೋದಕ್ಕೆ ಏನೊಂದಿಲ್ಲ. ಕುತ್ತಾರದ ಶ್ರೀ ಏಳುವೇರು ಆದಿ ಸ್ಥಳ ಆಯ್ತ ನಿರ್ಮಾಣದ ರೂವಾರಿಯಾದ ಶ್ರೀ ಕ್ಷೇತ್ರ ಉಳಿಯದ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರಾದ ಧಾರ್ಮಿಕವಾದ ಸಾಮಾಜಿಕವಾದ ನಿರಂತರವಾದ ಮಾತೆರೆಗಳ ಪ್ರೋತ್ಸಾಹ ಕೊರೊಂದು ಪುಣಂಚಿನ ಶ್ರೀಯುತ ಹರೀಶ್ ಕುತ್ತಾರು ಹರೀಶಣ್ಣೆ ನಮ್ಮ ಪ್ರೀತಿದಾರರು ಅವರಿಗೆ ಮೋಕ್ಯದ ಸ್ವಾಗತ ಸೊಲ್ಮೇಲು ಶ್ರೀಯುತ ಚಿತ್ತಣ್ಣ ಕ್ಷೇತ್ರದ ಮೆತ್ತಲ ಮುಕ್ತ ಜವನರ ಮೆತ್ತಲ ಬಾರಿ ಪ್ರೀತಿಯ ಸಂಬಂಧ ಉಂಡು ಉದಾಹರಣೆ ನಮ್ಮ ಸಂತೋಷ್ ಕುಮಾರ್ ಬೋಳಿಯಾರ್ ನಿತ್ಯ ನಿರಂತರವಾದ ನಮ್ಮ ಜವನರೊಟ್ಟಿಗೆ ಒಡನಾಡಿ ಆತಿರ್ತದೆ ಎಂಗೆ ಒಂಜಿ ಸ್ವಂತ ಅಣ್ಣಲಕ್ಕನ ಉಪ್ಪನಾರು ಸಂತೋಷ್ ಕುಮಾರ್ ರೈ ಬೋಳಿಯಾರು ಮೈಸೂರು ಎಲೆಕ್ಟ್ರಿಕ್ ಇಂಡಸ್ಟ್ರೀಸ್ ನಿಕಟಪೂರ್ವ ಅಧ್ಯಕ್ಷರಲಾದ ಒಂಜಾತು ಸಾಮಾಜಿಕ ಚಟುವಟಿಕೆಯನ್ನು ಸೇವೆಯನ್ನು ಮಲ್ತಿನಾರು ಸಂತೋಷನ್ನೇ ಅವೇತು ಧಾರ್ಮಿಕ ಕ್ಷೇತ್ರ ಬ್ರಹ್ಮಗಳ ಶಾದಪ್ಪು ಜೀರ್ಣೋದ್ಧಾರ ಪೈತ ಮುತ್ತಾಲಿಕೆ ತಂದು ಆ ಕ್ಷೇತ್ರ ಬೆಳಗನಡೆ ತನ್ನ ಪಾತ್ರ ಕೊಡ್ತಿನಾರು ಸಂತೋಷನ್ನೇ ಅಂಚನೆ ಒಂದು ಸಮಯ ತುಂಬ ನಡಪಣಂಚಿನ ಕೋಟಿ ನಾಮ ಶಿವ ಪಂಚಾಕ್ಷರಿ ಯಾಗ ಬಾರಿ ಮಲ್ಲ ಯಾಗ ಈ ಸೋಮೇಶ್ವರ ಕ್ಷೇತ್ರ ನಡತನ ಆಯ್ತಾ ಅಧ್ಯಕ್ಷ ಸ್ಥಾನ ನಮ್ಮ ಜೊತೆನಾರು ನಮ್ಮ ಸಂತೋಷನ್ನೇ ಅಂಚಿನ ಸಂತೋಷನ್ನೇ ಬಾರಿ ಪ್ರೀತಿಡು ಭಕ್ತಿಡು ಎಂಗಳ ಈ ಸಮಯ ಸಂದರ್ಭಕ್ಕೆ ಬಾರಿ ಒಗ್ಗುದು ಬದ್ದು ಸೇರೊಂದೇರಿ ಅದೆಲ್ಲ ನಮ್ಮ ಮಾತನಾಡಬಹುದು ಪ್ರೀತಿದ ಸ್ವಾಗತವನ್ನು ಬಯಸೋದಿಲ್ಲ. ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇಮೇರೆಗೆ ರಾಜೇಶ್ ಸೋಮೇಶ್ವರ ಇಮೇರು ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ. ಸಂತೋಷನ ಇತ್ತಿನವು ಏಪಲ ಸಂತೋಷ ಉರ್ಕುದು ಬರ್ಪುಣದು ಮುರಾಣಿ ನಡತಿನಂಚಿನ ಆರೋಜಿ ಪಾಪದಕ್ಕಲಿಗೆ ಇಲ್ಲು ಕಟ್ಟಾದ ಸಂದರ್ಭಗಳು ಮಾತೆರ್ಲ ಬಂಡೇರು ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಸಂದರ್ಭಗಳು ಭಾರಿ ಸಹಾಯ ಕೊಡ್ತಿದ್ದರು. ಮುರಾಣಿ ನಡತಿನಂಚಿನ ಕೋಟಿ ಶಿವ ಪಂಚಾಕ್ಷರಿ ನಾಮ ಜಪ ಯಜ್ಞಗಳ ಮುತಾಲಿ ಕಿಡಿತರು ಅವರಿಗೆ ಸ್ವಾಗತದ ಗೌರವ ಸೊಲ್ಮೇಲು ಶ್ರೀಯುತ ರಾಜೇಶ್ ಸೋಮೇಶ್ವರ್ ಧಾರ್ಮಿಕ ಕ್ಷೇತ್ರ ರಾಜಕೀಯ ಕ್ಷೇತ್ರ ಒಂಜಾತ ಸೇವಂತನಾರು ಅವತ್ತಂದ ಐತ ಮಾಡೋಡು ನಡಪಂಚೊಂಜಿ ಶಿವಗಿರಿ ಮಠ ಐತ ಆಡಳಿತ ಮುಕ್ತಸ್ಥರಾದಪ್ಪನಾರು ಚಂದ್ರಶೇಖರ್ ಉಚ್ಚಿಲ್ ನಮ್ಮ ಕೈತಲ್ದಾರೆ ಇನ್ನಿತ ಒಂಜ ಬಾಜಲ್ ವ್ಯವಸ್ಥೆ ಮಂತಿನಿ ಅರ್ನ ಊಟದಾಗಲಿ ನಮ್ಮ ಒಳ್ಳೆ ಕಾರ್ಯಕ್ರಮ ನಮ್ಮೊಟ್ಟಿಗೆ ಬೇರಿಸಾಯದಪ್ಪನಾರು ನಮ್ಮ ಆರೆಯಲ್ಲಿ ಹೊನ್ನೊಳ್ಳಿ ಅಂಚಿನ ಚಂದ್ರಶೇಖರ್ ಉಚ್ಚಿಲ್ಲ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಸೇರಿದ್ರೆ ಅದೆಲ್ಲ ಬಾರಿ ಪ್ರೀತಿ ಮಾತಿನ ಪರವಾದ ಸ್ವಾಗತ ಮಾಡೋದಲ್ಲ.
ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಈ ಮೇರೆಗೆ ಲಕ್ಷ್ಮಣ್ ಸೋಮೇಶ್ವರ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ ಶ್ರೀಯುತ ಲಕ್ಷ್ಮಣ್ ಸೋಮೇಶ್ವರ ಚಂದ್ರಶೇಖರ್ ಉಚ್ಚಿಲ್ ಮುರಾಣಿ ನಡತಿನಂಚಿನ ಶಿವಗಿರಿ ದುರ್ಗಾಮ ಮಠ ಅವುಲ್ಲ ಪೂಜ್ಯ ಕ್ಷೇತ್ರದ ಸ್ವಾಮಿ ಜಲನಾಥ್ ದೊರೆಯುತ್ತ ನಡು ಒಂದು ಹೊಸ ಮಠ ನಿರ್ಮಾಣ ಒಂದು ಆಯ್ತು ಆಡಳಿತ ಮುಕ್ತಿ ಸರದು ಮಾತಾ ಜವಾಬ್ದಾರಿಯಿಂದ ತಂದು ಮಾತೆರೆಲ್ಲ ಒಟ್ಟು ಸರ ಒಂದು ಮುರಾಣಿ ಬಾರಿ ಪೊರ್ಲದ ಶಿಲಾನ್ಯಾಸ ಕಾರ್ಯಕ್ರಮ ನಡೆತಲು ಅಂಚಿತಿನ ಚಂದ್ರಶೇಖರ್ ಉಚ್ಚಿಲ್ ನಮ್ಮ ಕೈತಲ್ದಾರಾದು ಉದ್ಯಮಿರಾದಿ ನಿನ್ನ ಮಟ್ಟಿಗೆಲ್ಲರೂ ಅವರಿಗೆ ಮೋಕೆದ ಸ್ವಾಗತ ಸೊಲ್ಮೆಲು ಲಕ್ಷ್ಮಣ್ ಸೋಮೇಶ್ವರ್ ನಮ್ಮೊಟ್ಟಿಗೆ ವೇದಿಕೆ ಕುಟುಂಬಿ ಚೇತನ ಆನಂದ್ ಬೋಳರ್ ಕುಡ್ಲಾಡಿತ್ತದೆ ಒಂದು ಉದ್ಯಮನ ಯಶಸ್ವಿಯಾಗಿ ನಿರ್ವಹಿಸಿದ್ದು ಇತ್ತೆ ಹೈದರಾಬಾದ್ ಬರೀ ಮಲ್ಲ ಉದ್ಯಮನು ಅವೇತ್ಯ ಹೋಟೆಲ್ ಮಲ್ತದೆ ಸಾವಿರಾರು ಜನಗಳಿಗೆ ಬೇಲದ ಉದ್ಯೋಗದ ಅವಕಾಶ ಮಂತ್ರಿ ಕೊಡ್ತಾನೆ ಅತ್ತಂದೆ ಎಂಕಲ್ಲ ಗದಂಡ ಏರಾನ ಕಷ್ಟ ಉಂಟು ಇದು ಬಂಗೋಡು ಪನ್ನಂಡ ಅವು ದುಂಬುಪುರ ತೂವಲ್ಲೇ ಸಹಾಯ ಮಾಡ್ತಾರೆ ನಮ್ಮ ಚೇತವನ್ನೇ ಅವತ್ತಂದೆ ಆರಲ್ಪ ಆ ಉದ್ಯಮ ಬಿಸಿ ಇದ್ನಲ್ಲ ಅಪ್ಪ ರಕ್ತೇಶ್ವರನ ಈ ಒಂಜಿ ಸೇವೆದ ಹಬ್ಬಗ ಐದು ಬೇತರಿತ ವ್ಯವಸ್ಥೆ ಮಂತಂದು ನನ್ನ ಮೂರ್ತಿನಲ್ಲ ಆ ಕ್ಷೇತ್ರದ ಈ ಕಾರ್ಯಕ್ರಮ ಇಪ್ಪನಾರು ಚೇತನ ಗೋಳರ್ಬೇಕಾದ್ರೆ ಕುಟುಂಬ ಸಮೇತ ಬೈದೇರಿ ಅರೆಗಲ ನಮ್ಮಾರೆ ಅರೆಗಲ ನಮ್ಮ ಮಾತನ್ನ ಪ್ರೀತಿದ ಸ್ವಾಗತನ ಬಯಸೋನಲ್ಲೇ ಶ್ರೀಯುತ ಚೇತನ್ ಆನಂದ್ ಈ ಮೇರೆಗೆ ಕಿಶೋರ್ ಸೋಮೇಶ್ವರ್ ಈ ಮೇರೆ ಬತ್ತದು ಸ್ವಾಗತದ ಗೌರವಾರ್ಪಣೆ ಮನ್ಪಡು ಪಣದ ಕೇಂದ್ರದಲ್ಲಿ ಚೇತನ್ ಆನಂದ್ ನಮ್ಮಾರೆ ಅದು ಬೋಳರದಾರದು ಈ ಕ್ಷೇತ್ರದ ಮಾತಾ ರೀತಿಯ ನಿಕಟ ಸರ್ ಉದ್ಯಮಿಲಾದ ಅವೇತೋ ಈ ಕ್ಷೇತ್ರದ ಫಲಾನುಭವಿಗಳಿಗೆ ನಿರಂತರ ಬಿರಿಸಗಾಯ ಕೊರದುಪುನಾರು ಒಳ್ಳೆ ರೀತಿಯ ಮುಲ್ಪದ ಸಾಮಾಜಿಕ ಧಾರ್ಮಿಕ ಸೇವಾ ಚಟುವಟಿಕೆಗಳಿಗೆ ನಿರಂತರವಾದ ಪ್ರೋತ್ಸಾಹ ಕೊರಪಿನಾರು ಶ್ರೀಯುತ ಚೇತನ್ ಆನಂದ್ ಅವರಿಗೆ ಶಾಲೆ ಪಾಡ್ದು ಮೌಖಿಕ ಸ್ವಾಗತ ಗೌರವ ಸೊಲ್ಮೇಲು ಶ್ರೀಯುತ ಕಿಶೋರ್ ಸೋಮೇಶ್ವರ್ ರಕ್ತೇಶ್ವರ ದೇವಸ್ಥಾನದ ಈ ಒಂದು ಬುಲಿಚಲ್ಗೆ ಬೇನ ಮಂದಿನ ಹಿರಿಯಕಲು ವಾಸು ಸಫಲ್ಯ ಆದತ್ತು ಬಾಬು ಸೋಮೇಶ್ವರ ಆದತ್ತು ನಾರಾಯಣ್ ಶೆಟ್ಟಿ ಆದತ್ತು ಎಂಕಲ ಕುಟ್ಟೆ ಏನ ಕಿಶೋರ್ ಆದತ್ತು ಅಂಚನೆ ಅವೇತು ಹಿರಿಯಕಲ್ಲ ಈ ಕ್ಷೇತ್ರಗೆ ಕೊಡೋದು ಮಸ್ತ್ ಭಂಗ ಮಾಡ್ತೀನಿ ಅಖಿಲ ಈ ಸಂದರ್ಭ ನೆನಪಂತೊಂದು ನೆತ್ತ ಇತ್ತ ರಕ್ತೇಶ್ ದೇವಸ್ಥಾನ ಅಧ್ಯಕ್ಷರ ನೆಂಚಿನ ಶ್ರೀ ರಾಮದಾಸ್ ಸೋಮೇಶ್ವರ ಮಿರಲ್ನ ಪ್ರೀತಿದ ಸ್ವಾಗತನ ಬಯಸೋನಲ್ಲೇ ಶ್ರೀಯುತ ರಾಮದಾಸ್ ಸೋಮೇಶ್ವರ ಈ ಮೇರೆಗೆ ಅಜಿತ್ ಕುಮಾರ್ ಶೆಟ್ಟಿ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಕೊರಡು ಬಣದಕ್ಕೆ ಏನೋದಿಲ್ಲ ಶ್ರೀಯುತ ರಾಮದಾಸ್ ಸೋಮೇಶ್ವರ್ ಇಮೇರು ಎದುರುಗು ತೋಜಿನಾರು ಮೇರಿನ ಪಿರಾವುಡು ಈ ಕ್ಷೇತ್ರದ ಅವೇತೋ ಕಾರ್ಯಕರ್ತ ಬಂಧುಲು ಜವಣೀರು ಮಾತವಲೇರು ಅಕಲ ಒಂದು ವಿಶೇಷತೆ ದಾದ ಬಂಡ ಏರ್ಲ ವೇದಿಕೆಗೆ ಬರಲೇ ತಯಾರಿದ್ದೀರು ಆಡ ಪಿರಾವುಡು ಎತ್ತು ಬೋಡು ಆತ ಬೆನ್ಪೇರು ಅವು ರಾತ್ರಿ ಪಗೇಲಂದಿಜ್ಜಿ ಅಂಚ ಬೆನ್ನಿ ನಡೆದಾತ್ರನೇ ಸರಿ ಸುಮಾರು 25 ವರ್ಷಗಳು ಈ ಕ್ಷೇತ್ರ ಸರಿಯಾದ ರೂಪಾಂತರ ಆದ ಈತ ಪೊರ್ಲುದ ಕ್ಷೇತ್ರ ಆದ ಅಪ್ಪನ ಕಾರ್ಯಕರ್ತ ಬೆಳಗೊಂದುಂಡು ಸೊಲ್ಮೇಲು ಅಜಿತ್ ಕುಮಾರ್ ಶೆಟ್ಟಿ ಪ್ರತ್ಯಕ್ಷವಾದ ಪರೋಕ್ಷವಾದ ಅವೇತೋ ಜನ ತನ್ನ ವಿಶೇಷ ಕೊಡುಗೆಯನ್ನು ಕೊಡುವಂದಿದ್ದಾರೆ ಅಗಲೆಲ್ಲ ಈ ಸಹ ನೆನಪು ಬಂದೊಂದು ವೇದಿಕೆ ಉಪ್ಪನಂಚಿನ ಈ ಕ್ಷೇತ್ರದ ಮಾತ ಭಕ್ತರನ್ನ ಸ್ವಾಗತ ಬಂದದಿಲ್ಲ ಅಂಚನೆ ಮಾಧ್ಯಮದ ಮಿತ್ರರನ್ನ ಪ್ರೀತಿ ಸ್ವಾಗತ ಬಂದದಿಲ್ಲ ವಿಶೇಷವಾದ ಈ ಕ್ಷೇತ್ರದ ಫಸ್ಟ್ ನಿಂಚ ನಮ್ಮೊಟ್ಟಿಗೆ ಇದ್ದ ಮಟ್ಟಲ್ಲ ಉಪ್ಪನಾರು ಹೊಸಕುರಲ್ದ ಆ ವಾಹಿನಿಯಿಂದ ಮುಖ್ಯಸ್ಥರು ಶ್ರೀ ವಿದ್ಯಾಧರ ಶೆಟ್ಟಿ ಎಂಗಳ ಪ್ರತಿ ಕಾರ್ಯಕ್ರಮಗಳ ಸಲಹೆ ಸೂಚನೆಯೊಟ್ಟಿಗೆ ಮಾರ್ಗದರ್ಶನ ಮಾಡ್ಪನಾರು ಅದೆಲ್ಲ ಈ ಸಂದರ್ಭದ ಪ್ರೀತಿದ ಸ್ವಾಗತನ ಮಂದೊಂದಿಲ್ಲ ಮಾತೆಲ್ಲ ಒಟ್ಟಾದ ಸ್ವಾಗತ ಬಂದು ಕ್ಷೇತ್ರ ಸಂಬಂಧಪಟ್ಟ ಕರಿಪೋಯಿನ ಬೇರೆ ಬೆಂದಿನ ಮಾತ ಹಿರಿಯಕ್ಕಲೆಲ್ಲ ಕಿರಿಯಕ್ಕಲೆಲ್ಲ ಈ ಸಂದರ್ಭ ನೆನಪು ಬಂದು ಸೋಮೇಶ್ವರ ದೇವಸ್ಥಾನದ ಮುಕ್ತೇಶ್ವರನಕ್ಕಲು ನಮ್ಮ ಭಾಸ್ಕರನ ನಮ್ಮ ಕ್ಷೇತ್ರ ಎದುರುಡು ಅರನ್ನ ಉಪಸ್ಥಿತಿನ ಪ್ರೀತಿ ಗೌರವ ಬಂದದಲ್ಲ ಅಂಚನೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸಂಚಾಲಕರನ್ನ ಜಯರಾಮಣ್ಣ ನಮ್ಮಟ್ಟಿಗೆ ಎದುರು ಅರೆಲ್ಲ ಉಪಸ್ಥಿತಿನ ಬಾರಿ ಪ್ರೀತಿ ಗೌರವ ಬಂದದಲ್ಲ ಅಂಚನೆ ಮಾತೆಲ್ಲ ಹಿರಿಯರ ಕೂಡ ಮಾತೆಲ್ಲ ಪ್ರೀತಿ ಸ್ವಾಗತ ಬಂದೊಂದು ವಂದನೆ ಎಬ್ಬಿಸೋದಿಲ್ಲ ಹರಿಯೋ ಶ್ರೀ ಕ್ಷೇತ್ರ ಕೊಂಡೂರದ ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಲು ಅಂಚನೆ ವೇದಿಕೆದ ಮಾತ ಮಲ್ಲ ಬೆನ್ನೇರ್ನಕಲು ಕೈ ಜೋಡಾದು ತುಡರು ಬೆಳಗಾದು ಈ ಒಂಜಿ ಧಾರ್ಮಿಕ ಸಭೆಲೆಸನು ಉದಿಪನ ಮನ್ಪಡು ಬಣದ ವಿನಂತಿ ಮಂತಂದುಲ್ಲ विनाशाय श्रीपंचोते नमो तुते
ಬರ್ತದೆ ಅಪ್ಪನ ವಿಜಯಣ್ಣ ಒಂದಿ ಜಿಲ್ಲಾ ಧಾರ್ಮಿಕ ಪರಿಷತ್ತದ ಸದಸ್ಯರಾದ ಉಳ್ಳಾಲ ಶ್ರೀ ಚಿರು ಮಾಗನದ ದೇವರಾಯನ ಸೋಮನಾಥ ದೇವರಿಗೆ ಸಾಷ್ಟಾಂಗ ವಂದಿಸೊಂದು ಅಂಚನೆ ನನ್ನ ಅಪ್ಪೆ ಭಗವತಿ ಮಗು ಸಾಷ್ಟಾಂಗ ನಮಸ್ಕಾರ ಮಾಡ್ತಂದು ಅಂಚನೆ ಈ ಮೂಲಕ ರಕ್ತೇಶ್ವರಿ ದೇವರಿಗೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡ್ತಂದು ವೇದಿಕೆಗೆ ಇನ್ನು ದೇವೆಲ್ಲರೂ ಪಡ್ತುಕೊಂಡಂಚಿನ ಎಂಕಲ್ಲ ಸ್ವಾಮೀಜಿಯರೇ ಅಂಚನೆ ವೇದಿಕೆ ರೀತಿನ ಎನ್ನ ಕೊಂಡನ ದೇವಸ್ಥಾನದ ಗುರಿಕಾರರ ಮುತ್ತಣ್ಣ ಶೆಟ್ಟರೆ ಎನ್ನ ಆತ್ಮೀಯರು ಅಂಚನೆ ಜಿಲ್ಲಾ BJPದ ಒಂದು ಪ್ರಮುಖ ಬಿಂದು ಆಯ್ನಂಚಿನ ಸಂತೋಷ್ ಕುಮಾರ್ ಬೋಳಿಯಾರ್ರೆ ಚಂದ್ರಶೇಖರ್ ಉಚ್ಚಿಲ್ರೆ ಅಂಚನೆ ಎನ್ನ ಕುಲಂಜಿ ಆತ್ಮೀಯರೇನ ಕೊರಗಜ್ಜನ ಕ್ಷೇತ್ರ ಅವು ಪುನರುತ್ಥಾನ ಮಲ್ತದು ಇನಿ ಬಾರಿಮಾಲ ಕ್ಷೇತ್ರ ಮಲ್ತದು ಅಂಚನೆ ಐದು ಪಕ್ಕ ಕುಡಂಜಿ ಕ್ಷೇತ್ರನು ನಿರ್ಮಾಣ ಮಾಡ್ಕೊರಪ್ಪಿದ್ದಾರೆ ಅಂಚಿನ ಎನ್ನ ಆತ್ಮೀಯರೈನ ಹರಿಶನ್ನೆ ಅಂಚನೆ ಕುಡಂಜಿ ಎನ್ನ ಬಾಲ್ಯ ಸ್ನೇಹಿತೆ ಚೇತನ್ ಬೋಲರ್ ರೈನಿ ಮಲ್ಲ ಉದ್ದಿಮೆ ಅದು ಹೈದರಾಬಾದ್ ಉಪ್ಪುನಂಚಿನಾರು ಅಂಚನೆ ನಮ್ಮದಿ ಈ ಕ್ಷೇತ್ರದ ರುವಾರಿಂದ ಬನ್ನಲ್ಲಿ ರಾಮದಾಸ್ ಅಲ್ಲೇ ಆರು ಈ ಕ್ಷೇತ್ರಕ್ಕೆ ಮಾತ್ರ ಎತ್ತು ಸೋಮನಾಥ ದೇವಸ್ಥಾನ ಅಂಚನೆ ಮಲಯಾಳಿ ಚಾಮುಂಡಿ ದೇವಸ್ಥಾನ ಒವೇ ಒಂದು ಸರ್ಕಾರ ಬರ್ತಿಲ್ಲ ಅರೆಗೆ ಒಂದು ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಆದ ತಿಕ್ಕುನಂಚಿನ ಒಂದು ಆತ್ತು ಧಾರ್ಮಿಕಡು ಪಲಗಿನಂಚಿನ ರಾಮದಾಸ್ ಅನ್ನೆ ಅಂಚನೆ ಇನಿ ಎಂಕೆಲ್ಲ ಸೋಮೇಶ್ವರ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ರಕ್ತೇಶ್ವರಪ್ಪನ ಒಂದು ಆಶೀರ್ವಾದಗಳು ಇನ್ನು ಪೂರ್ವ ಭಾಗಗಳ ಒಂದು ಹೊರೆಕಾಣಿಕೆದ ಒಂದು ಕಾರ್ಯನ ಭಾರಿ ಯಶಸ್ವಿಯಾದ ಮಲ್ತೊಂದು ಪೋಪನಂಚಿನ ಎನ್ನ ಆತ್ಮೀಯರೈನ ಎನ್ನ ಕುಟುಂಬ ಸ್ನೇಹಿತರೈನ ರವಿಶಂಕರ್ ಅಂಚನೆ ವೇದಿಕೆಯಲ್ಲಿ ಇತ್ತಿನೆಲ್ಲ ವೇದಿಕೆಯಲ್ಲಿ ಎದುರು ಪುನಃ ಸೋಮೇಶ್ವರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೆಲ್ಲ ಎಂಕೆಲ್ಲ ಪೂರ ಧಾರ್ಮಿಕ ಕ್ರಮಟ್ಟು ಉಪ್ಪನಂಚಿನ ಜಯರಾಮು ಅಂಚನೆ ಸೇರ್ದಿನಂಚಿನ ಪೂರ ಭಕ್ತರಿ ಹತ್ತಲಿ ರಕ್ತೇಶ್ವರಿ ದೇವಸ್ಥಾನ ಪಂಡ ಇನ್ನು ರಕ್ತೇಶ್ವರಿನ ಮಸ್ತ್ ತಿಕ್ಕಡು ಇತ್ತಿನಲ್ಲ ನಿಜವಾದ ರಕ್ತೇಶ್ವರಿ ಒಂಜಿ ಬಾರಿ ಕಾರಣಿಕವಾದ ಇತ್ತಿನಂಚಿನ ಒಂಜಿ ಬಾರಿ ಬೇಗಡು ಅಭಿವೃದ್ಧಿ ತೋಜಿನಂಚಿನ ಕ್ಷೇತ್ರ ಪಂಡ ಅವು ರಕ್ತೇಶ್ವರಿ ಮುಲ್ತ ಸೋಮನಾಥದ ಭಾಗದ ನಿಜವಾದಲ ರಕ್ತೇಶ್ವರಿ ದೇವಸ್ಥಾನ ಪಂಡ ಯಾನು ಎರಡು ಮೂಜಿ ಕಾರ್ಯಕ್ರಮಕ್ಕೆ ಬೈದೆ ಆಂಡಲ ರಕ್ತೇಶ್ವರಿಗೆ ಆಪನ ಕಾರ್ಯಕ್ರಮ ಏಪಲ ಬಿದೈಡು ತೂನಾಗ ಬಾರಿ ವ್ಯವಸ್ಥಿತವಾದ ಬಾರಿ ಇನ್ನಿತ ದ್ವಾರ ತೂನಾಗನೆ ಬಾರಿ ಮಲ್ಲೊಂದು ದೇವಸ್ಥಾನಾಗ ಆಪನಂಚಿನೊಂದು ದ್ವಾರ ನಿರ್ಮಾಣ ಆಗ್ತದೆ ನಿಜವಾದ ಸುರುಕು ಪಂಡ್ಲಕ್ಕನೆ ಮೂಲು ದಾಲ ಇಜ್ಜಾಲು ಸುರುಕು ತೂನಾಗ ಬಾರಿ ಒಂಜಿ ಇತಿ ಇಂಪುರ ಆಪನ ಅನ್ಪುಣ ಒಂಜಿ ವ್ಯವಸ್ಥೆ ಇನಿ ಕನ್ನಾರೆ ತೂನಾಗ ಆ ಶಕ್ತಿ ಅಪ್ಪನ ರಕ್ತೇಶ್ವರನ ನಿಜವಾದಲ ಈ ಭಾಗ ಉಂಡು ಪನ್ಪುಣಕ್ಕೆ ಉದಾಹರಣೆಗೆ ಮುಲ್ತ ಸೇವೆ ಮಲ್ತಿನಂಚಿನ ಇನಿ ಆಕಲು ಪೂರ ತಿಕ್ಕಡ್ಲ ಒಂದು ಯಶಸ್ವಿ ಎಂದೆಟ್ಟು ಉಲ್ಲೆರು ಅಂಚಾದು ಪುನಃ ರಕ್ತೇಶ್ವರನ ನಿಜವಾದಲ ಮೂಲ ಒಂಜಿ ಬಾರಿ ಮಲ್ಲ ಕಾರ್ಣಿಕ ಉಂಡು ಅಂಚನೆ ಸೋಮನಾಥನ ಒಂಜಿ ದೇವಸ್ಥಾನದ ಆ ಎಂಚಿನ ಕಾರ್ಯಾಂಡಲ ರಕ್ತೇಶ್ವರಿ ಬಲಗ ಐಕೊಂಜಿ ಒಂಜಿ ಮಿಲಿಟರಿ ಇತ್ತಲಕ ಮುಲ್ತ ಸಂಘ ಎಂಚಿನ ಇತ್ತಲ್ಲ ಬಾರಿ ಯಶಸ್ವಿಯಾದ ಎಂಕಲ ಮಾಗನ ದೇವರದ ಕೆಲಸ ಮಲ್ಪನಂಚಿನ ನಿಜವಾದ ರಕ್ತೇಶ್ವರಿ ಬಲಗ ಬಂಡ ಅಕ್ಲೆ ನಿಜವಾದ್ಲೇ ಅನಿನಿ ಈ ವಾರ್ಷಿಕೋತ್ಸವಡು ಇನಿ ಅಭಿನಂದನೆ ಮಲ್ತೊಂದುಲ್ಲ ಅಂಚಾದ ರಕ್ತೇಶ್ವರಿ ದೇವಸ್ಥಾನದ ಒವ್ವೇ ಕಾರ್ಯಕ್ರಮ ಇತ್ತನಲ್ಲ ಅವು ಇಂಚನೆ ಬಾರಿ ಯಶಸ್ವಿಯಾದ ಮುಂದುವರಿಸಲು ಅಂಚನೆ ಇನಿ ಯಾನು ತೂನಾಗ ಮುಲ್ತ ಹರಿಶನ್ನನು ಯಾನು ಇತ್ತೆ ಕೆಲವು ಆರು ಪನ್ಲೆಕ್ಕ ಬಾರಿ ಸಮಯ ಮೂಲ ಕಾರ್ಯಕ್ರಮ ಯಾನು ತೂ ಅಂದೆ ಆಂಡ ಹರಿಶನ್ನೆಲ್ಲ ಮೂಲು ಕಾರ್ಯಕ್ರಮ ಉಲ್ಲೇಖ ಪನ್ನಾಗ ಅವು ರಕ್ತೇಶ್ವರಪ್ಪನ ಶಕ್ತಿ ಏತುಂಡು ನಿಜವಾದಿಲ್ಲ ತೋಜನು ಹರಿಶನ್ನೆ ರಾಜಕೀಯವಾದಿಲ್ಲ ಪೂರ ಇತ್ತೆ ಇಲ್ಲ ಉಳಿಯಾಡು ಯಾರು
ಬಾರಿ ಮಲ್ಲ ಕೆಲಸ ಮಾಡ್ತಿನಾರು ಆ ಉಳಿಯ ಬಾಗಾಡು ಅಂಚ ಇನ್ನು ಎಂಕ್ ಬಾರಿ ಖುಷಿ ಆಂಡ್ ಎನ್ನ ಒಂಜಿ ರಡ್ಡು ಮೂಜಿ ಎನ್ನ ಚೇತನ್ ಬೋಲಾರ ಎಂಕಲು ಎಲ್ಲೆಡು ಬಾರಿ ಒಟ್ಟಿಗೆ ಇತ್ತೆ ಹಾಕಲು ಅಂಚ ಇನ್ನು ತೂನಾಗ ಯಾನು ಇನ್ನೆ ಒಂದು ಭಾಗ್ಯ ರಕ್ತೇಶ್ವರಿ ಅಪ್ಪ ಎಂಕ್ಲೆ ನೀನು ಒಟ್ಟಿಗೆ ಸೇರಾದಿನ ನಿಜವಾದ ನಮ್ಮಲು ಆರು ಆಂಧ್ರಾಡು ಉಪ್ಪುನಿ ಅಂಚಾದ ಉಪ್ಪುನಾಗ ಇನಿ ಯಾನು ಪೂರೇರೆಗಳ ಅಪ್ಪೆ ರಕ್ತೇಶ್ವರನ ಆಶ್ವಾದ ಉಪ್ಪಾಡು ಅಂಚೆನೆ ಎಂಕಲ್ನ ಎಲ್ಲಂಜಿ 25 ಮಾಡಿದ್ರೆ ಎಂಕಲ್ನ ಉಳ್ಳಾಲ ಭಗವತಿಲಿ ಭರಣಿ ಉತ್ಸವ ಒಂದೊಂದು ಅಂಚೆನೆ ಯಾನು ರಕ್ತೇಶ್ವರ ದೇವಸ್ಥಾನಕ್ಕೆ ಯಾನು ಆಮಂತ್ರಣ ಕೊರಡಲ್ಲ ಪೂರೆಲ್ಲ ನಿಕ್ಕಲು ಇನಿ ಆ ಯಶಸ್ವಿ ಕಾರ್ಯಕ್ರಮಕ್ಕೂ ಬರೋದು ಬರ್ತದ ಕಾರ್ಯಕ್ರಮನ ಎಡ್ಡೆ ಮಲ್ತು ಕೊರಡು ಬಂಡದು ಅಪ್ಪೆ ಭಗವತಿನ ಆಶ್ವಾದ ನಿಕ್ಕಲಿ ಉಪ್ಪಾಡು ಬಂಡದು ಎನ್ನ ರೆಡ್ಡು ಪಾತ್ರೆಯನ್ನು ಯಾನು ಮುಗಿತ್ತುಂಟು ಇನ್ನು ಎಂಗ್ಲಿಗೆ ಚೇತನ್ ಬೋಲರ್ ಎಂಗ್ಲ ಒಟ್ಟಿಗೆ ತಿಕ್ಕನ ಎಂಗ್ಲ ಯೋಗ ಪಂಡ ತುಂಬ ಮಸ್ತ್ ಸಂದರ್ಭ ಎಂಗ್ಲ ಒಟ್ಟಿಗೆ ಆತ ಆನಂದ ನಾಡ ಎಂಗ್ಲು ಕೂಡ ಒಟ್ಟಿಗೆ ಓಲ್ ಪಂಡ ರಕ್ತೇಶ್ವರನ ಮಂದೆಡು ಅವು ಯಾಕಡೆ ಪಂಡಿಲಕ್ಕನೆ ಯಾನ್ ಇದೆಗೆ ಒಂಜಿ ಕಾಲ ನಿರ್ಧಾರ ಮಲ್ತಿತ್ತೆ ದಯಪಂಡ ಅವು ನೃತ್ತ ಜವನೇರಿ ಪಂಡ ವರ್ತಾವ ಅಂತ ದಯಪಂಡ ಎಂಗ್ಲ ಕ್ಷೇತ್ರ ನಿರ್ಮಾಣ ಆಪಿನ ಮುಟ್ಟ ಆ ಕ್ಷೇತ್ರಗಳ ಯಾನ್ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಪೋಪೂಜಿ ಪಂಡ ಪಣದಿತ್ತೆ ಅಂಚಾದ ಅವೇನು ಪುಲ್ತಿನಿ ದಾಗಿ ಪಂಡ ಇಂಕ ಪಣೆ ಸಾಧಿಸಿ ದಯ ಪಂಡ ಅಪ್ಪೆ ಅವಳು ಬೆತ್ತೆತ್ತ ಅಪ್ಪೆ ಮೂಲು ಬೆತ್ತೆತ್ತ ಅಂಚಾದ ಒಕ್ಕಗಳು ಎಣ್ಣೆ ಅರಿಚಣ್ಣಿ ಇದು ಮಲ್ಲ ಕ್ಷೇತ್ರ ಮಲ್ಪೇರು ಪಂಡದು ಎಂಗ್ಲ ದಾನೆ ಬರ್ಪೂಜಾರ ಅವತ್ತು ಸತ್ಯ ದಯ ಪಂಡ ಅವು ದೇವರಿಗಳ ಗೊತ್ತುಂಟು ದಯ ಪಂಡ ಎಂಗ್ಲೆ ಒಂಜಿ ಕೆಲಸ ಮಲ್ಪೊಡ್ದು ಅಂದಲ್ಲ ದೇವರನ್ನ ಅನುಗ್ರಹ ಬೋಡು ಅಂಚಾದ ಇನಿ ಈ ಜಾಗೆಡ್ ಏನನ್ನು ಎತ್ತಿದ್ದಾರೆ ಲೆಪ್ಪುನೇರು ದುಂಬಲ ಮುಲ್ಪ ಒಂಜಿ ಕ್ಷೇತ್ರದ ಎಂಕ್ಲೆಗೆ ಅದಿ ಜವಾಬ್ದಾರಿ ಕೊಡ್ತಾರೆ ಯಾನ್ ಮಂತಿಜಿಂದಾನಲ್ಲ ಅವು ಕೆಲಸ ನಿಕುಲು ಮಲ್ತಂದಾನಲ್ಲ ಹಿಂಗೆ ಮಲ್ಲ ಜವಾಬ್ದಾರಿ ಕೊಡ್ತಾರೆ ಆನಲ್ಲ ಇನಿ ಕ್ಷೇತ್ರಗೂ ಇಡೆ ಬರ್ಪಣ ಎಂಕ್ಲೊಂದು ಯೋಗ ದಾಯಕ ಪಂಡ ದೇವರನ ಒಂಜಿ ಧಾರ್ಮಿಕ ಕ್ಷೇತ್ರ ನಮ್ಮ ಕೆಲಸ ಮಲ್ತಾರ ನಂಗೆ ದಾದ ಆಪಲು ಪಂಪಣಕ್ಕೆ ನಮ್ಗೆ ಕೆಲವು ಜನ ಉದಾಹರಣೆ ಕೊಡಲಿ ಐಟಿ ಇನಿ ನಂಗೆ ಕುಂಭ ಮೇಲೋಡು ಇನ್ನು ದೇಶ ನಡತಿನ ಒಂಜಿ ಮಾಮಲ್ಲ ಧಾರ್ಮಿಕ ಕ್ಷೇತ್ರ ಇನ್ನು ವಾ ಕಾರ್ಯಕ್ರಮಗಳ ಬರಂಜಿನ ಜನ ಸಂದೆಣ್ಣ ಮತ್ತಿಯ ದೇಪಣ್ಣ ಅವು ಧಾರ್ಮಿಕ ಕ್ಷೇತ್ರಗಳು ಅಂಚಿನ ಮಾತ್ರ ಸಾಧ್ಯ ನಮ್ಮ ಕೊಂಡೆಯೂರದ ಸ್ವಾಮಿಲು ಸತ್ಯ ಆರು ಪಲ್ಲಕನೆ ಪಾಪದ ಸ್ವಾಮಿಲ್ಲ ಕನೆ ಪಾಪದಗ್ಲೆ ತಿಕ್ಕುಣ ಸ್ವಾಮಿಲು ಐಟ್ಲ ಅರ್ನ ಕ್ಷೇತ್ರಗೂ ಆರೋಗ್ಯ ಹೆಚ್ಚೆಂಕಲ್ ಪರಿಚಯ ಇಜ್ಜಿನ ಅರ್ನ ಕ್ಷೇತ್ರ ಕೆಲಸತೆ ಅನ್ ಬತ್ತದು ಪೋತೆ ಅರ್ನ ಅರ್ನಾಲ್ಪ ನಡತಿನಂಚಿನ ಇಂಚಿನ ಮಾತ ಯಾಗಲುಂಡ ಅವೆಲ್ಲ ಇಂಕ ಬರ್ಪಣಂಚಿನ ಅವಕಾಶ ತಿಕ್ಕದುಂಡು ಅಂಚಿನ ಸ್ವಾಮಿಲೊಟ್ಟಿಗೆ ಎಂಗ್ಲೆಗಳ ಒಂಜಿ ವೇದಿಕಡು ಅಂಚಿನ ಯೋಗ ಅಂಚಾದ ಸ್ವಾಮಿಲೆ ಎಂಗ್ಲೆಗಳ ಒಂಜಿ ದೇವಸ್ಥಾನ ಕಟ್ಟುನ ದಾದನ ಯೋಗ ಕೊಡ್ತೇರು ಅವು ನಮ್ಮ ಮಲ್ಪುನ ಎಂಗ್ಲೆಟ ಅಧ್ಯಕ್ಷರವಡು ಕಮಿಟಿ ಏರ್ ಲೆಜ್ಜರ್ ದಯಪಂಡ ಇಂಕ ದೇವಣ್ಣ ನಂಬದು ಜೈದ ಅಂಚಾದ ಅವೇನು ಸಾಧಾರಣ ದಿನ ಅಂದಿಜ್ಜಿ ಏಪ ಆಪುಂಡ ಆನಿಗೆ ಎಂಕಲ್ ವಿದ್ಯಾಧರ ಅಂಚಿನ ಜನಕ್ಕೆ ಲೆಪ್ಪುವ ಅಪಕ ತಿರಿಪವ ಅಂಚಾದ ಉಲಾಯ್ಡ್ ದೇವ ಮಲ್ಪ ಒಂದುಂಡು ಸಾಧಾರಣ ಐನಾಜಿ ವರ್ಷೋಳಿಂಚ ಒಂದುಂಡು ಮುರಲ್ಲ ಒಂಜಿ ಮಲ್ಲ ಜಾಗೆ ದೆಪ್ಪನ ಯೋಗ ಬತ್ತುಂಡು ಎನ್ನೇರು ಅರಿಸೇರು ದೇವಸ್ಥಾನ ತಾನೇ ಪನೇರಸ್ವರ ಆದ ಕೆಲವು ವರ್ಷ ಇಂಕಲ ಐತ ಸುದ್ದಿ ತಿಕ್ಕೋಜಿಂದು ತೇಪಣ್ಣ ಎಂಗ್ಲೊಂಜಿ ಆಸೆ ಒಂಜಿ ದೇವನ ತುಳುನಾಡದ ಅಪ್ಪೆ ರಕ್ತೇಶ್ವರನಾವಡು ಬೆಮ್ಮೇರ್ನಾವಡು ಸಿರಿನಾಕಲ್ನಾವಡು ಅಜ್ಜನಾವಡು ಗುಲಿಗಾಜನ ಒಂಜಿ ಇತಿಹಾಸದ ಮಣ್ಣು ಮಲ್ಪುನಾಗ ಅವೇನು ಕ್ರಮಬದ್ಧ ಆದ ಮನ್ಪೋಡು ನಂಗೆ ಒತ್ತಡ ಪಾಡ್ದು ಒಂಜಿ ವರ್ಷೋಡೆ ಆವುಡು ಪಂಡವ ಆ ದೇವಸ್ಥಾನಲ ಅವು ಕಾಸಿತ್ತಿನಾಗ ಎಂಗ್ಲಂಗೊಂದು ಕ್ರಮುಂಡು ಸ್ವಾಮಿಲು ಏರ್ಡಾಲ ಒಂಜಿ ಕೇನಂದೆ ಮಲ್ಪೋಡು ಅಂತ ಇನಿಮುಟ್ಟ ಓಲ್ಲ ತುಳುನಾಡು ಎಂಚ ಪಂಡ ಕುಡೂರಿನ ಕಾಸು ಕೊರುವೇರು ಪಂಪಿನ ಒಂಜಿ ಮಿತ್ತು ಒತ್ತಡದ ಮಿತ್ತು ನಮ್ಮ ಕ್ಷೇತ್ರ ಮಲ್ಪ ದಯಪಂಡ ರಕ್ತೇಶ್ವರ ಬಲಗದ ಪಂಚಾಯತ್ ದಯಪಂಡ ಅಕ್ಕಲಿಗೆ ಸಾಲ ಇತ್ತಿನಲ್ಲ ಮನದಾನೆ ಕೊಡಂಜಿ ಕಾರ್ಯಕ್ರಮ ಅಲ್ಪ ಅಕ್ಲೆ ನಮ್ಮ ಮಿಚ್ಚೋಡಾಗಲಿ ಅಕ್ಲೆ 21 ವರ್ಷ ಆದ ಪಂಡ ಕೊಡಂಜಿ 21 ಕಾರ್ಯಕ್ರಮ ಅನೇಪಲ್ಲ ಪಂಡ್ರೆಂಡು ನಿಕ್ಲೆಗೆ ಒಂಜಿ ದಿನ ಸಭಾಗನ ಮಂಡ ಹಂಗೆ ಸಾಲ ಒರಿಂಡು ಅಕ್ಲು ಪೋಡಿ ಎಂದು ಕೂಡ ದ್ವಾರಳ ಮಲ್ಪ ದಯಪಂಡ ಅಕ್ಲೆ ಮಿಚ್ಚೋಡಾಕ್ಲೆ ದಯಪಂಡ ಅಂಚಿನ ಒಂಜಿ ಸಂಸ್ಥೆ ಹಾಕಲು ಅಂಚಾದ ಹಿಂಗೆ ಅಕ್ಲ ಆ ಒಡನಾಟ ಇತ್ತಿನಡ್ದಾದ ಇನಿ ಈ ವೇದಿಕೆ ಹಿಂಗೆ ಬರ್ಬಾರ ಸಾಧ್ಯಾನ ಸ್ವಾಮಿ ಅಂಚಾದ ಇಂಜನ ಈ ಮಲ್ಲ ಕಾರ್ಯಕ್ರಮ ಲೆತ್ತಿನಕ್ಕೆ ನಿಕ್ಲಿಗೆ ಇಂಚಿನ ಬರೋಣ ಸಾಧ್ಯ ಆಪಿಸಿ ದೇವರ ನನಾತ ನಿಖಲ ಕಾರ್ಯಕ್ರಮ ನಡೆದ ವಿಜೃಂಭ ನಡಪಾಡು ಎಂಗ್ಲ ಕ್ಷೇತ್ರ ನಿರ್ಮಾಣ ನಿಖಲ ಮಾತ ಸಹಾಯ ಪಂಡ ಎಂಗ್ಲಿಗೆ ಜನಬಲ ಓಡಾಯಿ ದೇವರ ದಯಟ್ಟು ಇನಿ ಮುಟ್ಟ ಎಂಗ್ಲು ಆ ಕ್ಷೇತ್ರ ಏ ವ್ಯಕ್ತಿನ ಕೈತಲ್ಲ ಪೋತುಜ ಅಂಚನೆ ಎಂಡು ಮುಟ್ಟಲ್ ಎಂಗ್ಲ ಅಂಚಿನ ಸಂದರ್ಭ ಬರಂದೆ ಉಪ್ಪಾಡು ಪಣಂದು ಅವಕಾಶ ಕೊಡಲಿಕ್ಕೆ ಧನ್ಯವಾದ ಪಣಂದು ಎನ್ನ ಸಂಸಾರ ಇಡೆ ಕ್ಷೇತ್ರದ ಈ ಸಾನ್ನಿಧ್ಯಕ್ಕೆ ನಮಸ್ಕಾರ ಮತ್ತು ಧನ್ಯವಾದ. ರಕ್ತೇಶ್ವರಿಗಳ ಸಾಷ್ಟಾಂಗ ಅಡ್ಡ ಬೋರೊಂದು ನಾಗದೇವರನ್ನು ಈ ಪೊರ್ತು ಎಣ್ಣೆಯೊಂದು ಮಾತ ಪರಿವಾರದ ಈ ಒಲೆಲ್ಲ ಈ ಪೊರ್ತುಡು ಈ ವೇದಿಕೆ ನಮ್ಮ ಮಾತ ಅಡ್ಡ ಬೋರ್ದು ಎಣ್ಣೆಯೊಂದು ವಿಶೇಷವಾದ ಕಾರ್ಯಕ್ರಮ ಯಾನದಲ್ಲ ಇನ್ನಿತ ಭಿನ್ನೆಲತ್ತು ನಿಜವಾದಾಗ್ಲಿ ಭಿನ್ನೆರ್ಲತ್ತ ದಾದ ಪಂಡ ರಕ್ತೇಶ್ವರಿ ಈ ಸಮಿತಿದಾಗಲೆಲ್ಲ ಎಂಕ್ಲ ಭಾರಿ ಮುಟ್ಟದ ಸಂಬಂಧ ರವಿ ಎಣ್ಣೆ ಪಂಡೇರು ಎನ್ನ ಅಣ್ಣೇನು
ಆದ್ರೆ ಎನ್ನ ಮೆಗ್ಗಿ ಎಂಗ್ಲ ಅಯೋಧ್ಯೆ ಆದಿಪ್ಪು ಕಾಶಿ ಆದಿಪ್ಪು ಬೆತೆ ಬೆತೆ ತಿಗಿ ಪೋನಾಗಲ್ಲ ಎನ್ನ ಮೆಗ್ಗಿಯನ್ನು ಬಿಡ್ದು ಹೋಯಾರ ಒಟ್ಟಿಗೆ ಪೋಡು ಪನ್ನ ಲೆಕ್ಕಾಚಾರ ಒಟ್ಟಿಗೆ ಹೋದು ಎಂಗ್ಲ ವಿಶೇಷವಾದ ಅತ್ಯಂತ ಹಲವು ವರ್ಷಡಿಂಚ ಇನ್ನಿಕೋಟದ ಬಾಂಧವ್ಯತ್ತು ಈ ರಕ್ತೇಶ್ವರ ಸೇವಾ ಸಮಿತಿಗಳ ನಂಕಲ ಭಾರಿ ಮುಟ್ಟದ ಸಂಬಂಧ ಉಂಟು ಅಂಜಾಯಿ ನೆರವರ ಏನು ಪ್ರಥಮವಾದ ಪಣ್ಣೊಂದು ನಮ್ಮ ವಿಶೇಷವಾದ ಸ್ವಾಮೀಜಿಲಿ ವಿರಾಜಮಾನರತ್ತರು ಕೊಂಡೆ ಊರದ ಸ್ವಾಮೀಜಿಲಿ ಪಂಡ ಭಾರಿ ಶೋಕರು ವಿಶ್ಲೇಷಣೆ ಮಂತಿರು ಕೊಂಡೆ ಊರು ಸ್ವಾಮೀಜಿಲಡ ವಿಶೇಷ ಆರೆ ಒಂದು ಸ್ವಾಮಿ ಇಂದು ಯಾನ ಏನು ಪಂಡತ್ತೆ ಆರೊಂದು ವಿಶೇಷವಾದ ಶಕ್ತಿ ಆರೆ ಆ ವಿಶೇಷವಾದ ಶಕ್ತಿ ಎಂಜಿನ ಪಂಡ ಆರು ಮಲ್ತನ ಯಾಗೋಡ ಆರು ಶಕ್ತಿನಿ ಯಾನ್ ಪನ್ಪುಣ್ಯತ್ತೆ ಆನ ಆ ಮಠ ಉಂಡತ್ತೆ ಆ ದೇವಸ್ಥಾನ ಉಂಡತ್ತೆ ಐತ ಉಳೈಪೋನಗ ಇಪ್ಪು ನಂಚಿನ ಎನರ್ಜಿ ನೂರಾರು ಬಾಯಿ ಬರಂದನಂಚಿನ ನಮ್ಮ ದೇವರಿಂದ ನಮ್ಮನಂಚಿನ ಆ ಗೋವುಲುಂಡತ್ತೆ ನಮ್ಮ ಸತ್ಯವಾದ ಪೋದು ತೂದು ನಿಜವಾದ ದೇವರನ್ನ ಒಂಜಿ ಆಶೀರ್ವಾದ ತಿಕೊಡುಂದ ಕೊಂಡೆ ಊರ್ದ ಮಠಕ್ಕೆ ಹೋದು ಮಾತಾ ತಲಿತ ಆ ಪಶುಗುಲ್ಲ ಆ ಗೋಶಾಲೆನ ತೂನುಂದಾಂಡ ನಮ್ಮ ಜೀವನ ಸಾರ್ಥಕವು ರಾಜ್ಯ ವೈಭವಡು ಮೆರೆಪುನಂಚಿನ ಗೋವುಲಿನ ಕಣ್ಣಾರೆ ತೂದಾನಗ ನಮ್ಮ ಕಷ್ಟ ಕಾರ್ಪಣ್ಯ ಮಾಯಾವು ನಮ್ಮ ಮಂಚಿನ ಪಾಪ ಪರಿಹಾರ ಒಂದು ಹಿರಿಯಕ್ಲು ಪಂಡನಾಡ ಅವು ಕೊಂಡೆ ಊರು ಮಠಕ್ಕೆ ಬೋಡು ಅವಳು ಆಯ್ನಂಚಿನ ಯಾಗ ಆಡೆ ಬರ್ಪುನಂಚಿನ ಜನಸಾಗರ ಆ ಯಾಗಡು ಲಕ್ಷಾಂತರ ಜನ ಬರ್ತದೆ ಆ ಅನ್ನ ಪ್ರಸಾದ ಸ್ವೀಕಾರ ಮಂತದಂಚಿನ ಆ ಸಮಯವನ್ನು ತೂದಾನಗ ಕಲಿಯುಗಡೊಂದು ಸಾಧ್ಯ ಉಂಡು ಬಂದದ ತೋಜಾದನ ಸ್ವಾಮಿಲಿ ಏರೆ ಬಂದನ ಕೊಂಡೆ ಊರು ಸ್ವಾಮಿಲಿ ಅರೆ ಕಾರ್ಗಡ್ಡ ಬೋರೊಂದು ಅರೆ ಕೈತಡೆ ಏರಾನ್ಲ ಕಷ್ಟ ಕಾರ್ಪಣ್ಯ ಪಂಡದ ಇಂಚಿನಾನ್ಲ ಎಂಕ್ಲೆಗೆ ಒಂಜಿ ಸಾಧಿ ತೋಜಾಲೆ ಪಂಡದ ಪೋಣನ ಅತ್ಯಂತ ಒಂಜಿ ದೇವರಿನ ಸ್ವರೂಪಡು ಮನಪೂರ್ವಕವಾದ ಆರ ಆಶೀರ್ವಾದ ಮಂತ್ರಾಕ್ಷತೆ ಕೊರಂದಾನ ಅವು ನೂದೆಕ್ಕು ಸಫಲತೆ ಅಂಜನ ಸ್ವಾಮಿಲೆಗೆ ಪಿರೋರ ಕಾರ್ಗಡ್ಡ ಬೋರನ್ನು ಬರೀತಿ ಎನ್ನ ಅತ್ಯಂತ ಆತ್ಮೀಯ ಮಿತ್ರರೇ ಹಲವು ದೇವಸ್ಥಾನದ ಆಡಳಿತದಾರರು ಭಗವತಿದ ಆಡಳಿತ ಮುಕ್ತೇಶ್ವರರು ಒಂಜಿ ರಾಷ್ಟ್ರೀಯ ಪಕ್ಷದ ನೇತಾರರು ನಿರಂತರವಾಗಿ ಒಟ್ಟಿಗೆ ಪುನಃ ನಮ್ಮ ಸುರೇಶನ್ನಿ ನಮ್ಮೊಟ್ಟಿಗೆ ಉಳ್ಳೇರು ಪಂಡೇರಿ ಚೇತನ್ ಬೋಲಾರ್ ಆರ ಆಂಧ್ರ ಪ್ರದೇಶದ ಅವಳು ಇತ್ತದನ ಸಾವಿರಾರು ಜನకు ಬೇಲೆ ಕೊಡ್ದು ಅಪ್ಪೆ ರಕ್ತೇಶ್ವರ ದೇವಿನ ಒಂಜಿ ಆಶೀರ್ವಾದರು ಇದೇ ಬರ್ತದೆ ನಿಗ್ಲ ಒಟ್ಟಿಗೆ ಸೇರು ನೀ ಪಂಡಂದ್ರೆ ಅವು ನಮ್ಮ ಭಾಗ್ಯ ಕೊಡುಗೈ ದಾನಿಯಿಂದ ಪನ್ಪೇರೆ 106 ಜನಕ್ಕೆ ಬೇಲೆ ಕೊಡ್ತಾರೆ ಪನ್ಪೇರೆ ಅಂಚಿನ ಭಾಗ್ಯ ನಾನಾತ ತಿಕ್ಕಾರ ಪಂಡ ದೇವರ ಪ್ರಾರ್ಥನೆ ಮಂತೊಂದು ಹರಿಶಣ್ಣ ಬಗ್ಗೆ ಅಂದಿಂಜ ಪಾತೇರೆ ಪೋಜೆ ಅತ್ಯಂತ ಮುಟ್ಟದ ಒಂಜಿ ಮಿತ್ರೆ ನಿಜವಾದ ಅವ್ರನ್ನ ಶಕ್ತಿ ಇಂಜಿನ ಅಂದು ತೂವೋಡುಂದ ಆರು ಮಲ್ಪಿನಂಜಿನ ಆ ಕ್ಷೇತ್ರ ಅಪ್ಪೆ ರಕ್ತೇಶ್ವರ ಆದಿಪ್ಪು ಕೊರಗಜ್ಜ ಆದಿಪ್ಪು ಸಿರಿ ದೈವಲು ಆದಿಪ್ಪು ಅವ್ರು ಬೇತೆ ದೈವಲಿನ ಆ ಒಂಜಿ ಇಡೀ ಒಟಾರನು ಬೋದು ತೂಂದಾಂಡ ಸಾಕ್ಷಾತ್ ಸ್ವರ್ಗದಲ್ಲಿ ಕಂತನ ಅವು ಚಂದ್ರಲೋಕದಂಚ ತೋಜು ನಂಚಿನ ಒಂಜಿ ವಿಶೇಷವಾದ ಶಕ್ತಿ ಇಪ್ಪುನಂಚಿನ ಒಂಜಿ ಕ್ಷೇತ್ರ ಆ ಕ್ಷೇತ್ರನು ಆರು ಎಂಚ ಮಲ್ಪೇರ ಅಯ್ನ ಎಂಚ ಮಾತ ಮುಗಿಪೋಯ್ರ ಎಂಚೆಂಚಿನ ಜನಗಳಡೆ ಬರ್ಪೇರ ಅಂದ್ರೆ ತೂವಡು ನಾನು ಸ್ವತಃ ಆಡೆ ಪೋಡು ಅಂಚಿನ ಹರಿಶನ್ನೇ ನಮ್ಮೊಟ್ಟಿಗೆ ಕುಳಿದೇರೆ ಪಂಡ ನಮ್ಮ ಭಾಗ್ಯ ಬರೀಟ್ ಕೊಂಡಾಣದ ಆಡಳಿತದಾರೆ ನಿತ್ಯ ನಿರಂತರವಾದ ಸಮಾಜ ಸೇವೆ ಮಂತೊಂದು 10 ಹಲವು ಕಷ್ಟಗಳು ಬತ್ತಂದಾನಲ್ಲ ಕೊಂಡಾಣದ ದೈವದ ಮಿತ್ತ ಪಾರೊಂದು ಕೊಂಡಾಣದ ದೈವಲರೊಟ್ಟಿಗೆ ಉಲ್ಲ ಬಂದು ತೋಜ ಒಂದು ಮುತ್ತಣ್ಣ ಶೆಟ್ಟರು ನಮ್ಮ ಕೆಳಗಿನ ಕೋಟೆಗಾರ ಗೊತ್ತಿದ್ದಾರೆ ಆದ್ರೆ ನಮ್ಮೊಟ್ಟಿಗೆ ಉಳ್ಳೇರು ಅವು ನಿರಂತರವಾದ ಯಾನು ಯಥಾಸತ್ಯದ ಕಾರ್ಯಕ್ರಮ ಬಂದಾಗಲ ಮುತ್ತನ್ ಶೆಟ್ಟರು ಮೂಲ ಉಳ್ಳೇರು ಅಂಚಿನ ಮುತ್ತನ್ ಶೆಟ್ಟರು ಉಳ್ಳೇರು ಈ ಮೇಲೆ ಚಂದ್ರಶೇಖರ್ ಉಚ್ಚಿಲ್ ರಾಜಕೀಯಡು ಬಾರಿ ಮಲ್ಲ ಸ್ಥಾನಮಾನ ನೋಡಿಪುನಾರು ಮಾಡೂರು ಇತ್ತ ಸ್ವಾಮಿಲ ಮಠಾಪುನ ಇತ್ತ ಆಡಳಿತ ಮುಕ್ತೇಶ್ವರ ಅದು ಮುರಣಿಯ ಶಿಲಾನ್ಯಾಸ ನಾನಗ ಸಾವಿರಾರು ಭಕ್ತರನ್ನು ಲೆತ್ತಿದೆ ಭಾರಿ ಶೋಕದ ಕಾರ್ಯಕ್ರಮ ಮಂತನಾರು ನಿತ್ಯ ನಿರಂತರವಾದ ಧಾರ್ಮಿಕ ಕ್ಷೇತ್ರದ ಬೆನ್ಮುರಂಜನ ಎನ್ನ ಅತ್ಯಂತ ಮಿತ್ರರು ಚಂದ್ರಶೇಖರ್ ಉಚ್ಚಿಲ್ ಬರೀ ರಾಮದಾಸನ್ನೇ ಪಂಡನ ಆರು ಒಂಜಿ ವಿಶೇಷವಾದ ವ್ಯಕ್ತಿ ಒಂಜಿ ಕೆಲಸ ಆವೋಡು ಬಂದ ಅವು ನೂದೆಕ್ಕು ಆವಡು ಕೋಟಿ ನಾಮ ಜಪ ಪಂಚಾಕ್ಷರಿ ಯಾಗದ ಪಗ ನಕಲು ಮಾತಾಡ್ತಾರೋ ಅಧ್ಯಕ್ಷ ಸ್ಥಾನ ಕೊಡ್ದು 10,000 ಜನ ಯಾಗವು ಕುಲ್ಲೋಡು 1 ಕೋಟಿ ನಾಮ ಜಪ ಪಂಚಾಕ್ಷರಿ ಯಾಗೋಡು ಆವಡು ಬಂದದ ನೀಲೇಶ್ವರ ತಂತ್ರಿದಾರ ಪನ್ನಗ ಎನ್ನೊಟ್ಟಿಗೆ ಬರೀಟೆ ಇತ್ತನ ರವಿಶಂಕರ್ ಐತ ಒಟ್ಟಿಗೆ ಭಾಸ್ಕರನ್ನೆಲ್ಲ ಮೇಲ ಆಡಳಿತ ಇತ್ತ ನಕಲು ಸೋಮೇಶ್ವರ ನಿಗ್ಲ ಒಟ್ಟಿಗೆ ಈ ಆಡಳಿತದ ಆ ಸಮಿತಿ ಸಂಪೂರ್ಣವಾದ ಬೆಂಬಲ ಕೊಡ್ತು ಈ ರಕ್ತೇಶ್ವರ ಸಮಿತಿಯ ರಾತ್ರಿ ಬಗ್ಗೆ ಬೆಂದಿದೆ ಇನ್ನು ಅವಳು ಒಂಜಿ ವೇಳೆ ಆತೆ ಬಾಕಿದ ಮಾದರಿ ಅಪ್ಪನ ರೀತಿರಿ 1 ಕೋಟಿ 48 ಲಕ್ಷ 1 ಕೋಟಿ 48 ಲಕ್ಷ ಆ ಕೋಟಿ ನಾಮ ಜಪ ಆತಂದ ಅವು ರಕ್ತೇಶ್ವರಿ ದೇವಸ್ಥಾನದ ಆಶೀರ್ವಾದ ಮುಂದೆ ಈ ಸೇವಾ ಸಮಿತಿ ಐಟೊಟ್ಟಿಗೆ ರಾಮದಾಸನ್
ವೇದಿಕೆ ಎದುರು ಒರಿ ಘಟಾನುಘಟಿ ನಾಯಕರು ಒಳ್ಳೆಯರು ಯಾನ್ ನಿಂಜ ಪಾತೆರೆ ಪೋಪ್ಚಿ ರವಿಯನ್ನ ನಂಚಿನಾರೆ ರಕ್ತೇಶ್ವರದ ಜವಾಬ್ದಾರಿನಿ ಅಪ್ಪ ದೆತೊಂದರ ಅಪ್ಪಗೆ ಯಾನು ಎನ್ನೊಟ್ಟಿಗೆ ಇತ್ತಿನ ಕಲ್ಪಂಡ ಏರು ರಕ್ತೇಶ್ವರೊಟ್ಟಿಗೆ ಬೆಂಪೆರ ಏರು ರಕ್ತೇಶ್ವರ ಅಮ್ಮನ ನಂಬುವೆರ ಏರು ರಕ್ತೇಶ್ವರ ದೇವಸ್ಥಾನ ಉತ್ತರೋತ್ತರ ಅಭಿವೃದ್ಧಿ ಅವರೊಂದು ಕಣಕಟ್ಟುವೆರ ಅಕ್ಲಿನ ಆ ರಕ್ತೇಶ್ವರ ಅಪ್ಪ ಉಡುಪೂಜೆ ಇருந்து ಒಂದು ಕಾಲಘಟ್ಟನೆ ಬೇತಾರೆ ಓ ಸೋಮೇಶ್ವರರು ಓಟು ಬರ್ತದೆ ಓಟು ಗುಂತುಜಿ ಪುಣ್ಯ ಯಾನು ಓಟು ಗುಂತುಜಿನ್ ಒತ್ತಾಯರು ಓಟು ಗುಂತಂಡು ಇನ್ನಿತ ಕಾಲಘಟ್ಟೋಡು ಅಧಿಕಾರ ಬೋರ್ಡ್ ಒಂದು ಏರೇರ್ನ ಕೈಗಾರ ಬರ್ತದೆ ಏರೇರ್ನ ಇನ್ಫ್ಲುಯೆನ್ಸ್ ಬರ್ತದೆ ಎಂಟು ಉಪಾಧ್ಯಕ್ಷ ಬೋರ್ಡು ಅಧ್ಯಕ್ಷ ಬೋರ್ಡು ಪುರಸಭೆ ಬೋರ್ಡು ಪಂಚಾಯತ್ ಬೋರ್ಡ್ ಒಂದು ನಲ್ತೊಂದಿತ್ತು ನಂಜನ ಪೊರ್ತಡು ಅರೆಗೆ ಆ ಎಂಚಿನ ಕೆಟಗೆರೆ ಬರೋಡ ಕೆಟಗೆರೆ ಬಣ್ಣಗ ರವಿಶಂಕರನ್ನ ಈರು ಉಪಾಧ್ಯಕ್ಷ ಈ ಪುಣ್ಯಾತ್ಮೆ ವಾವ ನಮೂನೆ ಬಂದಲ್ಲ ಯಾನೊಂದು ಉಪಾಧ್ಯಕ್ಷ ಆಪುಜಿಂದು ಮೇರೆ ಉಪಾಧ್ಯಕ್ಷ ಜವಾಬ್ದಾರಿ ಒತ್ತಾಯ ಮಾಡ್ಕೊಡ್ದು ನನಗೆ ಒಂಜೇರೆ ದಿನ ತಾಗಿದ್ದಾನೆ ಮೇರೆನ ಇನ್ನಿತ ಕಾಲಘಟ್ಟದಲ್ಲಿ ಇಂಗ್ಲು ಜವಾಬ್ದಾರಿ ಕೊಡ್ತಿ ಬಂದ ಮನುಷ್ಯ ಉಳ್ಳೆ ಇರುತ್ತಾನ ಸ್ವಾಮಿ ಅವು ರವಿಶಂಕರ್ ಸೋಮೇಶ್ವರ ಕ್ಷೇತ್ರಡು ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷ ಅವಡು ಬಂದದು ರಾಜ್ಯೋಡು ಜಿಲ್ಲೆಡು ಬಂಪೇರಿ ಒಂಜಿ ಎಡ್ಡೆ ಜನ ನಾಡ್ಲೆ ಸಂತೋಷನ್ನ ಅಪ್ಪಗೆ ದಾಲ ನಾಡಿರದ ಅಲಜ್ಜಿ ರವಿಶಂಕರ ಸೋಮೇಶ್ವರ ಬಂದ್ಕೊಂಡಂಜಿ ಜವನಿ ಉಳ್ಳೇರಿ ರಾತ್ರಿನ ಪಗಲ ಮನ್ಕೊಂಡಂಜಿನ ಶಕ್ತಿ ಉಂಡು ನಿತ್ಯ ನಿರಂತರವಾದ ಹಠವಾದಿ ಛಲವಾದಿ ನಿಷ್ಠಾವಂತೆ ಬದ್ಧತೆ ನಂಚಿನ ಜವನಿ ಆ ಅರೆನೇ ಅಧ್ಯಕ್ಷ ಮನ್ಪಲೆ ಬಂದಾಗ ಈ ಪುಣ್ಯಾತ್ಮೆ ಎಂಗ್ಲು ಅಧ್ಯಕ್ಷ ಮನ್ಪೇರು ಬಂದ ನೇರವಾದ ರಾಜ್ಯಾಧ್ಯಕ್ಷ ನಾಡಬಹುದು ಅನ್ನ ಓ ಜವಾಬ್ದಾರಿ ಕೊರ್ಪುನಲ್ಲ ಕ್ಷೇತ್ರ ಅಧ್ಯಕ್ಷ ನೀನು ಇಕ್ಲು ಮನ್ಪೋರ್ನಾಲ ಯಾನು ಇನ್ನಿಡ್ದು ಬಕ್ಕ ಬಿಜೆಪಿ ಜಿ ಮನ್ಪುನ ನೇರವಾಯಿನ ನೋಡಿ ಎಂಕ್ಲು ಬಂದು ನೀರಿನ ಒತ್ತಡಲೆ ತಂದು ಒಪ್ಪುನಿ ಮಾರ ಈರು ಫಿರಾಡು ಹೋದಿ ಆಪುಜಿ ಎಂಚಿನ ಪುಣ್ಯಾತ್ಮೆ ಎಂದು ಅನ್ನಗ ಸಂತೋಷ ಅನ್ನ ಈರು ನಾನಪೀರ ಒತ್ತಾಯ ಮಂತ ನಾನು ಯಾನು ನಾನು ಈರಿಗೆ ನಿಜವಾದ ಎದುರು ಬರ್ಪುಜಿನ್ ಅಪ್ಪ ಬೋರ್ಡ್ನ ಈ ಈರು ಅಧ್ಯಕ್ಷ ಆಪಣೆ ಕೊಡ್ಸಿ ಮನೆ ಬಂದ ಕುಳ್ಳೆ ಆನ ಉಪಾಧ್ಯಕ್ಷ ಅನ್ಲೆ ಬಂದ ಅಂಚಿನ ಪುಣ್ಯಾತ್ಮೆ ದಾದ ಪಂಡನಂದ ಹೂ ಕೆಲಸ ಮಂತನ ಕೋಟಿನಾಮ ಪಂಚಾಕ್ಷರಿಯಾಗ ಯಶಸ್ವಿ ಅವನಲ್ಲ ಅರ್ನ ಬೆಗಾರುಂಡು ಇನಿ ರಕ್ತೇಶ್ವರಿ ದೈವಸ್ಥಾನ ಈತು ಶೋಕು ಈತು ಪೊರುಳು ಭವ್ಯವಾದ ಸುಂದರವಾದ ಮಾತ ಜನಕುಲೇನ ಬಾಯಿಡು ಹೃದಯಡು ಇಪ್ಪೋಡು ನಾನು ಅರ್ನ ಬೆಗರ ನೆಟ್ಟುಂಡು ಇನಿ ಸೋಮೇಶ್ವರದ ಇಡೀ ಅಭಿವೃದ್ಧಿದ ಒಂಜಿ ಹರಿಕಾರ ಆವಡು ನಾನ ಹತ್ತಪ್ಪೆ ಜೋಕ್ಲಿನ ಒಟ್ಟಾದು ಒಂಜಪ್ಪೆ ಜೋಕ್ಲೆ ಲೆಕ್ಕ ಜಾತಿ ಮತ ಭೇದಜ್ಜನ ಶ್ರೀಮಂತ ಬಡತನ ಅಂತರಿಜ್ಜನ ನಮ್ಮ ಮಾತ ಭಗವತಿನ ಜೋಕರು ನಮ್ಮ ಮಾತ ರಕ್ತೇಶ್ವರನ ಜೋಕರು ಬಂದ್ಬಳ ಆ ವಿಶೇಷವಾದ ಬಾಂಧವ್ಯನ ಒರಿಪೋಡು ನಾನ ಇಂಜಿನ ವಿಶಾಲವಾದ ಜವನೇರ ಆ ಇಂಚಿನ ಸಮಿತಿ ಬೋಡು ಇಂಚಿನ ಸಮಿತಿ ಇಂಚಿನ ಅಂಚಿನ ಜವನೇರು ಇಜ್ಜಿನ ನಾನ ಏಪಲ ಆಯರಜ್ಜಿ ನಮ್ಮ ಪನ್ಪೇರೆ ಹೊಸಗೊರವದ ಧನಿಕಲು ಪನ್ಪೇರೆ ಆರು ಅಂಚ ಬೆರಿಂಚ ರೆಡ್ಡಂತನಾರು ರೈಟ್ ಅಡ್ಡಂತನಾರು ರವಿಯನ್ನ ಅವು ಅರೆಗೆ ನೂದಕ್ಕೆ ನೂದು ಗೊತ್ತಿಪ್ಪು ಆರೇ ಬಲವರ್ಧನೆ ಮಾಡ್ತಾರೆ ಸಾಧ್ಯ ಆರು ಮಾಧ್ಯಮ ಅಂಚೆ ರವಿಯನ್ನ ಪುಗರು ನಿಂದು ಎಲ್ಲ ನೆನಪಿನ ಕೊಡ್ಚಿ ಇಂಚಿನ ನಾಲೆಜ್ ಅವನೇ ರಾಜತಾನ್ಯ ಆದಿಪ್ಪು ಚಂದ್ರಶೇಖರ್ ಆದಿಪ್ಪು ರಾಮದಾಸ್ ಅನ್ಯ ಆದಿಪ್ಪು ಅಕ್ಲೆ ನಾವು ಕುಳಿತನ ಇಡೀ ಟೀಮು ಉದಾಹರಣೆಗೆ ಯೋಗದ ಧ್ಯಾರಮನ್ನೆಲ್ಲ ಬೈದರಿದೆ ದಾದನ ನೆಟ್ಟು ನೇರವಾದ ಅಕ್ಲೆ ಒಟ್ಟಿಗೆ ಇಪ್ಪು ನಂಚಿನ ಬೇತ ಇಂಚೆ ಒಟ್ಟಾದ ಬರೋಡು ನನ್ನ ದಾದನ ಅಂಚಿನ ಜವನಿಯರು ಇತ್ತು ನನ್ನ ಮಾತ್ರ ಯಶಸ್ವಿಯಾರ ಕಾರಣ ಇಜ್ಜಿ ನನ್ನ ಪಂಡಿಜ ಒಂಜಪ್ಪೆ ಜೋಕ್ಲೆ ಲೆಕ್ಕ ಜಾತಿ ಮತ ಭೇದಜ್ಜಿ ಶ್ರೀಮಂತ ಭರತನ ಅಂತರಜ್ಜಿ ನಮ್ಮ ಮಾತ ಒಂಜಪ್ಪೆ ಜೋಕ್ಲು ಆವೋಡು ನಾನು ಇಂಚಿನ ಮನಸ್ಸದ ಜವನಿಯರು ಇತ್ತು ನನ್ನ ಮಾತು ಇನ್ನು ಈತು ಶೋಕುಡು ಈತು ಪೊರುಡು ಮಾತ್ರ ಒಟ್ಟಾದ ಏತೊಂಜಿ ಶೋಕುಡು ಏತೊಂಜಿ ಭವ್ಯಡು ಏತು ಸುಂದರವಾದ ತೋಜೋಡು ನಾನು ಆ ಕ್ಷೇತ್ರ ಇಂಚಿನ ಮನಸ್ಸು ಅಪ್ಪೆ ರಕ್ತೇಶ್ವರಿ ಮಾತಾಡಿಗಳ ಕೊರಡೆ ಯಾನು ಈ ವೇದಿಕೆ ಭಿನ್ನ ಹತ್ತು ಯಾನು ನಿಜವಾದ ಸತ್ಯ ಬಂತ ಯಾನು ಉಚ್ಚಿಲ್ದ ಬಂದ ನಮ್ಮ ಇತ್ತ ರಕ್ತೇಶ್ವರನ ದ್ವಾರ ಉದ್ಘಾಟನೆ ಹಾಕೊಂಡು ನಮ್ಮ ಬೋದು ಮಾತೆರೆಲ್ಲ ಕೈ ಕೊಡ್ದು ರವಿಯನ್ನ ಕೊಂಚ ಮೌನ ತೋಜದ ರಾಮದಾಸನ ಪಾತ್ರ ಮೆಲ್ಲ ಬೋಡು ನಂಗೆ ನಾರಾಯಣ ಕಾರ್ಯಕ್ರಮ ಉಂಡು ಆಡೆ ಬೈದಿನಿ ಲೇಟ್ ಆದ ಆನ ಇಂಗ್ಲೆ ಅಪ್ಪನ ಇಂದುವೆ ಆಶೀರ್ವಾದನ ಬೇತ ಈ ಕಾಲಿ ಅಡೆ ಬತ್ತು ಹೋಗು ನೋಡ್ತಿ ಯಾ ಮನ್ನ ಮಾತೆಲ್ಲ ಬಿದಾರ್ದಾತನೆ ನನ್ನ ಅಲ್ತು ಬೋಂಡು ನನ್ನ ತಪ್ಪ ಬಂದು ಇಡೆ ಮುಟ್ಟ ಬರ್ತದೆ ಅಪ್ಪೆ ಕೈ ಮುಗಿದು ಮೆಲ್ಲ ಹೋಗ್ಲಿ ನನ್ನ ಹೊಸ ಗುರುವಲ್ದಾರ ಲೆತ್ತೊಂದಿಲ್ಲ ವೇದಿಕೆ ಅಣ್ಣ ಪಿರ ಬುಡ್ದು ಬೋಂಡ ತಪ್ಪ ಹಾಕೊಂಡು ಅಣ್ಣ ಅಪ್ಪನ ಆ ಮನಸ್ಸುದಲ್ಲ ಇದಂದು ಬೇತೇನೆ 6 ಇಂಚೆ 6 ಇಂಚ ಮನ್ಪ ಅವು ಆಪನೆ ಹೊರತು ಯಾನು ಎನ್ನಿಲಕ್ಕ ಊಳ ಆಪೂಜೆ ಬಂದದ್ದು ಇಂದು ನಿದರ್ಶನ ಅಂಚೆ ಈತೆ ಪನ್ಪುನಿ ರಕ್ತೇಶ್ವರಿ ದೇವಸ್ಥಾನ ಇನ್ನು ಈತೊಂಜಿ ಶೋಕರು ಈತೊಂಜಿ ವ್ಯವಸ್ಥೆ ನಾನಾತ ಮೂಲಭೂತ ಸೌಕರ್ಯರು ಸರ್ಕಾರದ ಬಗ್ಗೆ ಬೇತೆ ಬೇತೆ ಜನಕಲ ಬಗ್ಗೆ ಮಾತೆಲ್ಲ ಒಟ್ಟಾದ ಒಂಜಾದ ನಾನಾತ ಭವ್ಯವಾದ ಸುಂದರವಾದ ಮಾತೆರೆಗಳ ಪತ್ತಪ್ಪೆ ಜೋಕ್ಲೆಗೆ ಎಡ್ಡೆ ಅದ 25ನೇ ವರ್ಷದ 25 ಕಾರ್ಯಕ್ರಮ ದೀತೆರಂದು ಅಕ್ಲೆ ಕಣಕಟ್ಟೊಂದಿಲ್ಲೇರು ನಾನಾತ ಅವು ರವಿಯನ್ನೇ ಆದಿಪ್ಪು ರಾಮದಾಸನ್ನೇ ಆದಿಪ್ಪು ಅಜಿತನ್ನೇ ಆದಿಪ್ಪು ಚಂದ್ರಶೇಖರನ್ನೇ ಆದಿಪ್ಪು ಇಡೀ ಟೀಮು ಎಂಜಿನ ಕಣಗಟ್ಟಿದ್ದಾರೆ ಅಪ್ಪೆ ನೆರವೇರಿಸಬೇಕು ನೆಟ್ಟು ಬೆಂದಿನಕ್ಲೆ ಕೇವಲ ಇದೇ ಮಾತ್ರ ಸೀಮಿತ ಒಂದು ಜಿಲ್ಲೆ ರಾಜ್ಯ ರಾಷ್ಟ್ರ ಗುರುತಿಸಿ ಅವರು ಬಂದ ದೇವರೆಡ ಪ್ರಾರ್ಥನೆ ಮಂತಂದು ವಿಶೇಷವಾದ ಕೊಂಡವರು ಸ್ವಾಮಿಯಲ್ಲಿ ಬೈದೇರು ಬಂದ 5 ಮಲ್ಲ ಭಾಗ್ಯ 5 ಮಲ್ಲ ಯೋಗ ನಂಗೆ ದಾಲ ಇಜ್ಜಿ 6 ದೇವರ ಕುಳಿದೇರು 6 ಆಶೀರ್ವಾದ ಮಂತ್ರ ನೂದಕ್ಕೆ ನೂದ ಆಪನು ಬನ್ನೊಂದು
ಪಾತೆರ ಅವಕಾಶ ಮಂತ್ ಕೊಡ್ತಾರೆ ನೆಕ್ಲೆ ಪೂರೇ ಎನ್ನ ಉಡಲ್ ದಿಂಜನ ಸೊಲ್ ಮೇಲೆ ಸಂದ ಒಂದು ಎನ್ನ ಪಾತೆರ ಒಂತವೆ ಜೈ ಹಿಂದ್ ಜೈ ಕರ್ನಾಟಕ. ವಿಭಾಗಡೆ ರಕ್ತೇಶ್ವರಿ ದೈವಸ್ಥಾನದ ಏನಾರ್ಡ ಕೇಂಡೆ ಈ ರಕ್ತೇಶ್ವರಿ ದೇವಸ್ಥಾನಕ್ಕೆ ಏತ್ ವರ್ಷದ ಇತಿಹಾಸ ಅಂತ ಬಂದಾಗ 400 ವರ್ಷದ ಇತಿಹಾಸದ ಆರು ನೆನಪು ಮಲ್ದೇರಿ. ಈ ಒಂಜಿ ರಕ್ತೇಶ್ವರಿಗಳ ಎಂಕಲ್ಲ ಈ ಒಂಜಿ ಕಮಿಟಿಗಳ ಅವಿನಾಭಾವ ಸಂಬಂಧ. ಯಾಕಡೆ ರವಿಶಂಕರ್ ಸೋಮೇಶ್ವರ ಪನ್ಲೆಕ್ಕನೆ ಒಂತೆ ವರ್ಷಕ್ಕೂ ತುಂಬು ಈ ಭಾಗಡೆ ಖಾಲಿ ಪುನಿಟ್ ನಡ್ತೊಂದು ಬತ್ತಂದು ಈ ಧಾರ್ಮಿಕ ಕಾರ್ಯಕ್ರಮ ನಡ್ತೊಂದಿತ್ತಂದ್ರೆ ಎಂಕಲು ರಕ್ತೇಶ್ವರಿ ಬೆಳಗ ಮನುಪುನಾಥ ಮುಖೇನ ಒಂಜಾತ್ ಯುವಕರೇನು ಮಹಿಳಾ ತಂಡನ ರಚನೆ ಮಲ್ಪನ ಮುಖಾಂತರ ಈ ಭಾಗಡೆ ಮಾತ ಜನಕಲೆಡ ಆರ್ಥಿಕವಾಯಿನ ನೆರವನ್ನು ಸಂಗ್ರಹ ಮಲ್ತೊಂದು ಈ ಒಂಜಿ ಕ್ಷೇತ್ರನ ಜೀರ್ಣೋದ್ಧಾರ ಮಲ್ಪನಂಚಿನ ಒಂಜಿ ಕಾರ್ಯಗೂ ಜೈದ ರಕ್ತೇಶ್ವರಿ ಅಪ್ಪೆನ ಪೂರ್ಣ ಅನುಗ್ರಹ ಇತ್ತು ನಡೆದಾದ್ರ ಖಾಲಿ ಐನಾತ್ ಬೇಗ ಈ ಒಂಜಿ ಕ್ಷೇತ್ರ ಪೊರ್ಲಕಂಟೆಡ್ ನಿರ್ಮಾಣ ಆದ ಜನಕುಲೆನ ಪೂಜೆ ಪುರಸ್ಕಾರಗೆ ಇನಿ ಅರ್ಹ ಆದ ಇನ್ನು ಮಾತ ಭಕ್ತರ ನಕಲು ಈ ಕ್ಷೇತ್ರಗೆ ಬರ್ಪನಂಚಿನ ಒಂಜಿ ಯೋಗ ಆತನದ ಪನ್ಪನೆ ರವಿಶಂಕರ್ ನೆನಪು ಮಲ್ದೇರು. ಇನಿ ಎದುಡುಪನಂಚಿನ ಆಡಳಿತ ಮೊಕ್ತೇಶ್ವರ ಭಾಸ್ಕರ್ ಗಟ್ರೆ ಈ ಒಂಜಿ ದೈವಸ್ಥಾನದ ಮಾತ ಪದಾಧಿಕಾರನಕಲೆ ಮೂಲ ಸೇರ್ದನಂಚಿನ ಮಾತ ಆತ್ಮೀಯರೇ ಮಹಿಳೆಯರೇ ಇನಿ ಬಾರಿ ಸಂತೋಷದ ಕಾರ್ಯಕ್ರಮ ಆತಂಡೆ. ಒಂಜಿ ದೇವಸ್ಥಾನ ಇನಿ ಆ ಭಾಗಗೆ ಒಂಜಿ ಸೂಚನಾ ಸಾಧಿತೋಜಾವನಂಚಿನ ದ್ವಾರ ಬಾರಿ ಅವಶ್ಯಕತೆ. ಆ ದ್ವಾರ ಏತು ಪೊರ್ಲುಡು ಅಲ್ಪ ಲಕ್ಕುದುಂತುಂಡ ಆತು ಆ ಕ್ಷೇತ್ರ ಅಭಿವೃದ್ಧಿ ಲಾಪುಂಡು ಜನಕುಲೆಗೆ ಬರೆಯರಿಗೆ ಒಂಜಿ ಸರಾಗವಾದ ಒಂಜಿ ಸೂಚನೆಯನ್ನು ಕೊರಪನಂಚಿನ ಇನ್ನು ಸ್ವಾಗತ ದ್ವಾರ ಬಾರಿ ಕೈತಲದ ಸಮಯಡು ಐತ ಸಂಗ್ರಹಣ ಮಲ್ಪನ ಮುಖಾಂತರ ಮಾತ ದಾನಿಲೆನೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಪನ ಮುಖಾಂತರ ಇನಿ ರೈಲ್ವೆ ನಿಲ್ದಾಣದ ಎದುರುಡು ಪುನಂಚಿನ ಆ ಒಂಜಿ ರಸ್ತೆಗೆ ಇನಿ ಸ್ವಾಗತ ದ್ವಾರ ಮಲ್ಪನ ಮುಂಚಿನವು ಬಾರಿ ಅರ್ಥಪೂರ್ಣವಾಯಿನಂಚ ಕಾರ್ಯಕ್ರಮ ಅಂದು ಯಾನು ಎನ್ನುವೆ. ಇನಿ ಸಂತೋಷಣ್ಣೆ ಪನ್ಲೆಕ್ಕನೆ ಯೋಗಾನಂದ ಸ್ವಾಮೀಜಿಲು ಈ ಒಂಜಿ ಭಾಗಕ್ಕೆ ಬರ್ತದೆ ಆರ್ನ ಪಾದ ಈ ಭೂಮಿಗೆ ಸ್ಪರ್ಶ ಆತಂಡು ಒಂಜಾತ್ ಧಾರ್ಮಿಕ ಕಾರ್ಯಕ್ರಮ ತೆತ್ತೊಂದು ಒಂಜಾತ್ ಯಾಗಲನು ಮಲ್ಪನಂಚಿನ ಒಂಜಿ ಕಾರ್ಯಕ್ರಮ ಯೋಗಾನಂದ ಸ್ವಾಮೀಜಿಯರು ಮಲ್ಪನ ಮುಖಾಂತರ ಆ ಭಾಗ ಕುಗ್ರಾಮ ಇತ್ತನಂಚಿನ ಒಂಜಿ ಕ್ಷೇತ್ರ ಇನಿ ಅಭಿವೃದ್ಧಿ ಆದ ಇನಿ ಜನಕುಲಿನ ಮಾತ ಪೂಜೆ ಪುರಸ್ಕಾರಗಳ ಇನಿ ಅಲ್ತ ಸೇವೆದ ತೊನ್ನ ಮುಖಾಂತರ ಖಾಲಿ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಹತ್ತಂದೆ ಸಾಮಾಜಿಕವಾಯಿದ್ದು ಜನಕುಲಿನ ಕಷ್ಟಗೆ ಪರಿಹಾರ ಕೊರಪುನಂಚಿನ ಒಂಜಿ ಎಡ್ಡೆ ಒಂಜಿ ಕ್ಷೇತ್ರ ಆತಂದು ಪನ್ನೇರಿ ಬಾರಿ ಸಂತೋಷ ಒಂದುಂಡು. ಅಂಚನೆ ಈ ಒಂಜಿ ಕ್ಷೇತ್ರ ಅಭಿವೃದ್ಧಿ ಬಾರಿ ಕೈತಳ್ಳ ಜನಕುಲಿನ ಮಾತ ಕಷ್ಟ ಸುಖಗಳ ಎಕಡೆ ಹರಿಶಣ್ಣೆಲ ಉಲ್ಲೇಖ ಮಲ್ದೇರಿ ಬಾರಿ ಪವಿತ್ರವಾಯಿನಂಚಿನ ಕ್ಷೇತ್ರ 400 ವರ್ಷದ ಇತಿಹಾಸ ಉಪನಂಚಿನ ಕ್ಷೇತ್ರ ಇನ್ನು ರಕ್ತೇಶ್ವರ ಬೆಳಗ ಎಲ್ಲಂಜಿದ ಆತ ದಿನಕ್ಕೂ 25ನೇ ವರ್ಷ ಆದ ಜನಕುಲಿನ ಮಾತ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಡೆಗೆ ಬರ್ಪುನಂಚಿನಕ್ಕೆ ಅಪ್ಪೆನ ಒಂಜಿ ಪ್ರೀತಿಗೆ ಕರೆ ಕೊರ್ನೆಕ್ ಈ ಭಾಗಡೆ ಬರ್ತದೆ ಅಕ್ಲ ಸೇವೆಯನ್ನು ಕೊರದು ಅಕ್ಲ ಕಷ್ಟ ಕಾರ್ಪಣ್ಯನ್ನು ದೂರ ಮಲ್ಪನಂಚಿನ ಒಂಜಿ ಸುಯೋಗ ನಂಗೆ ಮಾತ ಆವಡ್ನಾಂಡ ರಕ್ತೇಶ್ವರಿ ಬೆಳಗ ಬಾರಿ ಮಹತ್ತರವಾಯಿನ ಸಂಘಟನಾತ್ಮಕವಾದ ಭಾವನಾತ್ಮಕವಾದ ಮಾತೆರೆಲ್ಲ ಒಟ್ಟು ಸೇರಿಸವನಂಚಿನ ಕಾರ್ಯವನ್ನು ಮಲ್ತೊಂದು ಒಂಜಿ ಸಂಕಟನೆ ಇತ್ತನಾಡ ಏತು ಅಭಿವೃದ್ಧಿ ಮಲ್ಕೊಳ್ಳಿ ಬಂದನೇನು ಆ ರಕ್ತೇಶ್ವರಿ ಬೆಳಗ ತೋಜಾದು ಕೊರ್ತಂಡು ಒಂಜಾತ್ ಪೊಂಜನಕಲ್ನ ಸಂಖ್ಯೆಲ ಈ ಭಾಗಡೆ ಬತ್ತದು ಒವ್ವೇ ಒಂಜಿ ಕರೆ ಕೊರ್ನಾಂಡ ಮೂಲ ಮಾತೆಲ್ಲ ಬರ್ತದೆ ಅಕಲ್ನ ಕರಸೇವೆ ಮಲ್ಪನ ಮುಖಾಂತರ ಈ ಒಂಜಿ ಕ್ಷೇತ್ರ ಬಾರಿ ಅಭಿವೃದ್ಧಿ ಆಯರಗೆ ಪೂರಕವಾಯಿನಂಚಿನ ಒಂಜಿ ವಾತಾವರಣ ಆತಂದ ಬನ್ನಿಯರೆ ಇಂಕ್ ಬಾರಿ ಖುಷಿ ಆವಂದುಂಡು ಅಂಚಿನಲ್ಪ ಇನಿ ಈ ಒಂಜಿ ಕ್ಷೇತ್ರಡ್ ಸಂತೋಷನ್ನೇ ಕಡೆ ಪನ್ಲೆಕ್ಕನೆ
ರೆಕಡೆ ಮೂಲು ಬತ್ತದು ಕ್ಷೇತ್ರ ಕೈ ಮುಗಿದು ಪೋಪು ನಂಚಿನ ಪಂಡಿತ ಎಂಕಲು ಇನ್ನೊಂದಿತ್ತ ಆತ ಕೊರತಗು ದದನ ಯೋಗ ಎಂಕಲೆಗಳ ಸ್ವಾಮಿನೊಟ್ಟಿಗೆ ಈ ವೇದಿಕೆಡೆ ಬತ್ತದು ಆ ಒಂದು ಸಭಾ ಕಾರ್ಯಕ್ರಮ ಪಟೋನ್ ನಂಚಿನ ಕಾರ್ಯ ನಂಗೆ ತಿಕ್ಕಿದ ನಾವು ಪೂರ್ವ ಜನ್ಮದ ಪುಣ್ಯಾಂದಿ ಅನಿ ಸಂದರ್ಭಡು ಏನೊಂದು ಇಂಚಿನ ಒಂದು ಕ್ಷೇತ್ರ ನನಾತ್ ಅಭಿವೃದ್ಧಿ ಆಡು ಸಂಘಟನೆ ಮಲ್ಪನಂಚಿನ ಇನಿ ರಕ್ತೇಶ್ವರಿ ಬೆಳಗದಕ್ಲಿಗೆ ನನಾತ್ ಈ ಒಂದು ಕ್ಷೇತ್ರ ಬೆಳಗು ನಂಚಿನ ಆ ಕಾರ್ಯ ಮಲ್ಪರಗಿ ಅಕ್ಲಿಗೆ ದೇವರು ಶಕ್ತಿನ ಹೊರಡು ಒಂದು ಈ ಸಂದರ್ಭಡು ತನ್ನೊಂದು ಸರ್ವೇ ಜನ ಸುಖಿನೋ ಭವಂತು ನಂಗೆ ಮಾತೆರಗಳ ಎಡ್ಡೆ ಆವಡಂದು ಈ ಸಂದರ್ಭಡು ರಕ್ತೇಶ್ವರಿ ಅಪ್ಪೆಡ ಪ್ರಾರ್ಥನೆ ಮಲ್ತಂದು ಅವಕಾಶಕ್ಕಾದ ವಂದನೆ ಸಲ್ಲಿಸೋದು ಎನ್ನ ಪಾತ್ರ ಅಂತವೇ. ಜೈ ಹಿಂದ್, ಜೈ ಭಾರತ್ ಮಾತಾ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಹರಿ ಗುರುಭ್ಯೋ ನಮಃ. ಅಮ್ಮನ ಮಡಿಲಲ್ಲಿ ನಾವೆಲ್ಲ ಸೇರಿದ್ದೇವೆ. ರಕ್ತೇಶ್ವರಿ ಅಮ್ಮನ ಅವತಾರವಾದದ್ದು ರಕ್ತಬೀಜನಂತಹ ಅಸುರನಿಂದ ದೇವತೆಗಳಿಗೆ ತೊಂದರೆ ಆದಾಗ, ರಕ್ತಬೀಜನ ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದರೆ ಸಾಕು, ಅಂತಹ ಅನೇಕಾನೇಕ ರಾಕ್ಷಸರ ಉದ್ಭವ ಆಗುತ್ತೆ. ಜನಗಳಿಗೆ ತೊಂದರೆ ಆಗುವಾಗ ಅಮ್ಮ ತನ್ನ ನಾಲಿಗೆಯನ್ನು ಚಾಚಿ ದುಷ್ಟನ ರಕ್ತ ಭೂಮಿಗೆ ಬೀಳದಂತೆ ಮಾಡಿ ಅವನನ್ನು ವಧಿಸುವುದು ಮಾತ್ರವಲ್ಲದೆ ಜಗತ್ತಿಗೆ ಕಲ್ಯಾಣ ಮಾಡ್ತಾಳೆ. ದೇವಿಯನ್ನ ಅವಳು ಸ್ತೋತ್ರಪ್ರಿಯಳು, ಅರ್ಚನೆಗಳಿಂದ ಅವಳನ್ನು ಪ್ರಸನ್ನಗೊಳಿಸಬಹುದು ಅಂತ ಹಿರಿಯರು ಹೇಳ್ತಾರೆ. ಅಂತಹ ಸ್ತೋತ್ರಪ್ರಿಯರಾದಂತಹ ಅಮ್ಮನನ್ನ ಸ್ತೋತ್ರ ಮಾಡುವಂತಹ ದುರ್ಗಾ ಸಪ್ತಶತಿ ಎಂಬಂತಹ ಪವಿತ್ರವಾದಂತಹ ಗ್ರಂಥದಲ್ಲಿ ಅಮ್ಮನನ್ನು ಕೊಂಡಾಡುವ 700 ಶ್ಲೋಕಗಳ ಮೂಲಕ ಚಂಡಿಕಾ ಹೋಮ ಇತ್ಯಾದಿಗಳೆಲ್ಲ ಮಾಡ್ತೇವೆ. ಅಂತಹ ಅಮ್ಮನ ಆ ಚಂಡಿಕಾ ಆ ಸ್ತೋತ್ರ ಏನು ಸಪ್ತಶತಿ ಪಾರಾಯಣ ಏನಿದೆ ಅದರಲ್ಲಿ ಒಂದು ಅಧ್ಯಾಯದಲ್ಲಿ ದೇವತೆಗಳೆಲ್ಲ ಸ್ತುತಿ ಮಾಡುವಂತಹ ಸನ್ನಿವೇಶ ಬರ್ತದೆ. ದೇವತೆಗಳೆಲ್ಲ ಸೇರಿ ಅಮ್ಮ ನಮ್ಮನ್ನ ಕಷ್ಟದಿಂದ ಪಾರು ಮಾಡಿದ್ದಿ ಅಂತ ಕೊಂಡಾಡುವಾಗ ಪ್ರಸನ್ನಳಾದ ಅಮ್ಮ ಮಕ್ಕಳಲ್ಲಿ ಕೇಳುವುದು, ಮಕ್ಕಳೇ, ನಾನು ವರವನ್ನು ಕೊಡುವವಳು, ನಿಮಗೇನು ಬೇಕು ಲೋಕದ ಉಪಕಾರಕ್ಕಾಗಿ ಅದನ್ನು ಕೇಳಿ ಅಂತ. ನಾವೇನಾದರೂ ದೇವರಲ್ಲಿ ಕೇಳುವುದು ಲೋಕದ ಉಪಕಾರಕ್ಕಾಗಿ ಆಗಿರಬೇಕು. ಹಿಂದೂಗಳಾದ ನಾವು ನಮ್ಮ ಮನೆಯಲ್ಲಿ ಒಂದು ಗಣಹೋಮ ಇರಬಹುದು, ಯಾವುದೇ ಧಾರ್ಮಿಕ ವಿಧಾನಗಳನ್ನು ಮಾಡುವಾಗಲೂ ಅಲ್ಲಿ ನಮ್ಮ ಪ್ರಾರ್ಥನೆ ಮಾಡಿದ ನಮಗೊಳ್ಳೆದಾಗಲಿ ಅಂತ ಅಲ್ಲ, ಲೋಕಾಹ ಸಮಸ್ತ ಸುಖಿನೋ ಭವಂತು ಅಂತ, ಜಗತ್ತಿಗೆ ಹಿತವಾಗಬೇಕು. ಎಲ್ಲರೂ ಚೆನ್ನಾಗಿದ್ದರೆ ಅದನ್ನು ನೋಡಿ ಚೆನ್ನಾಗಿರ್ಲಿಕ್ಕೆ ನನಗೂ ಸಾಧ್ಯ. ಹಾಗಾಗಿ ಅಂತಹ ಅಮ್ಮ ನಮ್ಮೆಲ್ಲರನ್ನು ಸಹ ಒಳ್ಳೆಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂತಹ ಪ್ರಚೋದನೆಯನ್ನು ಮಾಡಿ ಈ ಧರ್ಮದ ರಕ್ಷಣೆಯನ್ನು ಮಾಡಿ ಅಮ್ಮ ನಮ್ಮ ಜೀವನವನ್ನು ಪಾವನಗೊಳಿಸಲಿ ಅಂತ ಪ್ರಾರ್ಥಿಸ್ತಾ, ಇವತ್ತು ವೇದಿಕೆ ಒಂದು ಭಾವನಾತ್ಮಕ ವೇದಿಕೆ. ಸಮಾಜಕ್ಕೆ ಇಲ್ಲಿರುವ ವ್ಯಕ್ತಿತ್ವವೇ ದೊಡ್ಡದಾದಂಥ ಒಂದು ಮಾದರಿ. ಅವರನ್ನು ನೋಡಿದ್ರೇನೆ ನಮಗೊಂದೊಂದು ರೀತಿಯ ಸಂದೇಶ ಸಿಗುತ್ತದೆ. ಮಾತಿನಲ್ಲಿ ನೀವೆಲ್ಲ ಕೇಳಿದ್ರಿ, ನಿಮಗೆಲ್ಲ ಗೊತ್ತಿರುವವರೇ, ಒಂದು ಗಂಧದ ಕೊರಡು ಅದು ಬೆಲೆ ಬಾಳುವ ವಸ್ತು. ಅದೆಲ್ಲಾದರೂ ಅರ್ಚಕನ ಕೈಗೆ ಸಿಕ್ಕಿದ್ರೆ ಅದು ಮರದ ತುಂಡಾಗುವುದಿಲ್ಲ, ಅದು ಪ್ರಸಾದವಾಗುತ್ತದೆ. ಅದೇ ಗಂಧದ ಕೊರಡು ಒಬ್ಬ ಕಲಾಕಾರನಿಗೆ ಸಿಕ್ಕಿದರೆ ಸುಂದರ ಕೆತ್ತನೆಯ ಒಂದು ವಿಗ್ರಹವಾಗುತ್ತದೆ. ಅದೇ ಗಂಧ ಒಬ್ಬ ವ್ಯಾಪಾರಿಯ ಕೈಗೆ ಸಿಕ್ಕಿದರೆ ವ್ಯಾಪಾರದ ವಸ್ತು ಆಗುತ್ತದೆ. ಆ ಗಂಧ ಒಬ್ಬ ಕಳ್ಳನ ಕೈಗೆ ಸಿಕ್ಕಿದರೆ ಕಳ್ಳ ಮಾರಾಟದ ವಸ್ತು ಆಗುತ್ತದೆ. ಗಂಧವೇ ಆದರೂ ಅದು ಯಾರ ಕೈಗೆ ಸಿಗುತ್ತದೋ ಆ ರೀತಿಯ ದಾರಿಯನ್ನು ಪಡ್ಕೊಳ್ತೇವೆ. ನಾವೆಲ್ಲರೂ ದೇವರ ದಾರಿಯಲ್ಲಿ ಬಂದು ನಮ್ಮ ಬದುಕನ್ನು ಅರ್ಚಕನ ಕೈಗೆ ಸಿಕ್ಕಿದ ಗಂಧದಂತೆ ಮಾಡಬೇಕು. ಹಾಗೆ ಮಾಡಿದಾಗ ನಮ್ಮ ಬದುಕು ಪ್ರಸಾದವಾಗುತ್ತದೆ. ನಮ್ಮ ಬದುಕಿನಲ್ಲಿ ಸುಗಂಧಯುಕ್ತ ಕರ್ಮ ಉಂಟಾಗಬೇಕು.
ನಮ್ಮ ಹೃದಯದಿಂದ ಬರುವ ಭಾವನೆಯೆಲ್ಲ ಅತ್ಯಂತ ಸುಗಂಧವಾಗಿರಬೇಕು. ಅದಾಗಬೇಕು ಅಂತಾದರೆ ನಮ್ಮ ಹೃದಯ ಶುದ್ಧವಾಗಿರಬೇಕು. ಒಂದು ಕಡೆ ಹಳ್ಳಿಯಲ್ಲಿ ಸರ್ಕಾರದ ಯೋಜನೆಯಲ್ಲಿ ಒಂದು ಬಾವಿಯನ್ನು ನಿರ್ಮಾಣ ಮಾಡಿದರು. ಬಾವಿ ತೋಡಿದ್ರು, ಅದಕ್ಕೆ ಬೇಕಾದೆಲ್ಲ ಆವರಣ ಎಲ್ಲ ಕಟ್ಟಿ ಉದ್ಘಾಟನೆ ಮಾಡುವಾಗ ಸಹಜವಾಗಿ ಗ್ರಾಮಸ್ಥರೆಲ್ಲರೂ ಯಾರ ಅನುದಾನದಿಂದ ಈ ಬಾವಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತೋ ಅವರ ಕೈಯಲ್ಲೇ ಉದ್ಘಾಟನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನೇನೋ ಒಂದು ವಾರ ಇದೆ, ಬಾವಿಯನ್ನು ಚೆನ್ನಾಗಿ ಸ್ವಚ್ಛವಾಗಿ ಇನ್ನೇನು ಉದ್ಘಾಟನೆಗೆ ಅಣಿ ಮಾಡ್ತಾ ಇದ್ದಾರಷ್ಟೇ. ಈ ಸಂದರ್ಭದಲ್ಲಿ ಕೆಲಸ ಎಲ್ಲ ಪೂರ್ಣವಾಗಿದೆ. ಬಾವಿಯ ಕಡೆಗೆ ಗಮನಿಸುವಾಗ ಬಾವಿಯೊಳಗಿಂದ ಅತ್ಯಂತ ಕೆಟ್ಟ ವಾಸನೆ, ದುರ್ಗಂಧ ಬರ್ತದೆ. ಎಲ್ಲರೂ ಊರವರು ಸೇರಿಕೊಂಡು ಇನ್ನೇನೋ 4-5 ದಿವಸದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ. ಬಾವಿಯ ನೀರು ದುರ್ಗಂಧ ಬೀರ್ತಾ ಉಂಟು. ಬಾವಿಯ ಕಡೆಗೆ ಮುಖ ಮಾಡಲಿಕ್ಕೆ ಆಗುವುದಿಲ್ಲ, ಕೆಟ್ಟ ವಾಸನೆ ಬಾವಿಯೊಳಗಿಂದ ಬರ್ತಾ ಉಂಟು. ಏನು ಅಂತ ಬಹಳ ಶ್ರಮ ವಹಿಸಿ ನೋಡ್ತಾರೆ. ನೋಡುವಾಗ ಆ ಬಾವಿಯೊಳಗೆ 2 ನಾಯಿಗಳು ಜಗಳ ಮಾಡಿ ಮೇಲೆ ಆವರಣ ಕಟ್ಟುವ ಮೊದಲೇ ಅದು ಬಿದ್ದಿದೆ, ಕೊಳೆತು ಹೋಗಿದೆ, ವಾಸನೆ ಬರ್ತಾ ಇದೆ, ನೀರೆಲ್ಲ ಹಾಳಾಯಿತು. ಅಲ್ಲಿ ಕೆಲಸ ಮಾಡುವವರಿಗೆ ನಿಲ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಉದ್ಘಾಟನೆ ಮಾಡುವವರಿಗೆ ಹೇಳಿ ಆಗಿದೆ, ಏನು ಮಾಡೋದು, ಅವರಿಗೊಂದು ತಿಳಿಸೋಣ ಅಂತ ಫೋನ್ ಮಾಡಿ ಹೇಳ್ತಾರೆ, ನೀವು ನಾಡ್ದು ಉದ್ಘಾಟನೆ ಮಾಡುವಂತಹ ಬಾವಿಯಲ್ಲಿ ಉದ್ಘಾಟನೆ ಕ್ರಮವನ್ನು ವಿಶೇಷವಾಗಿ ನಾವು ಯೋಜನೆ ಮಾಡಿದ್ದೆವು. ಬಾವಿಯಿಂದ ಕೊಡ ಇಳಿಸಿ ನೀರೆಳೆದು ಅದನ್ನು ಕುಡಿಯುವ ಮೂಲಕ ಈ ಬಾವಿಯ ನೀರು ಉದ್ಘಾಟನೆ ಮಾಡುವುದು ಅಂತ. ಆದರೆ ಅದರೊಳಗೆ 2 ನಾಯಿ ಸತ್ತು ಕೊಳ್ತು ಹೋಗಿದೆ, ವಾಸನೆ ಬರ್ತಾ ಉಂಟು. ಇನ್ನು ಯಾವ ರೀತಿಯಲ್ಲಿ ಉದ್ಘಾಟನೆ ಮಾಡೋದು ಮತ್ತು ಯಾವ ದಾರಿ ಅಂತ ಕೇಳ್ತಾರೆ. ಆಗ ಆ ಅನುದಾನ ಕೊಟ್ಟಂತಹ ನಾಯಕ ಏನು ಹೇಳ್ತಾನೆ ಅಂದರೆ, ಬಾವಿಯ ನೀರನ್ನೆಲ್ಲ ಖಾಲಿ ಮಾಡಿ, 1 ಸರ್ತಿ ಮಾಡಿದ್ರೆ ಸಾಲದು, 2 ಸರ್ತಿ 3 ಸರ್ತಿ 4-5 ಬಾರಿ ಖಾಲಿ ಮಾಡಿ, ಮತ್ತೆ ನಾನು ಬಂದು ಉದ್ಘಾಟನೆ ಅದೇ ರೀತಿಯಲ್ಲಿ ಮಾಡ್ತೇನೆ, ನನಗದು ಇಷ್ಟ, ಹಾಗೇ ಮಾಡ್ತೇನೆ ಅಂತ. ಇವರೆಲ್ಲ ಸೇರಿಕೊಂಡು ಅವರು 5 ಬಾರಿ ಖಾಲಿ ಮಾಡಿ ಅಂದರೆ ಇವರು 10 ಬಾರಿ ಖಾಲಿ ಮಾಡಿದ್ರು. ಬೆಳಗ್ಗೆ ಖಾಲಿ ಮಾಡಿದ್ರು, ಸಾಯಂಕಾಲ ಖಾಲಿ ಮಾಡಿದ್ರು, ಮಾರನೇ ದಿವಸ ಮಾಡಿದ್ರು, ಎಲ್ಲ ಆಯಿತು. ಉದ್ಘಾಟನೆ ದಿವಸದಲ್ಲಿ ಅವ ಬರ್ತಾನೆ. ಉದ್ಘಾಟನೆಗೆ ಪೂರ್ವ ಸಿದ್ಧತೆಯಂತೆ ಕೊಡ ಇಳಿಸಿ ಬಾವಿ ನೀರನ್ನು ಎಳೆದು ಮೇಲೆ ದಂಡೆಯಲ್ಲಿಟ್ಟು ಇನ್ನೇನ ನೀರು ಕುಡಿಯುವ ಅಂತ ಯೋಚನೆ ಮಾಡಬೇಕಿದ್ರೆ ವಾಸನೆ ಮತ್ತೂ ಇದೆ. ಮಾತ್ರವಲ್ಲ, 1 ದಿವಸ 2 ದಿವಸ ಹೋಗಿ 1 ವಾರ ಕಳೆದಂತಹ ಕೊಳೆತ ನಾಯಿಯ ದೇಹ ಎಲ್ಲ ಕಳಚಿ ನೀರಿಗೆಲ್ಲ ಸೇರಿದೆ. ಈ ಕೊಡಪಾನದೊಳಗೂ ಒಂದಿಷ್ಟು ಭಾಗಗಳಿದೆ, ಎಷ್ಟು ಗಲೀಜು, ಅಯ್ಯೋ ನೀರಲ್ಲಿ ಇಂತಹ ಕಶ್ಮಲಗಳಿದೆ ಅಂತ ಹೇಳ್ತಾರೆ. ಅದನ್ನು ಚೆಲ್ಲಿ, ಇದೇನು ಮಾಡಿದ್ರಿ ನೀವು, ನೀರನ್ನೆಲ್ಲ ಖಾಲಿ ಮಾಡಿ ಸ್ವಚ್ಛ ಮಾಡಲಿಲ್ಲ ಅಂತ ಕೋಪಗೊಳ್ತಾನೆ. ಆಗ ಅವರೆಲ್ಲ ಸೇರಿ, ನೀವು 5 ಸಾರಿ ಖಾಲಿ ಮಾಡಿ ಅಂದರೆ ನಾನು 10 ಸಾರಿ ಖಾಲಿ ಮಾಡಿದ್ದೇನೆ, ನಾವೆಲ್ಲ ಸೇರಿ. ಮತ್ತೆ ಯಾಕೆ ಇದು? ಬಾವಿಯನ್ನು ಇಣುಕಿ ನೋಡುವಾಗ 2 ದೇಹಗಳು ಕೊಳೆತ ನಾಯಿಯಲ್ಲೇ ಒಳಗೆ ಇದೆ. ಅಂದರೆ ನೀರನ್ನು ಮಾತ್ರ ಖಾಲಿ ಮಾಡಿತ್ತು, ಆ ಕೊಳೆತ ನಾಯಿಯನ್ನು ಮಾತ್ರ ತೆಗೆದು ಬಿಸಾಡಿಲ್ಲ. ಹಾಗೆ ನಮ್ಮ ಹೃದಯದಲ್ಲಿ ನಾವೇನೇನೋ ಮಾಡ್ತಾ ಇರ್ತೇವೆ, ಆದರೆ ಒಳಗೆ ರಾಗ ದ್ವೇಷ ಎಂಬಂಥದ್ದಿದ್ರೆ ಅದು ಕೊಳೆತ ನಾಯಿ ಇದ್ದಾನೆ. ಅದು ಅಂತರಂಗವನ್ನು ನಿರಂತರ ಮಲಿನಗೊಳಿಸ್ತದೆ. ನಾವೆಷ್ಟು ಸಾರಿ ಏನೇನೇ ನಾವು ಹಾಕಿದ್ರೂ ಒಳಗಿರುವ ಈ ಕಶ್ಮಲಗಳು, ಅದು ರಾಗದ್ವೇಷ ಎಂಬಂಥ 2 ಕೊಳೆತ ನಾಯಿಗಳು ನಮ್ಮನ್ನು ಮನುಷ್ಯರಾಗಿರ್ಲಿಕ್ಕೆ ಬಿಡುವುದಿಲ್ಲ. ನಮ್ಮ ಗುಣಗಳೆಲ್ಲ ದುರ್ಗಂಧದಿಂದ ತುಂಬಿರ್ತದೆ. ಅಂತ ಹೃದಯದಲ್ಲಿ ದೇವರಾದರೂ ಹೇಗೆ ಇರ್ತಾರೆ? ಹಾಗಾಗಿ ಅಂಥ ಹೃದಯವನ್ನು ಶುದ್ಧ ಮಾಡಬೇಕಾದ್ರೆ ಏನು ಮಾಡಬೇಕು? ಕೆಸರು ತುಂಬಿದ ಪಾತ್ರೆಯಲ್ಲಿ ನಾವು ಎಲ್ಲಾದರೂ ಆ ಪಾತ್ರೆಗೆ ನೀರು ತುಂಬಿದ್ರೆ ಏನಾಗುತ್ತದೆ? ಒಳ್ಳೆ ನೀರು ತುಂಬಿದ್ರೂ ಆ ಪಾತ್ರೆಯಲ್ಲಿ ಕೆಸರು ನೀರೇ ಆಗುತ್ತೆ. ಯಾಕೆಂದ್ರೆ ಮೊದಲೇ ಅದರಲ್ಲಿ ಕೆಸರಿತ್ತು. ಅದನ್ನು ಶುದ್ಧ ಮಾಡಲಿಕ್ಕಾಗಿ ನಿರಂತರ ಒಳ್ಳೆ ನೀರು ತುಂಬಿದ್ರೆ ಅದು ಕೆಸರು ನೀರು ಉಕ್ಕಿ ಹರಿದು ಕೊನೆಗೆ ಆ ಕೆಸರೆಲ್ಲ ಹೊರಗೋಗಿ ಒಳ್ಳೆ ನೀರು ಉಳಿತದೆ. ಹಾಗೆ ನಮ್ಮ ಅಂತರಂಗದಲ್ಲಿ ಏನಾದರೂ ಕಶ್ಮಲಗಳು ಉಳಿದಿದ್ರೆ ಇಂತಹ ಧಾರ್ಮಿಕ ಕೈಂಕರ್ಯಗಳ ಸದ್ವಿಚಾರಗಳ ಮತ್ತು ಸತ್ಕರ್ಮಗಳ ನಿರಂತರ ಪ್ರವಾಹವನ್ನು ಕೊಟ್ಟಾಗ ಅಂತರಂಗದ ಮಲಿನಗಳೆಲ್ಲ ಉಕ್ಕಿ ಹರಿದು ಹೊರಗೆ ಹೋಗಿ ಶುದ್ಧವಾಗುತ್ತದೆ. ಅಂತರಂಗ ಶುದ್ಧವಾದರೆ ಏನಾಗುತ್ತದೆ? ಒಳ್ಳೆಯ ಭಾವನೆ ಇರುವಂಥ ಮನುಷ್ಯರಾಗ್ತೇವೆ. ನಾವೆಲ್ಲರೂ ಮನುಷ್ಯರು. ನಮ್ಮ ಲೋಕವನ್ನು ನೋಡೋಣ,
ಎಷ್ಟು ಅನ್ಯಾಯ ಅನಾಚಾರ ಮಾಡುವವರಿಗೆಲ್ಲ ಮನುಷ್ಯರೇ ಇರ್ತಾರೆ. ಪ್ರಾಣಿಗಳು ಯಾವುದೇ ರೀತಿಯಲ್ಲಿ ಈ ರೀತಿ ಸಮಾಜದ ಜನಗಳಿಗೆ ತೊಂದರೆ ಕೊಡುವುದಿಲ್ಲ. ಆದರೆ ಮನುಷ್ಯನಾದವನು ಮನುಷ್ಯತ್ವ ಇಲ್ಲ ಅಂದರೆ ಅವನು ಹೇಗಿರ್ತಾನೆ? ಅವನು ಹಿಂಸೆ ಮಾಡೋದ್ರಲ್ಲಿ ಸಂತೋಷ ಪಡ್ತಾನೆ. ಹಾಗಾಗಿ ಅಂತಹ ಮನಸ್ಸನ್ನು ಶುದ್ಧೀಕರಿಸಬೇಕು ಅಂತಾದರೆ ಇಂಥ ದೇವಸ್ಥಾನದಲ್ಲಿ ಧಾರ್ಮಿಕ ಕೈಂಕರ್ಯ ನಮ್ಮನ್ನು ತೊಡಗಿಸಿಕೊಳ್ಬೇಕು. ಅಂತಹವನ ಮನಸ್ಸು ಚಿಂತನೆಗಳೆಲ್ಲ ಜಗತ್ತಿನ ಹಿತಕ್ಕಾಗಿರುತ್ತದೆ. ಹಾಗಾಗಿ ಅಂಥ ಕೆಲಸ ಮಾಡಬೇಕು. ಕೆಲಸ ಮಾಡುವವನ ಸ್ಥಿತಿ ಹೇಗಿರಬೇಕು? ಒಂದು ಹಾರೆ ಮತ್ತು ಗುದ್ದಲಿ ನಾನು ಹೋಗಿ ಬೆಟ್ಟವನ್ನು ಅಗೀತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಅಥವಾ ಅಲ್ಲಿ ಹೋಗಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಉಂಟಾ? ಕೊಟ್ಟು ಪಿಕ್ಕಾಸ್ ಹಾರೆ ಗುದ್ದಲಿ. ಅದರಿಂದ ಅದಾಗಿ ಹೋಗಿ ಬೆಟ್ಟವನ್ನು ಅಗಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಂದುಕೊಂಡು ಹಾರೆಗುದ್ದಲಿಯನ್ನು ಬದಿಗಿಟ್ಟು ಸ್ವತಃ ನಾವು ಬರಿಗೈಯಲ್ಲಿ ಹೋಗಿ ಬೆಟ್ಟವನ್ನು ಅಗೀತೇನೆ ಅಂತ ಹೇಳಿದರೆ ಸಾಧ್ಯ ಉಂಟಾ? ಬರಿಗೈಯಲ್ಲಿಯೂ ಬೆಟ್ಟವನ್ನು ಅಗಿಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಒಳ್ಳೆಯ ಕೈಗೆ ಒಳ್ಳೆಯ ಹಾರೆಗುದ್ದಲಿ ಸಿಕ್ಕಿದರೆ ಅದು ಸಾಧ್ಯ. ಹಾಗೆ ದೇವರು ಮಾಡಿಸುವವನು. ಒಳ್ಳೆ ರವಿಶಂಕರ್ ಮತ್ತು ಇಲ್ಲಿಯ ಈ ಭಕ್ತರ ಒಂದು ತಂಡ ಒಳ್ಳೆಯ ಹಾರೆಗುದ್ದಲಿಗಳು, ದೇವರ ಕೈಗೆ ಸಿಕ್ಕಿದಂಥ ಹಾರೆಗುದ್ದಲಿಗಳು, ಒಳ್ಳೆಯ ಧರ್ಮದ ಒಂದು ಅಧರ್ಮದ ಬೆಟ್ಟವನ್ನು ಸಮತಟ್ಟು ಮಾಡಿ ಧರ್ಮದ ಒಂದು ತಟ್ಟನ್ನು ತಯಾರು ಮಾಡುವ ಹಾಗೆ ಕರಣ ಮತ್ತು ಉಪಕರಣ. ಕರಣ ದೇವರು, ಉಪಕರಣ ನಾವು. ನಮ್ಮ ಕೈಯಲ್ಲಿ ದೊಡ್ಡ ಕೆಲಸ ಆಗ್ತದೆ. ನಾವು ದೇವರ ಸಹವಾಸದಲ್ಲಿದ್ದಾಗ ನಮಗೆ ದೇವರ ಅನುಗ್ರಹದ ಚೈತನ್ಯ ಇರುತ್ತದೆ. ಹೇಗಿರುತ್ತದೆ? ಅಯಸ್ಕಾಂತದ ತುಂಡು ನೋಡಿ, ಒಂದು ತುಕ್ಕು ಹಿಡಿದ ಕಬ್ಬಿಣದ ಸಹವಾಸದಲ್ಲಿದ್ದರೆ ಸಾಕು. ತುಕ್ಕು ಹಿಡಿದ ಕಬ್ಬಿಣ ಅಯಸ್ಕಾಂತದ ಸಹವಾಸದಲ್ಲಿದ್ದರೆ ಸಾಕು. ಆ ಕಬ್ಬಿಣದಲ್ಲಿಯೂ ಅಯಸ್ಕಾಂತ ಇರ್ತದೆ. ಇನ್ನೊಂದು ಕಬ್ಬಿಣ ಅನ್ನೋದು ತನ್ನೆಡೆಗೆ ಆಕರ್ಷಿಸ್ತದೆ. ಅದೇ ರೀತಿಯಲ್ಲಿ ದೇವರು ಎಂಬಂಥದ್ದು ಅಯಸ್ಕಾಂತ. ಅವರ ಸಹವಾಸದಲ್ಲಿ ನಾವೆಷ್ಟಿರ್ತೇವೋ ಅಯಸ್ಕಾಂತೀಯ ಬಲ ನಮ್ಮಲ್ಲಿಯೂ ಇರುತ್ತದೆ. ನಾವೆಲ್ಲರೂ ನಿರಂತರ ಆ ದೇವರು ಎಂಬಂಥ ಚೈತನ್ಯದ ಅಯಸ್ಕಾಂತದ ಸಹವಾಸದಲ್ಲಿದ್ದಾಗ ಆ ದೇವರ ಚೈತನ್ಯ ನಮ್ಮಲ್ಲಿದ್ದುಕೊಂಡು ಇನ್ನೂ ಅನೇಕ ಸತ್ಕರ್ಮಗಳನ್ನು ಮಾಡುವಂತಹ ಅವಕಾಶವನ್ನು ಪಡ್ಕೊಳ್ತೇವೆ. ಜನಗಳನ್ನು ಅಥವಾ ಧನವನ್ನು ಎಲ್ಲವನ್ನೂ ತನ್ನ ಕಡೆಗೆ ಸೆಳೆಯಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನಾವೆಲ್ಲರೂ ಭಗವಂತನೆಂಬ ಅಯಸ್ಕಾಂತದ ಸಹವಾಸದಲ್ಲಿರುವ ಕಬ್ಬಿಣದಂತೆ ಬಾಳಬೇಕು. ಇನ್ನು ನಾವೆಲ್ಲ ಮನುಷ್ಯರಾಗಿ ಪ್ರಯೋಜನ ಇಲ್ಲ. ಇಂತಹ ದೇವಸ್ಥಾನಗಳಲ್ಲಿ ಬಂದು ಭಾಗವಹಿಸಿದ್ರೆ ಪ್ರಯೋಜನ ಇಲ್ಲ. ನಮ್ಮ ಅಂತರಂಗದ ಮಲಿನವನ್ನೆಲ್ಲ ದೂರ ಮಾಡಬೇಕು, ಶುದ್ಧೀಕರಣ ಮಾಡಬೇಕು. ಇಲ್ಲದಿದ್ದರೆ ನೋಡಿ, ದಾಸರು ಒಳ್ಳೆ ಮಾತು ಹೇಳಿದ್ದಾರೆ. ಏರಿ ಫಲವೇನು ಶ್ರೀಶೈಲದಾಕಾಗಿ ಅಂತೆ, ಮಿಂದಲ್ಲಿ ಫಲವೇನು ಮೀನು ಮೊಸಳೆಗಳಂತೆ. ಗಂಗಾ ನದಿಯಲ್ಲಿ ತ್ರಿವೇಣಿ ಸಂಗಮದಲ್ಲೆಲ್ಲ ಪ್ರಯಾಗದಲ್ಲಿ ಕುಂಭಮೇಳ ಮಾಡಿ ಅಲ್ಲಿ ಸ್ನಾನ ಮಾಡಿ ತೀರ್ಥ ಸ್ನಾನದಿಂದ ನಮ್ಮ ಪಾಪ ಎಲ್ಲ ಪರಿಹಾರ ಆಗ್ತದೆ. ಆದರೆ ಅದೇ ಗಂಗೆಯಲ್ಲಿರುವಂತಹ ಮೀನು ಮೊಸಳೆಗಳಿಗೆ ಇನ್ನೂ ಮೋಕ್ಷವೇ ಸಿಕ್ಕಿಲ್ಲ. ಯಾಕೆಂದ್ರೆ ಅದಕ್ಕೆ ತಾನು ಯಾವ ಮಹತ್ವದಲ್ಲಿದ್ದೇನೆ, ಯಾವ ಮಹಿಮೆಯೊಂದಿಗೆ ನಾನಿಲ್ಲಿ ಸ್ನಾನ ಮಾಡ್ತೇನೆ ಅಂತ ತಿಳಿದ್ರೆ ಮಾತ್ರ ಕುಂಭಮೇಳ. ಇಲ್ಲದಿದ್ದರೆ ಕುಂಭಮೇಳವು ನಮ್ಮ ಪಾಪವನ್ನು ಪರಿಹಾರ ಮಾಡಲಿಕ್ಕಿಲ್ಲ. ಕುಂಭ ಸ್ನಾನವು ನಾವು ಶ್ರದ್ಧೆ ಭಕ್ತಿ ಇದ್ದರೆ ಎಲ್ಲದರ ಫಲ ನಮಗೆ ಸಿಗುತ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಭಗವಂತನ ಮೇಲೆ ಶ್ರದ್ಧೆ ಭಕ್ತಿ ನೀಡುವುದಲ್ಲದೆ ನಮ್ಮ ಬದುಕನ್ನು ಪಾವನಗೊಳಿಸಬೇಕು. ಅಂತಹ ಒಳ್ಳೆಯ ಕಾರ್ಯಕ್ಕೆ ಈ ಸನ್ನಿಧಿ ಇವತ್ತು ಬಹಳ ವಿಶೇಷವಾದ ಪ್ರಭೆಯನ್ನು ಬೀರುತ್ತಾ ಉಂಟು. ನಮ್ಮ ರವಿಶಂಕರ್ ಅವರು ಆಗಲೇ ಹೇಳಿದ್ರು, ಎಲ್ಲಾದರೂ ಹೊರೆ ಕಾಣಿಕೆ ಅಂದರೆ ಅವರ ತಲೆಗೆ ಹೊರೆ ಬೀಳ್ತದೆ. ನಮ್ಮ ಮಠದಲ್ಲಿಯೂ ಹೊರೆ ಕಾಣಿಕೆಯ ಜವಾಬ್ದಾರಿಯನ್ನು ಅವರಿಗೆ ಹಾಕಿದ್ದೇವೆ. ಹಾಗೆ ಯಾವಾಗಲೂ ವೇದಿಕೆಯಲ್ಲಿರುವವರೆಲ್ಲ ಅಂತವರೇ, ಯಾರು ಕಾಸರಗದ ಮರದಡ್ಡಿಯಲ್ಲಿ ಜನ ಸೇರ್ತಾರಾ? ಯಾರಾದರೂ ಆ ಮರದಲ್ಲಿ ಒಳ್ಳೆಯ ಬಣ್ಣದ ಕಾಯಿ ಉಂಟೆಂದು ಯಾರು ಕಲ್ಲೆಸೆಯುತ್ತಾರೆ? ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಎಲ್ಲಾದರೂ ಬಿದ್ದ ಕಾಯಿ ಆಗಲಿ ಉದುರಿಸಿದ ಕಾಯಿ ಆಗಲಿ ಅದು ಕಹಿಯೇ ಇರ್ತದೆ. ಆದರೆ ಮಾವಿನ ಮರ ನೋಡಿ, ಅದು ಹಣ್ಣನ್ನು ಕೊಡ್ತದೆ, ಸಿಹಿಯಾದ ಹಣ್ಣನ್ನು ಕೊಡ್ತದೆ, ಎಷ್ಟು ಹಣ್ಣನ್ನು ಕೊಡ್ತದೆ, ಸ್ವತಃ ಬಿಸಿಲಿಗೆ ನಿಂತು ನಮಗೆ ನೆರಳನ್ನು ಕೊಡ್ತದೆ. ಇದೆಲ್ಲ ಮಾಡುವ ಮರಕ್ಕೆ ನಾವು ಕಲ್ಲೆಸೆಯುತ್ತೇವೆ. ಫಲ ಕೊಡುವ ಮರಕ್ಕೆ ಕಲ್ಲು ಬೀಳುವುದು. ಹಾಗೆ ನಾವೆಲ್ಲ ಏನು ಒಳ್ಳೆ ಕೆಲಸ ಮಾಡ್ತೇವೆ, ಅವರಿಗೆ ಜವಾಬ್ದಾರಿಯ ಕಲ್ಲು ಮತ್ತು ಬೀಳ್ತದೆ. ಮಾತ್ರವಲ್ಲ, ಅಪವಾದದ ಕಲ್ಲುಗಳೂ ಬೀಳ್ತದೆ. ಎಲೆ ಚಿಗುರುಗಳನ್ನೆಲ್ಲ ಗೆಲ್ಲುಗಳನ್ನೆಲ್ಲ ಉದುರಿಸಿ ಹಾಕ್ತಾರೆ. ಆದರೆ ಮರ ಮಾತ್ರ ಯಾವತ್ತೂ ನಾನು ಹಣ್ಣು ಕೊಡುವುದಿಲ್ಲ ಅಂತ ಸುಮ್ಮನಾಗುವುದಿಲ್ಲ. ನಮ್ಮ ಬದುಕಿನಲ್ಲಿರುವಂತಹ ಮನುಷ್ಯತ್ವದ ಈ ಅವಕಾಶವನ್ನ ಧಾರ್ಮಿಕರಾಗಿ ನಾವು ಮುಂದುವರೆದಾಗ
ನಮ್ಮಿಂದ ಸಮಾಜಕ್ಕೆ ಉಪಕಾರ ವಿನಃ ಏನೇ ಅನ್ಯಾಯ ಅನಾಚಾರ ನಮ್ಮ ದೌರ್ಜನ್ಯ ನಮ್ಮ ಮೇಲೆ ಆದರೂ ಹಿಂದೇಟು ಹಾಕುವುದಿಲ್ಲ. ಒಳ್ಳೆ ಉದಾಹರಣೆ ಹೇಳಿದ್ದಾರೆ. ಒಬ್ಬ ಸಾಧು ಹೊಳೆಯಲ್ಲಿ ಸ್ನಾನ ಮಾಡ್ತಾ ಇರಬೇಕಿದ್ರೆ ಒಂದು ವೃಶ್ಚಿಕ ಚೇಳು ನೀರಿನಲ್ಲಿ ಕೊಚ್ಚಿ ಹೋಗಿ ಕಷ್ಟಪಡ್ತಾ ಉಂಟು. ಅದನ್ನು ನೋಡಿ ಕನಿಕರಗೊಂಡಂತಹ ಸಾಧು ತನ್ನ ಬೊಗಸೆಯಲ್ಲಿ ಅದನ್ನು ಎತ್ತಿ ರಕ್ಷಿಸಲಿಕ್ಕೆ ಹೋಗ್ತಾನೆ. ಬೊಗಸೆ ಒಳಗೆ ಬಂದ ಚೇಳು ಅದು ಕಚ್ಚುತ್ತದೆ ಅವನಿಗೆ. ಅವ ಕಚ್ಚಿದಾಗ ಕೈಯನ್ನು ಕೊಡುವುದಕ್ಕೆ ಪುನಃ ನೀರಿಗೆ ಬೀಳ್ತದೆ. ಆಗ ಮತ್ತೆ ಪುನಃ ಆ ಒದ್ದಾಡುವುದನ್ನು ನೋಡಿ ಕನಿಕರಗೊಂಡಂತಹ ಸಾಧು ಪುನಃ ಎತ್ತಾನೆ, ಆಗಲೂ ಕಚ್ಚುತ್ತದೆ, ಕೈ ಕೊಡುತ್ತಾನೆ. ಪುನಃ ಅದೇ ಮಾಡುವಾಗ ಪಕ್ಕದ ದಡದಲ್ಲಿದ್ದೊಬ್ಬ ಸಾಮಾನ್ಯ ವ್ಯಕ್ತಿ ಆ ಸಾಧುವನ್ನು ಕರೆದು ಹೇಳ್ತಾನೆ, ಎಲೈ ಸಾಧು, ಕಚ್ಚುವಂತಹ ಆ ಚೇಳನ್ನು ಮತ್ತು ನೀನು ಅದನ್ನು ರಕ್ಷಿಸಲಿಕ್ಕೆ ಹೋಗಿ ನೀನು ಕಚ್ಚಿಸ್ಕೊಳ್ತಾ ಇದೆಯಲ್ಲ ಅಂತ. ಆಗ ಆ ಸಾಧು ಹೇಳ್ತಾನೆ, ಇಷ್ಟು ಪ್ರಾಣಾಪಾಯದಲ್ಲಿದ್ದರೂ ಕಚ್ಚುವ ಅದರ ಗುಣವನ್ನು ಅದು ಬಿಡುವುದಿಲ್ಲ ಅಂದರೆ ಸಾಧುವಾಗಿರುವ ನಾನು ದಯೆ ತೀರಿಸುವ ಗುಣವನ್ನು ನಾನು ಹೇಗೆ ಬಿಡಲಿ? ಮನುಷ್ಯರಾದ ನಾವೆಲ್ಲ ನಿಜವಾಗಿ ನಾವು ಮನುಷ್ಯ ರೂಪದ ಪ್ರಾಣಿಗಳಾಗಬಾರದು, ಮನುಷ್ಯ ರೂಪದಲ್ಲಿರುವ ಮಹಾತ್ಮರಾಗಬೇಕು. ಒಬ್ಬ ಮನುಷ್ಯ ಒಳ್ಳೆಯ ವಿಚಾರವನ್ನು ಕೇಳಿ ಎಷ್ಟು ದೊಡ್ಡದಾಗಿ ಬೆಳೆಯಬಹುದು. ವಿವೇಕಾನಂದರ ಚರಿತ್ರೆ ಓದಿ ನಿಮಗೆ ವಿವೇಕಾನಂದರಾಗಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ, ಆದರೆ ನೀವು ನೀವಾಗಬಹುದು. ದುಷ್ಟರಾಗಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರಾಗಲಿಕ್ಕೆ ಸಾಧ್ಯ ಉಂಟು. ಎಷ್ಟೇ ವಿದ್ಯೆಯನ್ನು ಕೊಟ್ಟರು, ಎಷ್ಟೇ ದೊಡ್ಡ ಡಾಕ್ಟ್ರು, ಇಂಜಿನಿಯರು, ವಿಜ್ಞಾನಿ ಆದರೂ ಅವರು ಮನುಷ್ಯರಲ್ಲದಿದ್ದರೆ ಎಂತಹ ಲೋಕಕಂಟಕ ಕಾರ್ಯವು ನಮ್ಮಿಂದ ಆಗಿ ಹೋಗುತ್ತದೆ. ಹಾಗಾಗಿ ನಾವೆಲ್ಲರೂ ಅತ್ಯಂತ ಜವಾಬ್ದಾರಿಯಿಂದ ಮಾಡಬೇಕಾದ ಕೆಲಸ, ನಮ್ಮ ಹೊಸ ಪೀಳಿಗೆ ಮಕ್ಕಳನ್ನು ಒಳ್ಳೆಯ ಧರ್ಮ ಶಿಕ್ಷಣ ಕೊಡಬೇಕು, ಧಾರ್ಮಿಕ ಸಂಸ್ಕಾರ ಕೊಡುವಂತಹ ಇಂಥ ಸನ್ನಿಧಿಯಲ್ಲಿ ಅವರಲ್ಲಿ ದೇವರ ಬಗ್ಗೆ ನಂಬಿಕೆ ಹುಟ್ಟುವಂತೆ ಮಾಡಬೇಕು. ಆ ಕೆಲಸ ಮಾಡಿದರೆ ಆ ಮಕ್ಕಳು ಯಾರಿಗೆ ದೇವರ ಭಕ್ತಿ ಉಂಟೋ ಅವರು ಅನ್ಯಾಯ ಅಧರ್ಮವನ್ನು ಆಚರಿಸುವುದಿಲ್ಲ. ಇವತ್ತು ದೇವಸ್ಥಾನ ಇದ್ದ ಕಾರಣವೇ, ಇಂಥ ಧಾರ್ಮಿಕ ದೇವರುಗಳ ಆರಾಧನೆಯ ಭಯ ಭಕ್ತಿ ಇದ್ದ ಕಾರಣವೇ ಅನೇಕ ಅನ್ಯಾಯಗಳೇ ಮಾಡದೆ ಒಳ್ಳೆ ದಾರಿಯಲ್ಲಿ ಹೋಗ್ತಾರೆ. ಅದು ಆಗಬೇಕು ಅಂತ ಅವರ ಹೃದಯದಲ್ಲಿ ಭಕ್ತಿಯ ಭಾವನೆ ಬರಬೇಕು. ಆ ನಂಬಿಕೆ ಇದ್ದರೆ ಭಗವಂತ ಹೇಗೆ ರಕ್ಷಿಸ್ತಾನೆ ಅಂದರೆ, ನಂಬಿದರೆ ಕಲ್ಲು ದೇವರು, ನಂಬದಿದ್ದರೆ ದೇವರೂ ಕಲ್ಲು. ಹಾಗಾಗಿ ನಮ್ಮ ನಂಬಿಕೆಯನ್ನು ಗಟ್ಟಿ ಮಾಡಬೇಕು. ನಾನು ಒಂದು ಉದಾಹರಣೆಯಲ್ಲಿ ನಾನು ನಿಲ್ಲಿಸ್ತೇನೆ. ಒಬ್ಬಾಕೆ ತಾಯಿ, ಕರ್ನಾಟಕದವಳು, ಏಕಮಾತ್ರ ಮಗಳು, ಇನ್ನೇನೋ 8-9 ವರ್ಷ ಪ್ರಾಯ ಆಗ್ತಾ ಇದೆ. ಆ ಮಗು ಒಂದೇ ಮಗು, ಬಹಳ ಪ್ರೀತಿಯಿಂದ ಮುದ್ದಿಸಿ ಸಾಕ್ತಾ ಸಂತೋಷದಿಂದ ಆ ಮಗುವಿನ ಬೆಳವಣಿಗೆಯನ್ನು ಕಾಣುವಂತಹ ತಾಯಿಯ ದುರ್ದೈವ, ಆ ಮಗುವಿಗೆ ಹೃದಯ ಸಂಬಂಧವಾದ ದೊಡ್ಡ ಕಾಯಿಲೆ ಬಂದು ಹೋಯಿತು. ಎಲ್ಲರೂ ಕೇಳಿ ನಡೆದ ಘಟನೆ ಇದು. ಆ ಮಗುವನ್ನ ಅಕ್ಕಪಕ್ಕದಲ್ಲೆಲ್ಲ ಆಸ್ಪತ್ರೆಗಳಿಗೆಲ್ಲ ತೋರಿಸಿ, ಇದು ನಮ್ಮಿಂದ ಸಾಧ್ಯವಿಲ್ಲ ಅಂತ ಎಲ್ಲ ಹಾರ್ಟ್ ಸ್ಪೆಷಲಿಸ್ಟ್ಗಳು, ಲೋಕಲಲ್ಲಿ ಇರುವಂತಹ ಆಸ್ಪತ್ರೆಗಳ ಹಾರ್ಟ್ ಸ್ಪೆಷಲಿಸ್ಟ್ಗಳೆಲ್ಲ ಬಿಟ್ಟರು. ಅಮ್ಮನ ಪರಿಸ್ಥಿತಿ ಹೇಗಿರ್ಬೋದು? ತನ್ನ ಮಗುವಿನ ಭವಿಷ್ಯವನ್ನು ನೋಡಿ ಸಂತೋಷ ಪಡಬೇಕಾದ ಅಮ್ಮ ಈ ದಯನೀಯತೆಯಿಂದ ಸಂಕಟ ಪಡ್ತಾ ಇದ್ದಾಳೆ. ಎಲ್ಲಿ ತನ್ನ ಮಗುವನ್ನು ರಕ್ಷಿಸಬಹುದು ಅಂತ ಎಲ್ಲ ಕಡೆ ಅನ್ವೇಷಣೆ ಮಾಡ್ತಾರೆ, ಹುಡುಕ್ತಾರೆ ದಾರಿಯನ್ನು. ದೇವರ ಅನುಗ್ರಹದಿಂದ ಅವಳು ಕೇಳ್ತಾರೆ, ಎಲ್ಲ ಸ್ಪೆಷಲಿಸ್ಟು ಬಿಟ್ಟರೆ ಯಾರು ಅದಕ್ಕಿಂತ ಹೆಚ್ಚಿನವರಿದ್ದಾರೆ ಅಂತ ಹುಡುಕ್ತಾ ಇರಬೇಕಿದ್ರೆ ಗುಜರಾತ್ನಲ್ಲಿ ಒಬ್ಬರು ಫೇಮಸ್ ಡಾಕ್ಟರ್, ಯಾರು ಡಾಕ್ಟರ್ ಮೆಹಂತಾ ಏನೋ ಹೆಸರು ಮರ್ತೋಯ್ತು ನನಗೆ. ಅವರು ಜಗತ್ತಿನಲ್ಲಿ ಪ್ರಸಿದ್ಧರಾದಂತಹ ಹೃದಯ ರೋಗ ತಜ್ಞರಲ್ಲಿ ಒಬ್ಬರು. ಅಂತಹ ಡಾಕ್ಟರ್ಲ್ಲಿಗೆ ಹೋದರೆ ಅಂತ ಅವರು ಕಷ್ಟಪಟ್ಟು ಆ ಡಾಕ್ಟರ್ಲ್ಲಿಗೆ ಹೋಗ್ತಾರೆ. ಬಹಳ ಕಾದು ನಿಂತು ಅವರನ್ನ ಸಂದರ್ಶನ ಮಾಡ್ತಾರೆ. ತನ್ನ ಮಗುವನ್ನ ತೋರಿಸಿ ಬದುಕಿಸಿಕೊಡಿ ಅಂತ ಅಂಗಾಲಾಚ್ತಾರೆ. ಆದರೆ ಆ ಡಾಕ್ಟ್ರು ನೋಡಿ ಸಹ ಹೇಳ್ತಾರೆ, 99% ಭರವಸೆ ಕಳ್ಕೊಂಡಿದೆ, ಎಲ್ಲಾದರೂ ನೀವು ಒಪ್ಪಿಗೆ ಕೊಡುವುದಾದ್ರೆ 1% ನಿರೀಕ್ಷೆಯೊಂದಿಗೆ ನಾನು ಈ ಮಗುವನ್ನು ಆಪರೇಷನ್ ಮಾಡ್ತೇನೆ ಅಂತ. ಅಮ್ಮ ಹಿಂದೆ ಮುಂದೆ ನೋಡಲಿಲ್ಲ. ಡಾಕ್ಟ್ರೇ, ದೇವರಿದ್ದಾರೆ, ನೀವೇ ದೇವರು, ನಿಮ್ಮ ಮೂಲಕ ಈ ಕಾರ್ಯ ನಡೆಯಲಿ, ನನ್ನ ಮಗುವನ್ನು ಬದುಕಿಸಿಕೊಡಿ ಅಂತ. ಆದರೆ ಆ ಡಾಕ್ಟ್ರು ಏನು ಗೊತ್ತಾ, ದೊಡ್ಡ ವಿದ್ಯಾವಂತರು, ಮಾನವೀಯತೆ ಉಂಟು, ಎಲ್ಲ ಉಂಟು, ಆದರೆ ದೇವರು ಎಂಬ ವಿಷಯದಲ್ಲಿ ಅವರು ನಂಬಿಕೆ ಇಲ್ಲ, ದೇವರು ನಂಬುವುದಿಲ್ಲ, ನಾಸ್ತಿಕರು ಅವರು. ನನ್ನ ಕೆಲಸವೇ ದೇವರು ಅಂತ ಹೇಳಿ. ಇರಲಿ, ಎಂಥ ಗುಣ ಇದ್ದವರು ಬೇಕು ನಮಗೆ, ಆದರೆ ದೇವರನ್ನು ನಂಬಲೇಬೇಕು ಎಂಬುದು ಮತ್ತೆ ನೋಡಿ. ಡಾಕ್ಟ್ರು ಆಪರೇಷನ್ ಮಾಡಲಿಕ್ಕೋಸ್ಕರ ಸಿದ್ಧತೆ ಮಾಡ್ತಾರೆ. ಆಪರೇಷನ್ ಥಿಯೇಟರ್ಗಳೆಲ್ಲ ವ್ಯವಸ್ಥೆ ಆಯಿತು. ಆ ಮಗುವನ್ನು ಅಮ್ಮನ ಕೈಯಿಂದ ಬಿಡಿಸಿಕೊಂಡು ಒಳಗೆ ತರುವಾಗ ಇದೆಲ್ಲ ಗಮನಿಸುವವರ ಸಹಾಯಕರೆಲ್ಲ ಆತಂಕಿತರಾಗ್ತಾರೆ.
ಮಗು ನಡ್ಕೊಂಡು ಬರ್ತೇನೆ ಅಂತ ಹಠ ಮಾಡ್ತದೆ. ನಡ್ಕೊಂಡು ಒಳಗೆ ತರುವಾಗ ಇನ್ನು ಆಪರೇಷನ್ ಆದ ನಂತರ ಈ ಮಗು ಯಾವ ರೀತಿಯಲ್ಲಿ ಹೊರಗೆ ಬರುತ್ತದೆ ಅಂತ ಆತಂಕದಿಂದಿದ್ರು. ಕೊನೆಗೆ ಒಳಗೆ ಥಿಯೇಟರ್ನ ಒಳಗೆ ಆಪರೇಷನ್ ಥಿಯೇಟರ್ ಒಳಗೆ ಕೊಂಡೋದಂತಹ ನಂತರ ಈ ಮಗುವಿನ ಚಲನವಲನ ನೋಡುವ ಡಾಕ್ಟರ್ಗಳಿಗೂ ಮನಸ್ಸಿಗೆ ಏನೇನೋ ಸಂಕಟ. ಆದರೆ ಆ ಮಗುವಿನಲ್ಲಿ ಅಕಸ್ಮಾತ್ ಇದು ಹೆಣವಾಗಲೂಬಹುದು. ಮಗುವಿನಲ್ಲಿ ಕೇಳ್ತಾರೆ, ಮಗು ನಿನಗೇನು ಆಸೆ ಉಂಟು ಮಗು? ಡಾಕ್ಟರ್ ಕೇಳ್ತಾರೆ, ನಿನ್ಗೇನು ಆಸೆ ಉಂಟು? ಆಗ ಮಗು ಹೇಳ್ತದೆ, ಎಲ್ಲ ತಾಯಂದ್ರು ಕೇಳಬೇಕು, ಎಂತಹ ಸಂಸ್ಕಾರ ಆ ಮಗುವಿಗೆ ಅಮ್ಮ ಕೊಟ್ಟಿದ್ದಾರೆ ಅಂತ. ಅಲ್ಲ ಡಾಕ್ಟ್ರೇ, ನನ್ನ ಅಮ್ಮ ಹೇಳಿದ್ದಾರೆ ನಮ್ಮೆಲ್ಲರ ಹೃದಯದಲ್ಲಿ ದೇವರಿದ್ದಾರೆ ಅಂತ. ನಿನ್ನ ಹೃದಯದಲ್ಲಿ ದೇವರಿದ್ದಾರೆ ಮಗು. ಆ ಮಗು ನೀನು ಅದನ್ನು ಸ್ಮರಿಸ್ತಾ ಇರಬೇಕು. ಡಾಕ್ಟರ್ ಆಪರೇಷನ್ ಮಾಡುವಾಗ ಆ ದೇವರು ನಿನ್ನನ್ನು ಹೃದಯದಲ್ಲಿ ಇದ್ದುಕೊಂಡು ಕಾಪಾಡ್ತಾನೆ ಮಗು ಅಂತ ಹೇಳ್ತಾರೆ. ಮುಗ್ಧ ಮಗು ಅದನ್ನು ನಂಬಿದೆ. ನಂಬಿಕೆಯಿಂದ ಆ ಮಗು ಮುಗ್ಧ ಅಲ್ವೇ? ಆ ಮಗು ಡಾಕ್ಟರ್ ಹತ್ರ ಹೇಳಿದೆ, ಡಾಕ್ಟ್ರೇ ನನ್ನಮ್ಮ ಹೇಳಿದ್ದಾರೆ ಆಪರೇಷನ್ ಮಾಡುವಾಗ ಹೃದಯದಲ್ಲಿ ನಿನ್ನ ದೇವರು ಹೃದಯದಲ್ಲಿ ಇದ್ದುಕೊಂಡು ನಿನ್ನನ್ನು ರಕ್ಷಿಸ್ತಾರೆ, ನೀನು ಆ ದೇವರನ್ನೇ ನಂಬು ಅಂತ. ಡಾಕ್ಟ್ರೇ ನಾನು ಆ ದೇವರನ್ನು ನಂಬಿದ್ದೇನೆ, ಆದರೆ ಮಾತ್ರ ನನಗೆ ದೇವರನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ನೀವು ಆಪರೇಷನ್ ಮಾಡುವಾಗ ನೀವು ಓಪನ್ ಹಾರ್ಟ್ ಆಪರೇಷನ್ ಮಾಡೋದು ಅಂತ ಹೇಳಿದಿರಿ. ಹಾರ್ಟನ್ನೆಲ್ಲ ಹೊರಗೆ ತೆಗೆಯುವಾಗ ನೀವು ನಿಮ್ಮ ಮೊಬೈಲಲ್ಲಿ ಒಂದು ಫೋಟೋ ತೆಗಿಬೇಕು, ನನ್ನ ದೇವರನ್ನು ನೋಡಿದರೆ ಅಂತ. ಹೇಗಿದೆ? ಹೃದಯದಲ್ಲಿರುವ ದೇವರನ್ನು ನೀವು ನೋಡಿ ನನಗೆ ಹೇಳಬೇಕು ಡಾಕ್ಟ್ರೇ ಅಂತ. ಡಾಕ್ಟರ್ ಕಣ್ಣಿನ ತುದಿಯಲ್ಲಿ ನೀರು ಮುದ್ದುಗಳಾಗಿ ಹರಿಲಿಕ್ಕೆ ಶುರುವಾಯಿತು. ಆಯ್ತು ಮಗು ಅಂತ ಹೇಳ್ತಾರೆ. ಆಪರೇಷನ್ ಆರಂಭ ಆಗ್ತದೆ. ಒಂದು ಹಂತದವರೆಗೆ ಆಪರೇಷನ್ ಎಲ್ಲ ಪ್ರಯತ್ನ ಮಾಡಿ ಆತಂಕದಿಂದ ಈ ಆಪರೇಷನ್ ಮಾಡ್ತಾರೆ. ದುರ್ದೈವೋ ಎಂಬಂತೆ ಆಪರೇಷನ್ನ ಮಧ್ಯದಲ್ಲಿ ಮೆಷಿನ್ಗಳೆಲ್ಲ ನಿಂತು ಹೋಯಿತು. ಅಂದರೆ ಮೆಷಿನ್ ನಿಲ್ಲುವುದಂದ್ರೆ ಮಗುವಿನ ಉಸಿರು ನಿಂತು ಹೋಯಿತು. ಎಷ್ಟೋ ಆಪರೇಷನ್ ಮಾಡಿದ ಡಾಕ್ಟ್ರು ಅವತ್ತು ಕುಸಿದು ಕೆಳಗೆ ಕೂತ್ಕೊಂಡು ಬಿಟ್ರು. ಅಯ್ಯೋ, ಈ ಒಂದು ಮಗುವನ್ನು ಬದುಕಿಸ್ಲಿಕ್ಕೆ ಆಗಿಲ್ಲ ಅಂತ ಸಂಕಟ ಪಡ್ತಾರೆ. ಎಲ್ಲರೂ ಕಣ್ಣೀರು ಹಾಕ್ತಾರೆ. ವೈರನ್ನೆಲ್ಲ ಕಳಚಿ ಹಾಕಿ ಕೊಂಡೋಗಿ, ನನಗೆ ಇದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಡಾಕ್ಟರ್ ಪಕ್ಕದ ಕೋಣೆಯಲ್ಲಿ ತನ್ನ ಆಫೀಸಲ್ಲಿ ನನ್ನ ಕಚೇರಿಯಲ್ಲಿ ಕೂತ್ಕೊಂಡು ಹೀಗೆ ತಲೆಗಿಟ್ರೆ 2 ನಿಮಿಷ 3 ನಿಮಿಷ ದಾಟಿದೆ ಅಷ್ಟೇ. ಅಲ್ಲಿ ಸಹಾಯಕರೆಲ್ಲ ಓಡೋಡಿ ಬಂದು, ಡಾಕ್ಟ್ರೇ ಮಿಷನ್ ಚಾಲು ಆಯಿತು ಅಂತ. ಇದು ನಡೆದ ಘಟನೆ. ಮಿಷನ್ ಚಾಲು ಆಯಿತು ಅಂತ ಪುನಃ ಆಸೆಯಿಂದ ಬರ್ತಾರೆ. ಆ ಕಾರ್ಯವನ್ನು ಯಶಸ್ವಿಯಾಗಿ ಹಾರ್ಟ್ ಆಪರೇಷನ್ ಆಗ್ತದೆ. ಮಗು ಬದುಕಿ ಉಳಿಯಿತು. ದೇವರು ಇದ್ದಾರೆ ಎಂಬ ನಂಬಿಕೆ ಎಂತಹ ಸತ್ಯವನ್ನು ಮಾಡಿಕೊಡ್ತದೆ ಎಂಬುದಕ್ಕೆ ಇದಕ್ಕಿಂತ ಬೇರೆ ಜೀವಂತ ಉದಾಹರಣೆ ಬೇಕೇ? ಆ ಡಾಕ್ಟ್ರು ಅವತ್ತಿನಿಂದ ದೇವರ ಭಕ್ತರಾದರು. ಡಾಕ್ಟರ್ ಕೈಯಿಂದ ಆಗದ ಕೆಲಸ ದೇವರ ನಂಬಿಕೆಯಿಂದ ಈ ಮಗು ಮಾಡಿಸಿಕೊಂಡಿದೆ ಅಂತ ಮಿತ ಮಾತ್ರ ಅಂತ. ಹಾಗಾಗಿ ಇಂತಹ ಸಂಸ್ಕಾರ ಮಗುಗೆ ಸಿಕ್ಕಿದ ಕಾರಣವಲ್ಲವೇ ಆ ಮಗುವನ್ನು ದೇವರು ರಕ್ಷಣೆ ಮಾಡಿದ್ದು. ಹಾಗಾಗಿ ನಮ್ಮ ಬದುಕು ಎಂಬುದು ಭಗವಂತ ನಮ್ಮ ಹೃದಯದಲ್ಲಿ ನಿರಂತರ ಇಲ್ಲ ಅಂದ್ರೆ, ನಾವು ರಾತ್ರಿ ಎಲ್ಲಾದ್ರೂ ನಿದ್ರೆ ಮಾಡುವಾಗ ಮರೆತು ಹೋಗಿ ಉಸಿರಾಟ ಮಾಡಲಿಲ್ಲ ಅಂತ ನಾವು ಸಾಯ್ತೇವೆ. ಉಸಿರಾಡ್ಲಿಕ್ಕೆ ಮರೆತು ಹೋಗುದಿಲ್ಲ. ನಾವು ಉಸಿರಾಡುವುದೇ ಅಲ್ಲ, ಎಲ್ಲ ಹೃದಯದೊಳಗಿದ್ದು ಭಗವಂತ ನಡೆಸ್ತಾನೆ ಅಂತ ಭಗವಂತನನ್ನು ನಂಬಿದರೆ ಅವ ಇದ್ದಾನೆ 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 ಎಂಬುದು ಪ್ರತಿ ಕ್ಷಣದಲ್ಲಿ ನಮಗೆ ಅನುಭವ ಆಗುತ್ತದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ದೊಡ್ಡದಾದ ಆಸ್ತಿ ಅಂತ ಎಲ್ಲಾದರೂ ನೀವು ಬಿಟ್ಟು ಕೊಡುವುದಾದರೆ ದೇವರ ಬಗ್ಗೆ ನಂಬಿಕೆ ಎಂಬಂತ ಆಸ್ತಿಯನ್ನು ಕೊಡಿ. ನೀವೆಲ್ಲಾದ್ರೂ ಮಕ್ಕಳನ್ನ ಮುಂದೆ ನೆಮ್ಮದಿಯಲ್ಲಿ ಬಾಳ್ಬೇಕು ಅಂತಾದರೆ ಅವರಿಗೆ ಒಳ್ಳೆ ಮಾನವೀಯ ಮೌಲ್ಯಗಳ ಸಂಸ್ಕಾರವನ್ನು ಕೊಡಿ. ಆ ಮಕ್ಕಳು ಮಾತ್ರ ಪುಣ್ಯಾತ್ಮರು, ಅದು ಮಾತ್ರ ಸಂಪತ್ತು. ಆದ ಕಾರಣ ಅಂತಹ ಒಳ್ಳೆತನವನ್ನು ಜಾಗೃತಿ ಮಾಡಬೇಕು ಅಂತಾದರೆ ಇಂತಹ ಕ್ಷೇತ್ರಗಳೇ ಸಾಕ್ಷಿ. ಇದು ನಮಗೆ ಅನುಗ್ರಹ ಮಾಡುತ್ತದೆ. ಇಂತಹ ಒಳ್ಳೆಯವರ ಮುಂದೆ ನಾನು ಒಳ್ಳೆ ಮಾತನ್ನು ಹೇಳಿದ್ದು, ನೀವೆಲ್ಲ ಒಳ್ಳೆಯವರಿದ್ದೀರಿ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಮತ್ತೆ ಪುನಃ ನಿಮ್ಮ ಒಳ್ಳೆ ಕಾರ್ಯಕ್ಕೆ ಪ್ರಚೋದನೆಯಾಗುವಂಥ ಮಾತನ್ನು ದೇವರು ಹೇಳಿಸಿದ್ದಾರೆ. ನಿಮಗೆಲ್ಲರಿಗೂ ಶ್ರೇಯಸ್ಸಾಗಲಿ. ಈ ಕ್ಷೇತ್ರ ಜಗತ್ ಕಲ್ಯಾಣಕ್ಕೆ ಯೋಗ್ಯವಾದ ಕರ್ಮವನ್ನು ಎಲ್ಲರ ಮೂಲಕ ಮಾಡಿಸ್ತಾ ಎಲ್ಲರ ಬದುಕನ್ನು ಪಾವನಗೊಳಿಸಿ ಆ ರಕ್ತೇಶ್ವರಿ ಅಮ್ಮ ನಿಮ್ಮನ್ನು ನೋಡಿ ಸಂತೋಷ ಪಡುವಂಥ ಬದುಕು ನಿಮ್ಮೆಲ್ಲರದಾಗಲಿ, ನಿಮಗೆಲ್ಲ ರೀತಿಯ ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣ. ಆ ನಮ್ಮ ನಂಬಿಕೆ ಸಂಸ್ಕಾರವನ್ನು ಮಕ್ಕಳಿಗೂ ಕಲಿಸೋಣ ಎನ್ನುವಂತಹ ಆಶೀರ್ವಚನದ ಸಂದೇಶವನ್ನು ನೀಡಿದ್ದಾರೆ ಉಪ್ಪಳ ಕೊಂಡೆವರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು. ಅವರಿಗೆ ಭಕ್ತಿ ನಮನದ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ.
ಸಭಾ ಸಂಪ್ರದಾಯದ ವಂದನಾರ್ಪಣೆ ರವಿಶಂಕರ್ ಸೋಮೇಶ್ವರ ಭಾರತದ ಒಂದು ಕಥೆ ನಡತನ ಘಟನೆ ಪಂಡದು ಆಮಿ ಡಾಕ್ಟರ್ ಇಂಚ ಕಣ್ಣನೀರು ಪಾಡಿಯಲ್ಲ ಅಂಚನೆ ಕೇಂದ್ರನಕ್ಕೆಲ್ಲ ಒಂಚೂರು ಕಣ್ಣನೀರು ಪಾಡ್ಲ ಕಾಂಡು ಆ ಅಪ್ಪನ ಶಕ್ತಿ ಅಂಚನೆ ದೇವರು ನಮ್ಮನ್ನಾಂಡ ದೇವರು ಕೈ ಬಿಟ್ಟು ಹೋಗಿ ಪಂಪನೆಕ್ ಅದ್ವೈತ ಉದಾಹರಣೆ ನಮಗೆ ಮಾತ್ರ ತಿಕ್ಕುಡು ವಿಶೇಷವಾದ ಸ್ವಾಗತ ಧನ್ಯವಾದ ದಾನೆ ಬಂಡ ಈಗ ಬಂಡೇರು ಹರಿಶನ್ಲ ಬಂಡೇರು ಈಗ ರಕ್ತೇಶ್ವರಿ ಬಳಗವನ್ನ ಟೀಮು ಎಲ್ಲ ಟೀಮು ಜವಣೆ ಎಲ್ಲೆಲ್ಲ ಜವಣೆ ಟೀಮು ನೆಟ್ ಏರ್ಲ ಇತ್ತೇನು ಒಂಜಿ ಟೆಂಪ ಮಣ್ಣು ಎಲ್ಲ ಕರ್ತಗಳನ್ನ ಬಂಡ ಟೀಮ್ದಲ್ಲಿ ರೆಡಿ ಆಗ್ಬಿಡಣ್ಣ ಸ್ವಾಮಿಲೆ ಅಣ್ಣ ಮುಲು ವೇದಿಕೆ ಹೊತ್ತು ಪಾತ್ರೆ ಧನ್ಯವಾದ ಕೊರ್ಲಿ ಹತ್ರ ಅವಳು ಅಂಡ ಏರ್ಲ ಬರ್ತೀವಿ ಬೇಲೆ ಮುಲು ಸೂಚನೆ ಅಂತಂಡೆ ಬೇಲೆ ರೆಡಿ ಇಲ್ಲ ಅಂಚಿನ ಒಂಜಿ ತಂಡ ಅಪ್ಪನ ಆಶೀರ್ವಾದ ನಿಂಗೆ ತಂಡ ಮುಲ್ಪ ಉಪ್ಪುನಿ ಅಂಚ ಅದು ನೀಕು ಧನ್ಯವಾದ ಕೊಡಲ್ಲ ಯಾನೆ ಬರೋಡಾಂಡು ಯಾನ ಪಾತ್ರ ಕಲ್ತನೆ ವಿದ್ಯಾರ್ಥಿ ನೂಕು ನೂಕುದು ಒಂದೇ ರಾಜ್ಯಕ್ಕೆ ಕಲ್ತದು ಒಂಚೂರಿತ್ತೆ ಮೈಕಡೆ ಪಾತ್ರ ಅವಕಾಶ ಆತಂದು ವಿಶೇಷವಾದ ಯಾಗ ಮನ್ಪುನ ಯೋಗೋಪುನ ಸ್ವಾಮಿಲುಂದೇ ನಮ್ಮ ಮನ್ಪುಣೆ ನಮ್ಮ ಕೊಂಡವರದ ಸ್ವಾಮಿಲೇನು ವಿಶೇಷವಾದ ಪ್ರೀತಿದ ಸ್ವಾಮಿಲು ಇಂಗಳ ಮಾತೆಲ್ಲ ಪ್ರೀತಿದ ಸ್ವಾಮಿಲು ಫೋನ್ ಮಂತಲ ಪಾತ್ರ ದಿಕ್ಕುನಂಚಿನ ಸ್ವಾಮಿಲು ಕೊಂಡವರದ ಸ್ವಾಮಿಲು ನಮ್ಮ ಈ ಒಂದು ಕಾರ್ಯಕ್ರಮ ಬರ್ತದೆ ಆಶೀರ್ವಾದ ಮಂತದೆ ನಮ್ಮ ಮಾತೆಲ್ಲ ಪಾವನ ಮಂತದೇರು ಅರೆಗೆ ಕ್ಷೇತ್ರದ ಪರವಾದ ಇಂಗ್ಲ ಬಳಗದ ಪರವಾದ ವಿಶೇಷವಾದ ವಂದನೆ ಅರ್ಪಿಸುವ ಒಂದು ಅದರ ಆಶೀರ್ವಾದ ನಿರಂತರ ಇಂಗ್ಲೆ ಮಾತು ಉಪ್ಪಳ ಬಂದು ಈ ಸಂದರ್ಭಕ್ಕೆ ಏನೊಂದಿಲ್ಲ ಅವರಿಗೆ ಮಾತಿನ ಪರವಾದ ವಂದನೆ ಅರ್ಪಿಸ ಮತ್ತೊಂದಿಲ್ಲ ಅಂಚನೆ ಧಾರ್ಮಿಕ ಕ್ಷೇತ್ರದ ಜಿಲ್ಲಾ ಸದಸ್ಯರ ಅಂಚಿನ ಸುರೇಶ್ ಪಟ್ನಾಗ್ ಎಲ್ಲ ನಮ್ಮೊಟ್ಟಿಗೆ ಒತ್ತು ಸೇರೊಂದು ಪ್ರೀತಿ ಪಾತ್ರ ಬಂಡ ಅವರಿಗೆಲ್ಲ ನಮ್ಮ ಮಾತಿನ ಪರವಾದ ಪ್ರೀತಿದ ವಂದನೆ ಅರ್ಪಿಸುವುದಿಲ್ಲ ಅಂಚನೆ ಚೇತನ ಆನಂದ್ ಬೋಳರ ಪಾತ್ರೆ ಕಮ್ಮಿ ಅವರ ಸೇವೆನೇ ಜಾಸ್ತಿ ಅಂಚ ಅದು ನಮ್ಮೊಟ್ಟಿಗೆ ಎಲಗೆ ಮುಟ್ಟ ನಿರಂತರ ಹೋಗ್ತೇವೆ ಚೇತವನ್ನೇ ಎನ್ನ ಭಾವಲ್ಲ ಅರೆಗಳ ಪ್ರೀತಿದ ವಂದನೆ ಅರ್ಪಿಸುವುದಿಲ್ಲ ಅಂಚನೆ ಬಾರಿ ಮಲ್ಲ ಕ್ಷೇತ್ರ ಆ ಕ್ಷೇತ್ರನ ಎಲ್ಲ ತೂರಣೆ ಗೊತ್ತಾಗ್ಬಿಡಿ ಆ ಕ್ಷೇತ್ರ ಬದಾದ ಹರಿಸನ್ನೇ ನೈಟ್ ಬಾರಿ ಮುತ್ತುವಡಿಚಿಡು ಅದು ಪನ್ನಲಕನೆ ಏಡಲ ದುಡ್ಡು ಗೆತನಂದೆ ದುಡ್ಡುನು ಅಲ್ಪ ಆ ಶಕ್ತಿಲೇ ತರಪ ಒಂದು ಆ ಕ್ಷೇತ್ರ ಬಾರಿ ಪೊರ್ಲುಡು ಬೆಳಗೊಂದುಂಡು ಇಂಗ್ಲೆಲ್ಲ ಒಂಜಾತ ಸೇವೆ ಮನ್ಪುನ ಅಲ್ಪ ಅವಕಾಶ ಸಿಕ್ಕಿದ್ರೆ ನನಾತ ಅವಕಾಶ ಹರಿಸನ್ನೆ ಕೊರಡು ಆ ದೇವರು ಇಂಗ್ಲ ನಡಪಾವಡು ಅಂಚಿನ ಹರಿಸನ್ನೆ ಇಂಗ್ಲ ಲಾಸ್ಟ್ ಟೈಮ್ ಬ್ರಹ್ಮರಸದ ಅಧ್ಯಕ್ಷ ಇರ್ತೀರು ಅಣ್ಣವ್ರು ಬಂದು ಹಿಂಗೆ ಪುಸ್ತಕ ಇಚ್ಚಿಂದು ಇದು ಇಚ್ಚಿನ ಮಲ್ಲಜ್ಜಿ ಇದು ಪುದಾಡಿತ್ತಲ್ಲ ಬೇಲೆ ಮಾತು ಎಂಗ್ಲು ಮನ್ಪು ಬಂದಿತ್ತ ಅಂಜ ಹರಿಸಣ್ಣ ಪುದಾಡಿತ್ತಲ್ಲ ಮೂಲು ಆ ಜವನೇರು ಆ ಬೇಲೆ ಮನ್ಪು ಅಂಜ ಹರಿಸನ್ನೆ ಎಂಗ್ಲ ಈ ಒಂಜಿ ದೇವಸ್ಥಾನ ಮಿತ್ತು ಪ್ರೀತಿ ಇದು ಬೈದು ಅರಿಗಲ ನಮ್ಮ ಮಾತನ ಪಡೋದು ಪ್ರೀತಿದ ವಂದನೆ ಅರ್ಪಿಸೋದಲ್ಲೇ ಅಂಚನೆ ಮುತ್ತನ ಶೆಟ್ಲ ಅಂಜನ ಆರು ಬೇತವಲ್ಲ ವೇದಿಕೆ ಕುಲ್ಲ ನಡ್ತಾರು ಅರ್ನ ದಾದ ಬೇಲು ನೇನು ಮಂತದು ಅರ್ನಾದಿ ಬೋಪನಾರು ಅಂಚನ ಮುತ್ತನ ಶೆಟ್ಲ ನಮ್ಮ ಮಿತ್ತು ಪ್ರೀತಿದ ಬಾರಿ ಕುಲ್ಲುದು ಎಕಡೆ ಕುಲ್ಲುದು ಈ ಕಾರ್ಯಕ್ರಮ ನಡಪಾದ ಕೊಡಿ ಅರಿಗಲ ಪ್ರೀತಿದ ವಂದನೆ ಅರ್ಪಿಸೋದಲ್ಲೇ ಸಂತೋಷನ್ನೇ ಅನಿವಾರ್ಯ ಅವರು ಗೊತ್ತು ಸೇರ್ನಾರು ವಿಶೇಷವಾದ ಸ್ವಾಮಿಲ ಯಲಂಜಿ ರಕ್ತೇಶ ಬಳಗ ಸೋಮೇಶ್ವರ ನೆತ್ತ 21 ವರ್ಷದ ಕಾರ್ಯಕ್ರಮವನ್ನುಂಡು ఇక్కడ ಪಂಡೇರು 21 ಕಾರ್ಯಕ್ರಮ ವರ್ಷ ಮಂತೊಂದಿಲ್ಲ ಇದು 23 ಕಾರ್ಯಕ್ರಮ ಆಂಡು ಒಂಜ ಅವರ ಅಲ್ಪ ನಮ್ಮ ಕ್ಷೇತ್ರಗಳ ಗೋ ಸೇವೆ ಅನ್ನದಾನ ಮನ್ಪುನಾಂಜಿ ಸೇವೆಲ್ಲ ಇರು ಹಿಂಗೆ ಅವಕಾಶ ಮಂತ್ ಕೊಡ್ತಾರೆ ಅವಲ್ಲ ಮಂತದ ಅಂಚನೆ ಒಂಜಾತ್ ಪಾಪದಕ್ಲಿಗೆ ಎಂಗ್ಲ ತೀರ್ನಾಥ್ ಸಹಾಯ ಮನ್ಪುನಂಜಿನ ಕೆಲಸ ಮಂತೊಂದಿಲ್ಲ ನನ್ನ ಏಪ್ರಿಲ್ 25ಕ್ಕೆ ಯೋಧನ ಮಾಡೊಟ್ಟಿಗೆ ಬಾರಿ ಮಲ್ಲೊಂಜಿ ಕಾರ್ಯಕ್ರಮ ಬೆಳ್ಳಿ ಪರಬೋಸ ಮನ್ಪುನಂಜಿ ಕಾರ್ಯಕ್ರಮ ಜೀವಂದ ಆಲೋಚನೆ ಮಂತೊಂದಿಲ್ಲ ಆ ದೇವರ ನಡಪಾವಟಿಗೆ ನಮ್ಮ ಆಶೀರ್ವಾದ ನಡಪಾರ ವಿಶ್ವಾಸ ಉಂಡು ಅಂಚನೆ ಸಂತೋಷನ್ನೇ ಎಂಗ್ಲ ಬಾರಿ ಪ್ರೀತಿದಾರು ಅರ್ನಂಚನಕ್ಲ ಸಹಕಾರಡೆ ಎಂಗ್ಲ ಈ ಕಾರ್ಯಕ್ರಮ ಮಲ್ತೊಂದು ಬರ್ರೆ ಎಂಗ್ಲ ಸಹಕಾರ ಆತನು ಆ ಪ್ರೀತಿಡೆ ನಮ್ಮೊಟ್ಟಿಗೆ ಸೇರೊಂದಿರು ಸಂತೋಷನ್ನೇ ಅರೆಗಳ ನಮ್ಮ ಮಾತನ ಪರದ ಪ್ರೀತಿದ ಸ್ವಾಗತ ವಂದನೆ ಅರ್ಪಿಸುವುದಿಲ್ಲ ಅಂಚನೆ ನಮ್ಮ ಚಂದ್ರನ್ನೇ ಚಂದ್ರಶೇಖರ್ ಉಚ್ಚಿಲ್ ಉದ್ಯಮ ಎಲ್ಲ ಧಾರ್ಮಿಕ ಮುಂದಾಳುವ ರಾಜಕೀಯ ಮುಂದಾಳುವ ಅರೆಗಳ ನಮ್ಮ ಮಾತನ ಪರವಾದ ಪ್ರೀತಿದ ವಂದನೆ ಅರ್ಪಿಸುವುದಿಲ್ಲ ಅಂಚನೆ ಕ್ಷೇತ್ರದ ಅಧ್ಯಕ್ಷರನ್ನ ಶ್ರೀ ರಾಮದಾಸ್ ಸೋಮೇಶ್ವರ ಅರೆಗಳ ಪ್ರೀತಿದ ವಂದನೆ ಅರ್ಪಿಸುವುದಿಲ್ಲ ಅಂಚನೆ ಈತೇಟ ನಿರೂಪಣೆ ಮಂತದ್ದು ನಮ್ಮ ಎಲ್ಲ ಜಿಲ್ಲಾ ನಿರೂಪಣೆ ಮಂತರು ಇಲ್ಲಿ ಆಯ್ತಾರಲ್ಲ ನಮ್ಮ ಈ ಕಾರ್ಯಕ್ರಮ ಪುರ್ಲಮಂತಗುರಂಚಿನ ಹೊಸಗುರು ವಾಹಿನಿಂದ ವಿದ್ಯಾಧರ್ ಶೆಟ್ರು ಅಂಚನೆ ಹೊಸದಿಗಂತದ ದಿನೇಶನ ಮತ್ತೆ ಅರೆಗಳ ಪ್ರೀತಿದ ವಂದನೆ ಅರ್ಪಿಸುವುದಿಲ್ಲ ವೇದಿಕೆ ಉಡುಪುನಂಚಿನ ಆನಂದ್ ಶೆಟ್ರು ಉಳ್ಳೇರು ಸೋಮೇಶ್ವರ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಪುರುಷೋತ್ತಮ ಗಟ್ಟಿ ಉಳ್ಳೇರು ಜಯರಾಮಣ್ಣ ಉಳ್ಳೇರು ಭಾಸ್ಕರಣ್ಣ ಉಳ್ಳೇರು ಅಂಚನೆ ಬೇತೆ ಕ್ಷೇತ್ರದ ಬೇತೆ ರೀತಿಯ ಸೇವೆ ಮಂತ್ರಿನ ಗಣ್ಯರು ಮಾತೆಲ್ಲರು ಸೋಮೇಶ್ವರ ಪ್ರಸೋಪತ ಸ್ವಪ್ನ ಶೆಟ್ಟಿ ಉಳ್ಳೇರು ನನಗೆ ಮಾತೆಲ್ಲ ಪ್ರೀತಿದ ವಂದನೆ ಅರ್ಪಿಸುವ ಒಂದು ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮಂತ್ರಿನ ದ್ವಾರದ
ಅಂಚಿನ ಮಾತ್ರೆಗಳ ಪ್ರೀತಿದ ಒಂದನ ಅರ್ಪಿಸುವ ಅಂಚನೆ ಅಲ್ಪ ನಮಕ್ ಪಾನೀಯ ವ್ಯವಸ್ಥೆ ಅಂಚಿನ ಸ್ವಾದಿಷ್ಟ ಕ್ಯಾಟ್ರಿಂಗ್ ಚಂದ್ರಣ್ಣಗಳ ಪ್ರೀತಿದ ಒಂದನೇ ಅರ್ಪಿಸುವ ಒಂದು ಮಾತ್ರೆಗಳ ಒಂದನೇ ಅರ್ಪಿಸುವ ಅಲ್ಪ ಅನ್ನ ಪ್ರಸಾದ ವ್ಯವಸ್ಥೆ ಉಂಟು ಮಾತೆಲ್ಲ ಅನ್ನ ಪ್ರಸಾದ ಸ್ವೀಕಾರ ಮಂತ್ರಿ ಬೋರ್ಡ್ ಬಂದು ಇಲ್ಲ ಪ್ರೀತಿದ ವಿನಂತಿ ಬಂದಲ್ಲ ಅಂಜನೆ ನಮ್ಮ ಬ್ರಹ್ಮರಸದ ಪೊಲೀಸರ ಕಾರ್ಯದರ್ಶಿ ಆನಂದ್ ಶೆಟ್ಟರ್ ಅದೆಲ್ಲ ಪ್ರೀತಿದ ಧನ್ಯವಾದ ಕುಡೋರ ಮಾತೆಲ್ಲ ಪ್ರೀತಿಯ ಧನ್ಯವಾದ ಅರ್ಪಿಸುವ ಒಂದು ಇನ್ನಿತ ಈ ಕಾರ್ಯಕ್ರಮ ಮುಗಿದಲ್ಲ.